ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಈ ವಿಚಾರ ಚರ್ಚೆ ಮಾಡಬಾರ್ದಿತ್ತು, ಚರ್ಚೆ ಮಾಡಬೇಕಾಗಿರುವಂತಹ ಒಂದು ದುರಂತ ವ್ಯವಸ್ಥೆ, ದುರಂತ ಒಂದು ಅವ್ಯವಸ್ಥೆ ನಮ್ಮ ಮುಂದೆ ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಬೇಸರ ತರುವಂತಹ ಸಂಗತಿ. ನಮ್ಮ ತುಳುನಾಡಿನ ಕಾರಣಿಕದ ಶಕ್ತಿ ನಂಬಿದವರಿಗೆ ಇಷ್ಟಾರ್ಥವನ್ನ ಕೊಡುವಂಥವರು ನಮ್ಮ ಕಾರಣಿಕದ ಶಕ್ತಿ, ನಮ್ಮ ಎಂಕಲ್ನ ಮೋಖ್ಯದ ಅಜ್ಜ ಸ್ವಾಮಿ ಕೊರಗಜ್ಜನ ಪುದರ್ಡ್ ಬಾರಿ ಮಲ್ಲ ಮಟ್ಟಡ್ ದಂಧೆ ನಡತೊಂದುಂಡು. ಬಾರಿ ಬೇಜಾರಪ್ಪನೆ ಕಡೆ ಪಲ್ಲಕ್ಕನೆ ಈ ಒಂದು ವಿಚಾರನ ಚರ್ಚೆ ಮಲ್ಪನಂಚಿನ ಪರಿಸ್ಥಿತಿ ಗಡಿ ಬರೋದುಂಡು ನಮ್ಮ ತುಳುನಾಡದಾಕ್ಲೆಗ್. ದಯಪನ ಒಂಜಿ ಕಾಲಘಟ್ಟದ ಅಜ್ಜ ಪನ್ನಾಗ ನಮ್ಮ ಇಲ್ಲದ ಎದುರುಡು ತುಳಸಿ ಕಟ್ಟದ ಎದುರುಡು ಒಂಜಿ ಮನೆದಿ ಇದು ಅಲ್ಪ ಒಂಜಿ ಬೀಡ ಬಚ್ಚಿರೆ ಅತ್ರ ನಮ್ಮ ಒಂಜಿ ಕಾಟ್ರ್ ಪನ್ನಗ ಅಸ್ಸಾರು ಕೊರೊಂದಿತ್ತ ಆಂಡ ಇತ್ತ ಆ ಕಾಲಘಟ್ಟ ಓಡೆಮುಟ ಆ ಒಂದು ಪೋಂಡು ಪನ್ನಗ ನಮ್ಮ ತುಳುನಾಡು ಬುಡ್ದು ಬೇರೆ ಬೇತೆ ಬೇತೆ ಜಿಲ್ಲೆಡ್ಲ ಇತ್ತೆ ಬೇತೆ ಬೇತೆ ರಾಜ್ಯೋಡ್ಲ ಕೊರಗಜ್ಜನ ಆರಾಧನೆ ಆವೊಂದುಂಡು. ಆ ಆರಾಧನೆ ಸರಿಯಾದ ರೀತಿ ಆವೊಂದಿತ್ತು ಓಕೆ, ಬಟ್ ಸ್ಟಿಲ್ ಆ ಆರಾಧನೆ ಕಾಸು ಮಲ್ಪರೆ ಬೋಡಾದೆ, ಅಕ್ಲ ಬಿಸ್ನೆಸ್ ಮಲ್ಪರೆ ಬೋಡಾದೆ, ಬಾರಿ ಮಲ್ಲ ಮಟ್ಟದ ದಂಧೆ ಆವೊಂದುಂಡು. ಅವು ಬಾರಿ ಬೇಜಾರದ ಸಂಗತಿ. ಅಂಚಿನನೇ ಮಸ್ತ್ ಘಟನೆ ಐತೆ ಇತ್ತೀಚಿನ ದಿನಟ ಮಸ್ತ್ ಆವೊಂದುಂಡು. ಸೊ ಐತ ವಿಚಾರಣೆ ಎಂಕುಲು ಇನ್ನಿತ ಕಾರ್ಯಕ್ರಮ ಪಾತ್ರೊಂದುಲ್ಲ. ಐಡ್ದಲ ಮಲ್ಲ ವಿಚಾರಣೆ ಇಂಚಿನ ಮೋಸ ಮಲ್ಪುನಕ್ಕುಲು, ಇಂಚಿನ ಡೋಂಗಿ ಮಲ್ಪುನಂಚಿನಕ್ಕುಲು, ಇಂಚಿನ ಕಪ್ಪಟ್ಟಿ ಜ್ಯೋತಿಷ್ ನಕ್ಲೆಂತು ನನ್ನ ನಾಚಿಗೆ ಹಾಕೊಂಡು ಮಕ್ಳಿಗೆ ಬೆಂದು ತಿನಿಯರ ಆಪಜಿ ನೆತ್ತ ಬದಲ್ಗೆ ನಟದಾಂಡ ತಿನ್ನೋಲಿ ಅಕ್ಲೆಗ್ ಆಂಡ ನಮ್ಮ ಅಜ್ಜನ ಪುದರ್ದೀದ್ ಅಕುಲು ಕಾಸು ಮಾಲ್ತೊಂದುಲ್ಲೆರು. ಓಡೆ ಮುಟ ಬನ್ನಾಗ ಅಜ್ಜ ಬನ್ನಾಗ ಅವು ಸತ್ಯದ ದಾರಿ ಧರ್ಮದ ದಾರಿ ನಡತಿನಕ್ಲೆಗ್ ಮಾತ್ರ ಸ್ವಾಮಿ ಕೊರಗಜ್ಜ ಒಲಿಯುನು. ಏರ ಅನ್ಯಾಯ ಮಲ್ಪನಕ್ಲೆಗ್ ಕಪ್ಪಟ್ಟಿನಕ್ಲೆಗ್ ನೇರವಾದ ಒಲಿಯರ ಚಾನ್ಸೇಜಿ ಒಲಿಯುನ್ಲೆಜ್ಜಿ ನಮ್ಮ ಅಜ್ಜ. ಆಂಡ ಆ ಅಜ್ಜನ ವಿಚಾರಡ್ ಅಜ್ಜೆ ಒಂಜಿ ಕೆಟ್ಟ ವಿಚಾರಗಳ ಹೆಲ್ಪ್ ಮಲ್ಪೆ ಸಹಾಯ ಮಲ್ಪೆ ಪಂಪನಂಚಿನ ಕಪ್ಪಟ್ಟಿ ಜ್ಯೋತಿಷಿನ ಕುಲ್ಲ ನಮ್ಮ ಕಣ್ಣ ದುಂಬುಗುಲ್ಲೇರು ಆತ ಮಾತ್ರ ನಮ್ಮ ಅಜ್ಜನ ಓಡೆ ಮುಟ್ಟ ಮುಕ್ಕುಲು ಬಳಕೆ ಮಂತೊಂದುಲ್ಲೇರ್ ಪನ್ನಾಗ ವಶೀಕರಣಗ ಸ್ತ್ರೀ ಪುರುಷ ವಶೀಕರಣ ನಿಕ್ಲಿಗೆ ಮೂಜಿ ಗಂಟೆ ದೊಲೈ ನಿಕ್ಲಿಗೆ ಏರ್ ಬೋರ್ಡು ಅಕ್ಲಿನ ಸ್ತ್ರೀ ಪುರುಷ ವಶೀಕರಣ ಮಲ್ಪುವ ಅಕ್ಲಿನ ಮಾಟ ಮಾತ್ರ ಮಲ್ಪುವ ನಿಕ್ಲೆ ವಶೀಕರಣ ಮಲ್ತು ಕೊರ್ಪ ಪಂಪನಂಚಿನ ನೀಚ ಕಪಟಿ ಜ್ಯೋತಿಷಿನಕ್ಕುಲು ಸ್ವಾಮಿನಕ್ಕುಲು ನಮ್ಮ ಸಮಾಜಡುಲ್ಲೇರು. ಸೊ ನಿಜವಾದ್ಲ ಭಾರಿ ಬೇಜಾರಾಪಂಡು ಸೋಷಿಯಲ್ ಮೀಡಿಯಾಡ್ ಒಂಜಿ ರಡ್ಡು ವಿಡಿಯೋ ಹತ್ತಿನೆತ್ತ ಬಗ್ಗೆ ಮಸ್ತ್ ವಿಡಿಯೋ ಬರೋದುಂಡು. ಮಸ್ತ್ ಜನ ನಮ್ಮ ತುಳುನಾಡದ ದೈವ ಭಕ್ತರು ಅಂಚಿನ ಕಪಟಿ ಸ್ವಾಮಿನಕ್ಲೆಗ್ ಫೋನ್ ಮಲ್ತದ್ದು ರಡ್ಡು ದೆಕ್ಕದಿನ ಮಾತ್ರ ಅಕ್ಲೆಗ್ ನಿಜವಾಯಿನ ಅಂಚಿನ ಪಾಠದ ಕಲ್ಪೋಡನ್ ಕಲ್ಪಾದೇರು ಆಂಡ ಒಂದು ಇಡೆಗೆ ಕೊನೆ ಒಂದು ಜಿನ ಅಲ್ಲಾತ ಜಾಸ್ತಿ ಆವೊಂದುಂಡು. ಬಾರಿ ಬೇಜಾರ ಆವೊಂದುಂಡು. ಇಂಕ್ಲ ರಡ್ಡು ಮೂಜಿ ವಿಡಿಯೋ ತುದ ಬುಡ್ತಿತ್ತ ಮೊಕ್ಲ ಹಣೆ ಬರನೇ ಐತೆ ಮೊಕ್ಲು ಇಂಚ ಬೆಂದು ತಿನ್ಪುನಕ್ಲತ್ತು ನಟ ತಿನ್ಯಾರ್ಲ ಗತಿ ಜನ ಹಾಕಲ್ ಮುಕ್ಕ ಬಂದ ಬುಡ್ದಿತ್ತ ಆಂಡ ಒಂದು ಬಾರಿ ಮಲ್ಲ ಮಟ್ಟೆಡ್ ದಂಧೆ ಆವೊಂದು ಪೋಂದುಂಡು. ದಟ್ಸ್ ವೈ ಓಲ್ ಇಂಚಿನ ಒಂದುಂಡು ದಾದ ವಿಚಾರ ನೆತ್ತ ಬಗ್ಗೆ ಒಂಜಿ ಅಲರ್ಟ್ನೆಸ್ ಉಪ್ಪಾಡು ಅಂಡ್ ಇಂಚ ಅನ್ಯಾಯ ಮನ್ಪುನಕ್ಲೆಗ್ ತಕ್ಕ ಶಿಕ್ಷೆ ಆವಡು ತಕ್ಕ ಪಾಠ ಆವಡ ಇಕ್ಕಬೋಡದ ನಿಂತ ಒಂಜಿ ಪ್ರೈಮ್ ಟೈಮ್ ವಿಚಾರಣೆ ಎಂಕುಲು ಪಾತ್ರ ಒಂದಲ್ಲ ಸುರುಕಾದ್ ಈ ಒಂಜಿ ಕಪ್ಪಟ್ಟಿ ಸ್ವಾಮಿ ನಕಲ್ನ ಬಗ್ಗೆ ಪಾತೇರ್ ನಂಚಿನ ಶ್ರೀನಿವಾಸ್ ಆಳ್ವ ಅರ್ನೊಂಜಿ ಆಡಿಯೋ ವೈರಲ್ ಆವೊಂದುಂಡು ಸೋಷಿಯಲ್ ಮೀಡಿಯಾ ಹೊರತು ಒಂದ್ಮೇಲೆ. ಹಲೋ ನಮಸ್ತೆ. ನಮಸ್ತೆ ಹೇಳಿ. ನಮ್ದು ನಾನು ಶ್ರೀನಿವಾಸ್ ಆಳ್ವ ಅಂತ. ನಿಮ್ದು ಈ ಅಡ್ವರ್ಟೈಸ್ ನೋಡಿದೆ ಅಂದ್ರೆ ಹಾಗೆ ಕರೆದ ಸರ್. ಹೇಳಿ ಮರ ಎಂತ ನಮ್ಗೆ ಒಂದು ನೀವು ಇದೆಲ್ಲ ಮಾಡ್ತೀರಾ ಅಂತ ಉಂಟು, ವಶೀಕರಣ ಅದೆಲ್ಲ ಹಾಗೆ. ಹೌದು ಹೇಳಿ, ಯಾರ ಮೇಲೆ ಮಾಡ್ಬೇಕಪ್ಪ ವಶೀಕರಣ? ಹುಡುಗಿ ಮೇಲೆ. ಹುಡುಗಿ ಹೆಸರು? ಓ ಹುಡುಗಿ ಹೆಸರೇನಪ್ಪ? ಹುಡುಗಿ ಹೆಸರು ನಿಮ್ಮ ಫೋಟೋ ವಾಟ್ಸಪ್ ಮಾಡಿ. ಓ ಇಬ್ಬರದ್ದು ಫೋಟೋ ಹೆಸರು ಕಳಿಸ್ಬಿಟ್ಟು ಕಾಲ್ ಮಾಡಿ. ಫೋಟೋ ಯಾಕೆ? ಫೋಟೋ ಬೇಕಾ? ಫೋಟೋ ಹೆಸರು ಕಳಿಸಿ. ಅಲ್ಲ ನೀವು ಮತ್ತೆ ಇದು ಕೊರಗಜ್ಜ ರಕ್ತೇಶ್ವರಿ ಅವರ ಹೆಸರಲ್ಲೆಲ್ಲ ಮಾಡುದಂತ ಇತ್ತ, ಹಾಗೆ ನಾನು ಮತ್ತೆ ಮಾಡ್ಬಹುದಾ ಅಂತ ಕೇಳಿ ಕರೆದದಾಗೆ. ಎಂತ ಸಹ ಬೇಕಾಗ್ಬೇಕು? ಅದೇ ನೀವು ಕೊರಗಜ್ಜ ಮತ್ತು ರಕ್ತೇಶ್ವರಿ ಹೆಸರಲ್ಲಿ ಇದು ವಶೀಕರಣ ಮಾಡ್ತೀರಾ ಅಂತ ಹೇಳಿದ್ದೀರಲ್ಲ. ಯಾವಾಗ ಹೇಳಿದೆ ನಾನು ನಿಮಗೆ ಕೊರಗಜ್ಜ ರಕ್ತೇಶ್ವರಿ ಹೆಸರು ಮೇಲೆ ಮಾಡ್ತೀನಿ ಅಂತ? ನಿಮ್ಗೆ ನಿಮ್ಮ ಇದ್ರಲ್ಲಿ ಉಂಟಲ್ಲಪ್ಪ ಹಾಗೆ ಅಡ್ವರ್ಟೈಸ್ ಉಂಟಲ್ಲ ನಿಮ್ಮ ವಿಡಿಯೋ, ಅದರಲ್ಲಿ ಉಂಟಲ್ಲ ಹಾಗೆ. ದೈವಿಕ ಶಕ್ತಿಯಿಂದ ಮಾಡಿ ಕೊಡ್ತೇವೆ. ಓ ದೈವಿಕ ಶಕ್ತಿಯಿಂದ ಮಾಡಿ ಕೊಡ್ತೇವೆ. ಹೌದು, ದೈವಿಕ ಶಕ್ತಿಯ ಹೆಸರಲ್ಲಿ ಕೊರಗಜ್ಜ ದೈವ ಮತ್ತು ರಕ್ತೇಶ್ವರಿ ಹೆಸರಲ್ಲಿ ಅವರ ಹೆಸರಲ್ಲಿ ಶಕ್ತಿಯಲ್ಲಿ ಮಾಡುವುದಂತ ನೀವು ಹೇಳಿದ್ದೀರಿ. ಅದರಲ್ಲಿ ನೀವು ಹುಡುಗಿಯನ್ನ ವಶೀಕರಣ ಮಾಡುವುದಕ್ಕೆ ನೀವು ದೈವದ ಹೆಸರನ್ನ ದುರುಪಯೋಗ ಯಾಕೆ ಮಾಡುವುದು? ಈಗ ದೈವವನ್ನ ವಶೀಕರಣ ಮಾಡುವಂತದ್ದು ನಾವು ಹೇಳಿದ್ದೀವಿ.
ಅಲ್ಲಿ ನಿಮಗೆ ರಕ್ತೇಶ್ವರಿ ಮತ್ತೆ ಕೊರಗಜ್ಜ ದೈವದ ಮೇಲೆ ವಶೀಕರಣ ಮಾಡಿ ಕೊಡ್ತಾನೆ ಅಂತ ಅಲ್ಲಿ ಮೆನ್ಷನ್ ಏನಾರ ಆಗಿದೆಯಾ ಮಾರಾಯ? ದೈವದ ಹೆಸರಲ್ಲಿ ಮಾರಾಯ ಮೀರಾಯ ಅಂತೇಳಿ ನೀನು ಏಕವಚನದಲ್ಲಿ ಮಾತಾಡ್ಬೇಡ, ಸರಿಯಾಗಿ ಮಾತನಾಡು. ನಿನಗೆ ಅಧಿಕ ಪ್ರಸಂಗ ಮಾತಾಡ್ಲಿಕ್ಕೆ ಹೇಳಿಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಮೊದಲು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನೀನು ಎಂಪಿನಾ MLA ನಾ? MP MLA ಏನಾದ್ರು ನಾವು ನಮ್ಮ ತುಳುನಾಡಿನ ದೈವವನ್ನ ನೀನು ದುರುಪಯೋಗ ಮಾಡ್ಲಿಕ್ಕೆ ಮಾರಾಯ ಎಂತ ಗೊತ್ತುಂಟ ಹೇಳೋ ಮೊದಲು ಕೇಳು. ಹ ಎಂತ ಹೇಳ್ತಾ ಉಂಟು ನೀನು? ನೀನು ಹೇಳಿದ್ದೆಂತ ಗೊತ್ತುಂಟ? ನಾನು ಎಂತ ಹೇಳಿದ್ದೇನೆ ಅದ್ರಲ್ಲಿ ಮೆನ್ಷನ್ ಇದೆಯಾ? ಮೆನ್ಷನ್ ಅಲ್ಲ, ಮೆನ್ಷನ್ ನಿನ್ಗೆ ಹೆಂಗಸರ ಹುಡುಗಿಯರ ಹೆಸರು ಇದು ಮಾಡ್ಲಿಕ್ಕೆ ದೈವದ ಹೆಸರು ಬೇಡ. ನಿಮಗೆ ನಿನ್ನ ವಂಶ ಪಾರಂಪರ್ಯವಾಗಿ ಬಂದ ನಿಮ್ಮ ಪೂರ್ವಜರು ಇದ್ದಾರಲ್ಲ ಅವರ ಹೆಸರಲ್ಲಿ ಮಾಡು. ನಿಮ್ಮ ಯಾರಾದ್ರೂ ಅಪ್ಪನ ಅಜ್ಜನ ಯಾರಾದ್ರೂ ಅವರ ಹೆಸರು ಇದ್ರೆ ಅದನ್ನು ಮಾಡಿದ್ರೆ ಸಾಕು. ನೀನು ದೈವ ಕೊರಗಜ್ಜ ಮತ್ತು ಇದರ ಹೆಸರಲ್ಲಿ ನೀನು ಮಾಡುದು ಬೇಡ. ರಕ್ತೇಶ್ವರಿ ಅಜ್ಜನ ಹೆಸರು ಮೇಲೆ ನಾನು ಎಂತ ಸಹ ಮಾಡುವುದಿಲ್ಲ. ಹಾ, ಇಲ್ಲದ್ರೆ ನಿನಗೆ ಕೊಟ್ಟಿದ್ದಾರೆ, ನಿನಗೆ ಈ ಆಶೀರ್ವಾದ ಕೊಟ್ಟ ಅವರ ಹೆಸರಲ್ಲಿ ಮಾಡು. ನೀನು ಅದು ಬಿಟ್ಟು ನೀನು ದೈವದ ನಾನು ಹೇಳೋದನ್ನ ಒಂದು ನಿಮಿಷ ಕೇಳು ಮಾರಾಯ. ಎಂತ ಹೇಳುವುದು ನೀನು? ನಾನು ಎಂತ ಹೇಳ್ತಾ ಇರೋದು ಕೇಳು. ನೀನು ಫಸ್ಟ್ಗೆ ಏಕವಚನದಲ್ಲಿ ಮಾತನಾಡ್ತೀನಿ, ನಿನ್ನ ಫಾಲ್ಟ್ ಅಲ್ಲೇ ಗೊತ್ತಾಗ್ತದೆ ನಿನ್ಗೆ. ಎಂತ ಗೊತ್ತಾಗ್ತದೆ? ನೀನು ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಯಾರು? ನೀನು ಏಕವಚನದಲ್ಲಿ ಮಾತಾಡೋದಕ್ಕೆ ನೀನ್ ಯಾರು? ನನ್ನ ಹತ್ರ ಈ ರೀತಿ ಪ್ರಶ್ನೆ ಕೇಳಲಿಕ್ಕೆ ನೀನ್ ಯಾರು? ನಾನು ಒಬ್ಬ ದೈವ ಭಕ್ತ, ನನ್ನ ದೈವವನ್ನ ನಿಂದನೆ ಆಗೋದು ಕೇಳುವ ಹಕ್ಕು ನನಗುಂಟು. ನೀನು ನಿನ್ನ ದೈವವನ್ನು ನೋಡು. ನೀನು ಅಲ್ಲಿ ಎಲ್ಲೋ ಇದ್ದುಕೊಂಡು ಕರ್ನಾಟಕದಲ್ಲಿ ಇದ್ದುಕೊಂಡು ನಮ್ಮ ತುಳುನಾಡಿನ ದೈವದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ಬೇಡ. ನಮಗೆ ಕೇಳುವ ಹಕ್ಕುಂಟು. ತುಳುನಾಡಿನ ದೈವದ ಬಗ್ಗೆ ಎಂತ ಸಹ ಗೊತ್ತುಂಟು ನಿನಗೆ? ಹೇಳು ನೋಡು. ನಿನಗೆಂತ ಗೊತ್ತುಂಟು? ನಿನಗೆಂತ ಗೊತ್ತುಂಟು? ಮಣ್ಣಗಟ್ಟಿ ಗೊತ್ತುಂಟ ನಿನಗೆ? ಮಣ್ಣಗಟ್ಟಿ ಗೊತ್ತುಂಟ? ಎಂತ ಗೊತ್ತುಂಟು ನಿನಗೆಂತ ಗೊತ್ತುಂಟು? ನೀನ್ ಹೇಳು ಮೊದಲು, ನೀನ್ ಹೇಳು. ನಿನಗೆ ದೈವದಲ್ಲಿ ಎಷ್ಟು ಕಟ್ಟಲೆ ಉಂಟು ಅಂತ ನಿನ್ಗೆ ಗೊತ್ತುಂಟ? ದೈವದಲ್ಲಿ ಎಷ್ಟು ಕಟ್ಟಲೆ ಉಂಟು? 16 ಕಟ್ಟಲೆ. ನಾನು ಕೇಳ್ತೇನೆ, ನೀನು ದೈವದ ಹೆಸರಲ್ಲಿ ನೀಗ 16 ಕಟ್ಟಲೆ ಅಂತ ಹೇಳಿದೆ ಅಂತ ಗೊತ್ತುಂಟ ನಿನಗೆ? ದೈವದ 14 ಕಟ್ಟಲೆ ಅಂತ ಉಂಟು ತುಳುವಿನಲ್ಲಿ, ಅದು ಗೊತ್ತುಂಟ ನಿನಗೆ? ಮೊದಲು ಅದು ಹೇಳು, ಯಾವ್ದಂತ ಹೇಳಿ. ಎಲ್ಲಾ ಸಹನು ಗೊತ್ತುಂಟು ನಿನಗೆ ಗೊತ್ತಿದ್ರೆ ಅದು ಹೇಳು ಮೊದಲು. ನೀನು ಅದನ್ನು ಮೊದಲು ಹೇಳು, ಬಿಡಿಸಿ ಹೇಳು. ದೈವದ 14 ಕಟ್ಟಲೆ, ನೀನು ದೈವದ ಕೊಡಿಯಡಿ ಅಂತೇನು? ದೈವದ 14 ಕಟ್ಟಲೆ ಅಂತ ಹೇಳಿದ್ರೇನು? ದೈವಕ್ಕೆ ಆವರ ಕೊಡುದು ಅಂತ ಹೇಳಿದ್ರೇನು? ದೈವಕ್ಕೆ ಯಾವುದೆಲ್ಲ ಆಭರಣಗಳನ್ನು ಇಡ್ತಾರೆ, ದೈವಕ್ಕೆ ಇದು ಮಾಡ್ಬೇಕಿದ್ರೆ, ದೈವದ ಕೋಳಾಗ್ಬೇಕಿದ್ರೆ ಏನೆಲ್ಲ ಕಾರ್ಯಕ್ರಮಗಳಾಗ್ಬೇಕು ಅದನ್ನು ಮೊದಲು ನೀನು ಬಿಡಿಸಿ ಹೇಳು. ಆಗ ನಿನಗೆ ನಾನು ಶರಣಾಗ್ತೇನೆ. ಇಲ್ಲದ್ರೆ ನನಗೆ ಶರಣಾಗ್ಬೇಕಾದ ಅಗತ್ಯ ಇಲ್ಲ, ಗೊತ್ತಾಯ್ತಲ್ಲ? ನೀನು ಅದನ್ನು ಕೇಳಲಿಕ್ಕೆ ಯಾರಂತ ಕೇಳ್ತೀಯಲ್ಲ ನೀನು? ನಮ್ಮ ದೈವ, ನಮ್ಮ ಮನೆ ದೈವಗಳು, ನಮ್ಮ ತುಳುನಾಡಿನ ದೈವಗಳು, ರಾಜನ ದೈವಗಳು, ನಾವು ಪೂಜೆ ಮಾಡುವಂತ ದೈವಗಳು. ನೀನು ಅದನ್ನ ಇಟ್ಟುಕೊಂಡು ನೀನು ದೈವದ ಹೆಸರಲ್ಲಿ ನೀನು ಇದು ಮಾಡ್ತೀಯಲ್ಲ, ಹೆಂಗಸರನ್ನ ವಶೀಕರಣ ಮಾಡ್ತೀಯ ಅಂತ ಹೇಳ್ತೀಯಲ್ಲ. ನಿನ್ಗೆ ಮಾನ ಮರ್ಯಾದೆ ಉಂಟಾ ನಿನಗೆ? ನೀನು ದೈವವನ್ನು ನೀನು ದೇವರ ಹೆಸರಲ್ಲಿ ಮಾಡುದಿಲ್ಲ, ನೀನು ದೈವದ ಹೆಸರಲ್ಲಿ ಯಾಕೆ ಮಾಡುದು? ನಿನಗೆ ದೈವದ ಬಗ್ಗೆ ಅಷ್ಟು ಇದಿಲ್ವಾ ನಿನ್ಗೆ? ಏನು ದೈವ ಅಂದ್ರೆ ಅಷ್ಟು ಸಸರ ಅಂತ ಎಂದ್ಕೊಂಡಿದ್ಯಾ ನೀನು? ಏನಂತ ತಿಳ್ಕೊಂಡಿದ್ದೀ ನೀನು? ಹೇಳು ಮಾರೆ, ನೀನು ದೈವದ ಕಟ್ಲೆ ಹೇಳು ಮೊದಲು. ದೈವಕ್ಕೆ 14 ಕಟ್ಲೆ ಅಂತ ಹೇಳಿದ್ರೆ ನಾನೇ ಕೇಳಿದೆಲ್ಲ, ಅದಕ್ಕೆಲ್ಲ ಉತ್ತರ ಕೊಡು ನೀನು. ಅದು ಬಿಟ್ಟು ನೀನು ಫಸ್ಟಿಗೆ ನಾನು ಸಮಾಧಾನದಲ್ಲಿ ಮಾತನಾಡುವಾಗ ನೀನು ಏಕವಚನದಲ್ಲಿ ಮಾತಾಡ್ತೀಯಲ್ಲ. ನೀನು ಏನಂತ ತಿಳ್ಕೊಂಡಿದ್ದಿ? ಮಾತಾಡುದಿಲ್ಲ ನಿನಗೆ ಇನ್ನು ಮಾತಾಡುದಿಲ್ಲ. ನಮ್ಮ ದೈವದ ಹೆಸರಲ್ಲಿ ನೀನು ಮಾಡ್ಬೇಡ ಅಷ್ಟೇ ನಿನಗೆ ಹೇಳಿಕೆ. ದೈವದ ಹೆಸರು ಮೇಲೆ ಎಂತ ಸಹ ಮಾಡುವುದಿಲ್ಲ. ಮಾಡಿದ್ರೆ ಬಿಡು, ಆ ಅಡ್ವರ್ಟೈಸ್ ಕ್ಯಾನ್ಸಲ್ ಮಾಡು. ನಿನ್ನ ದೈವದ ಹೆಸರಲ್ಲಿ ನೀನು ವಶೀಕರಣ ಮಾಡು, ಏನು ಬೇಕಿದ್ರು ಮಾಡು. ಆ ದೈವದ ಹೆಸರಲ್ಲಿ ವಶೀಕರಣ ಮಾಡ್ತಾನೆ, ಅದು ಏನು ಬೇಕಿದ್ರು ಮಾಡು, ಅದು ನೀನು ಮಾಡು. ಆದ್ರೆ ದೈವದ ಹೆಸರಲ್ಲಿ ಮಾಡ್ಬೇಡ. ನಮ್ಮ ದೈವದ ಹೆಸರಲ್ಲಿ ನೀನು ಮಾಡ್ಬೇಡ. ನಮ್ಮ ದೈವದ ಹೆಸರಲ್ಲಿ ನೀನು ಮಾಡ್ಬೇಡ. ಎಂತ ಸಾನು ಮಾಡ್ತಾ ಇಲ್ಲ ಮಾರಾಯ. ನನ್ನ ದೈವದ ಮೇಲೆ ನಾನು ಮಾಡ್ತಾ ಇರೋದು, ನಿನ್ನ ದೈವದ ಮೇಲೆ ಅಲ್ಲ. ನನ್ನ ದೈವದ ಮೇಲೆ ಮಾಡುದು ನೀನು. ರಕ್ತೇಶ್ವರಿ ಕೊರಗಜ್ಜ ನನ್ನ ತುಳುನಾಡಿನ ದೈವ, ನಿನ್ನ ದೈವ ಅಲ್ಲದು. ನಿನ್ನ ಕರ್ನಾಟಕದ ಘಟ್ಟದವರ ದೈವ ಅಲ್ಲದು, ಅದು ನಮ್ಮ ದೈವ. ನನಗೆ ಗೊತ್ತುಂಟು, ಎಂತ ಗೊತ್ತುಂಟು, ಎಲ್ಲ ಸಹ ಗೊತ್ತುಂಟು. ನಿನಗೆ ಗೊತ್ತಿದ್ರೆ ನೀನ್ ಗೊತ್ತಿದ್ರೆ ದೈವದ ಇದು ಹೇಳು ಮಾರೆ, ಕಟ್ಟುಕಟ್ಟಲೆ ಹೇಳು. ನಿನ್ನ ದೈವದ ಕಟ್ಟುಕಟ್ಟಲೆ ಹೇಳು. ನೀನು ದೈವಕ್ಕೆ 14 ಕಟ್ಟಲೆ ಅಂತ ಉಂಟು, ಎಂತ ಅಂತ ಹೇಳು. ದೈವದ ಕೊಡಿಯಡಿ ಅಂತ ಹೇಳಿದ್ರೆ ಎಂತದು? ದೈವಕ್ಕೆ ಯಾವುದೆಲ್ಲ ಕಾರ್ಯಕ್ರಮ ಆಗ್ಬೇಕಿದ್ರೆ, ದೈವದ ನೇಮ ಆಗ್ಬೇಕಿದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಹೇಳು. ನಿಂಗೆ ಅದು ಗೊತ್ತಿಲ್ಲದೆ ನೀನು ನನಗೆ ದೈವದ ಗೊತ್ತುಂಟು ಅಂತ ಹೇಳಿದ್ರೆ ನಾನು ನನಗೆ ನಂಬುದು? ನೀನು ಅದನ್ನು ಬಿಡಿಸಿ ಹೇಳು ಹಾಗಾದ್ರೆ. ಹೌದಾ? ಬಿಡಿಸಿ ಹೇಳು. ನೀನು ತಾಕತ್ತಿದ್ರೆ ಬಿಡಿಸಿ ಹೇಳು, ಆಗ ನಿನಗೆ ನಾನು ಸೋಲು ಒಪ್ಪಿಕೊಳ್ತೇನೆ. ಆಯ್ತು, ಒಂದು ಕೆಲಸ ಮಾಡು, ನೀನು ಎಲ್ಲ ಬಿಡಿಸಿ ಹೇಳಲಿಕ್ಕೆ ನನಗಿಲ್ಲ, ಸಮಯ ಇಲ್ಲ. ಆಯ್ತು, ಸಮಯ ಇಲ್ಲದ್ರೆ ಬಿಡು. ನೀನು ಅದನ್ನು ಬಿಡು. ಯಾವುದನ್ನು? ನೀನು ದೈವದ ಹೆಸರಲ್ಲಿ ಯಾವುದನ್ನು ಬಿಡೋದಿಲ್ಲ, ನಾನು ಎಲ್ಲವನ್ನು ಹಿಡಿದುಕೊಳ್ಳುತ್ತೇನೆ. ನೀನು ನಿನ್ನ ಕರ್ತವ್ಯವನ್ನು ಮಾಡಿಕೋ, ಆದ್ರೆ ದೈವವನ್ನು ದುರುಪಯೋಗ ಮಾಡಿಕೋ. ಎಂತ ಗೊತ್ತುಂಟು, ನನಗೆ ನೆನಪಿಸುವ ಅವಶ್ಯಕತೆ ಎಂತ ಸಹ ಇಲ್ಲ ನಿನಗೀಗ. ನಾನ್ ನಿನಗೆ ಎಂತ ಹೇಳ್ತೀನಿ, ಸಮಯ ನಿನಗೆಲ್ಲ ಮಾಹಿತಿ ಕೊಡ್ಬೇಕಲ್ಲ. ಜಸ್ಟ್ 1 hour ಬಿಟ್ಕೊಂಡು ನನಗೆ ಕಾಲ್ ಮಾಡಿ ನಿಮಗೆಲ್ಲ ಮಾಹಿತಿ ಕೊಡ್ತೇನೆ. ಅದಿಲ್ಲ, ಅದು ಯಾರ ಹತ್ರ ಕೇಳಿ ನೀನು ಮಾಡುದು ಬೇಡ. ನಿನ್ಗೆ ಗೊತ್ತುಂಟು, ಯಾರ್ದು ಕೇಳೋದಲ್ಲ ಮಾರಾಯ. 1 hour ನಿನ್ನ ಮಾಹಿತಿ ತೆಗೊಳ್ಳುವುದಿಲ್ಲ. ಇಲ್ಲ, ನಾನು ತೆಗೆದುಕೊಳ್ಳುದು ನಿನಗೆ ಮಾಹಿತಿ ಹೇಳ್ತೇನೆ, ಆ ನಂತರ ನಿನ್ನ
ಎಸ್, ಇದು ಒಂದು ವಿಡಿಯೋವನ್ನ ತಾವು ಕೇಳಿದ್ದು. ಇಂತಹ ಬಹಳಷ್ಟು ಆಡಿಯೋಗಳಿವೆ, ಇಂತಹ ಬಹಳಷ್ಟು ವಿಡಿಯೋಗಳಿವೆ. ಯಾಕಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ನಾವುಗಳಿದ್ದೇವೆ. ಇವುಗಳಿಗೆ ದುಡಿದು ತಿನ್ನಲಿಕ್ಕೆ ಆಗಲ್ಲ. ಇಂಥವರಿಗೆ ಈ ರೀತಿ ಭಿಕ್ಷೆ ಬೇಡೋದಲ್ಲ, ಭಿಕ್ಷೆ ಬೇಡಗಿಂತ ಕೀಳು ಇಂಥವರೆಲ್ಲ, ನಾಚಿಗೆಟ್ಟವರು. ಅವರುಗಳಿಗೆ ಮಾತಾಡದ ಏಕವಚನದಲ್ಲಿ ಮಾತಾಡ್ತಾರೆ. ಅವರುಗಳು ದೇವರಂತ ಅನ್ಕೊಂಡಿದ್ದಾರೆ. ನಮ್ಗಳಿಗೆ ನಿಮ್ಮಂತ ಕಪಟಿ ಜ್ಯೋತಿಷಿಗಳ ಬಗ್ಗೆ ರೆಸ್ಪೆಕ್ಟ್ ಕೊಟ್ಟು ಅಗತ್ಯ ಇಲ್ಲ ಅಂತ ದರ್ದು ಕೂಡ ಬಿದ್ದೋಗಿಲ್ಲ, ನೇರವಾಗಿಡುವಂಥದ್ದು. ನೀವು ಏಕವಚನದಲ್ಲಿ ಮಾತಾಡ್ತಿದ್ರೆ ನಾವು ಅದಕ್ಕೆ ಮತ್ತೆ 2-3 ವಿಧಗಳಲ್ಲಿ ಏಕವಚನದಲ್ಲಿ ಮಾತಾಡುವಂಥ ತಾಕತ್ತುಗಳಿವೆ ನಮ್ಗಳಿಗೆ. ನೀವುಗಳು ನಮ್ಮ ದೈವದ ಹೆಸರುಗಳನ್ನ ಇಟ್ಕೊಂಡು ಇಂಥ ಕಪಟಿ ಜ್ಯೋತಿಷಿಗಳು, ನಾನು ನೇರವಾಗಿ ಹೇಳ್ತೀನಿ, ಬಹಳ ಜನರಿದ್ದೀರಿ. ಇನ್ನು ಮುಂದಕ್ಕೆ ಅವರುಗಳನ್ನ ಹಾಕ್ತೀನಿ, ನಾನು ಮಾತಾಡ್ತೀನಿ ನೇರವಾಗಿ. ಅತಿಥಿಗಳು ಜಾಯಿನ್ ಆಗಿದ್ದಾರೆ, ನಾನು ಆತ್ಮೀಯರಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರು ಜೊತೆಗೆ ದೈವ ಭಕ್ತರು ದೀಪು ಶೆಟ್ಟಿಗರ್ ಅವರು ನಮ್ಮ ಜೊತೆ. ಆತ್ಮೀಯರಿಂದ ಸ್ವಾಗತ ದೀಪು ಶೆಟ್ಟಿಗರ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಮತ್ತೊಬ್ರು ದೈವ ಭಕ್ತರು ಇದ್ದಾರೆ. ಇವರು ಇದೇ ರೀತಿ ಡೋಂಗಿ ಮಾಡಿದಂತಹ ಜ್ಯೋತಿಷಿಗೆ ಕರೆ ಮಾಡಿ ಅವರಿಗೆ ಒಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಅವರಿಗೆ ಒಂದು ಪಾಠವನ್ನ ಕಲಿಸಿದ್ದಾರೆ. ಶ್ರೀಧರ್ ಕಬತ್ತರ್ ಅವರು, ತಮಗೂ ಕೂಡ ಆತ್ಮೀಯರಿಂದ ಸ್ವಾಗತ ಶ್ರೀಧರ್ ಅವರಿಗೆ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಬಹಳಷ್ಟು ವಿಚಾರಗಳನ್ನ ಮಾತಾಡಬೇಕು. ತಾವು ನೋಡ್ಕೊಂಡು ಬಂದ್ರಿ, ಅಲ್ಲಿ ಕೊರಗಜ್ಜನ ವಿಚಾರದಲ್ಲಿ ಪ್ರಧಾನ ಅರ್ಚಕರು, ಅವರು ಪ್ರಧಾನ ಅರ್ಚಕರಂತೆ. ನಮ್ಗಳಿಗೆ ದೈವದ ವಿಚಾರಗಳಲ್ಲಿ ಅರ್ಚಕರು ಬರಲ್ಲ. ಸೊ ಅಲ್ಲಿ ಅರ್ಚಕರು ಯಾರು, ಪ್ರಧಾನ ಅರ್ಚಕ ಹನುಮಂತ ಅಂತ ಹೇಳಿ ಅವರ ಹೆಸರು. ಅವರಿಗೆ ಅದೊಂದು ಫೋಟೋವನ್ನ ಹಾಕಿ ಅಲ್ಲಿ ಅವರಿಗೆ ಕುತ್ತಾರು ಅನ್ನೋದು ಗೊತ್ತಿಲ್ಲ. ಕುತ್ತಾರು ಕೊರಗಜ್ಜ ನಮ್ಗಳಿಗೆ ಗೊತ್ತಿರುವಂತದ್ದು ಕುತ್ತಾರು ಕೊರಗಜ್ಜ. ನೋಡಿ ಅಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗಿ, ಅಲ್ಲಿ ನಮ್ಗಳಿಗೆ ಅಂದ್ರೆ ಕುತ್ತಾರ್ ಅಂತ ಬಂದಾಗ ಅದು ನಮ್ಮ ಇಲ್ಲಿ ದೇರಳಕಟ್ಟೆ ಸಮೀಪ ಇರುವಂತದ್ದು, ನಮ್ಮ ಕೊರಗಜ್ಜನ ಆದಿಸ್ಥಳ. ಆ ಮೂಲಕ ಕೊರಗಜ್ಜ ಭೂಮಿಗೆ ಬಂದಿರುವಂತದ್ದು ನಮ್ಗಳ ನಂಬಿಕೆ, ತುಳುವರ ನಂಬಿಕೆ. ಅದಕ್ಕೆ ಕುತ್ತಾರ ಅಂತ ಹೇಳ್ತೀವಿ. ಅವ್ರಗಳಿಗೆ ಇಲ್ಲಿ ತನಕ ಅವಸ್ಥೆ ಅಂತ ಹೇಳಿದ್ರೆ ಕೊತ್ತೂರು ಅಂತೆ. ಕೊತ್ತೂರು ಕೊರಗಜ್ಜನ ಜ್ಯೋತಿಷ್ಯ ಕೇಂದ್ರ. ನಾಚಿಗೆಟ್ಟ ಅವರು ಎಲ್ಲಿಯ ದೈವ ಏನ್ ವಿಚಾರ ಅಂತ ಗೊತ್ತಿಲ್ಲ, ಕೊತ್ತೂರು. ಮತ್ತೆ ಅವ್ರಗಳಿಗೆ ಈ ಅಗಿಲು ಸೇವೆ, ನಾವು ಅಗಿಲು ಸೇವೆ ಅಂತ ಹೇಳ್ತೀವಲ್ವಾ, ಅವ್ರಗಳಿದು ಹಗಲು ಸೇವೆ. ಅಗಿಲು ಸೇವೆ ಅಲ್ಲ, ಹಗಲು ಸೇವೆ ಅಂತವರಿಗೆ. ಇಂಥ ನಾಚಿಗೆಟ್ಟವರು ನಮ್ಮ ದೈವವನ್ನು ಮಾರ್ಲಿಕ್ಕೆ ಇಟ್ಟಿದ್ದಾರೆ. ಇಂತಹ ನಾಚಿಗೆಟ್ಟವರು ಇವ್ರುಗಳೆಲ್ಲ. ಸ್ವಲ್ಪ ಇನ್ನು ಬರ್ತೇನೆ, ಮಾತಾಡ್ತೇನೆ ಇನ್ನು ಮುಂದಕ್ಕೆ. ಬಿಫೋರ್ ದಟ್ ಮಾತಾಡಬೇಕು. ಮತ್ತೊಬ್ಬ ವ್ಯಕ್ತಿ ನಮ್ಮ ಕೊರಗಜ್ಜನನ್ನ ಕೆಟ್ಟ ವಿಚಾರಕ್ಕೆ ಬಳಸಿಕೊಂಡಿದ್ದಾನೆ. ಆತನನ್ನು ಕೂಡ ನಾವು ಪ್ರಶ್ನೆ ಮಾಡಲೇಬೇಕು. ಇಂಥ ನಾಚಿಗೆಟ್ಟವರ ಮುಖವಾಡವನ್ನ ಬಯಲು ಮಾಡಲೇಬೇಕು. ನಾನು ನೇರವಾಗಿ ಬಿಫೋರ್ ದಟ್ ನಾನು ಶ್ರೀಧರ್ ಕಬತ್ತರ್ ಹೋಗೋದಕ್ಕಿಂತ ಮೊದಲಾಗಿ ಒಂದು ಆಡಿಯೋವನ್ನ ಮತ್ತೊಂದ್ಸಲ ಹಾಕೊಂಡು ತದನಂತರ ನಾನು ಬರ್ತೀನಿ. ಯಾಕಂದ್ರೆ ಜನರಿಗೆ ಕೆಲವು ವಿಚಾರಗಳನ್ನ, ಎಲ್ಲಿ ತನಕ ಇವರುಗಳು ಬಿಸ್ನೆಸ್ ಮಾಡ್ತಾರೆ, ಎಲ್ಲಿ ತನಕ ಇವರುಗಳು ಹಾಳಾಗೋಗಿದ್ದಾರೆ, ಎಲ್ಲಿ ತನಕ ಇವರು ಭಿಕ್ಷೆ ಬೇಡ್ತಾ ಇದ್ದಾರೆ ದೈವದ ಹೆಸರಲ್ಲಿ. ನೋಡ್ಕೊಂಡು ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ನಮಸ್ತೆ, ನಾನು ಮಂಗಳೂರಿನಿಂದ ಶ್ರೀಧರ್ ಕಬತ್ತರ್ ಅಂತ. ಓಕೆ. ಅದು ಏನು ನಿಮ್ಮೊಂದು ಯಾಡು ನೋಡಿದ್ದೀನಿ ಸರ್. ಹೇಳಿ, ಏನಾಗ್ತಿದೆ? ಹೆಣ್ಮಕ್ಳ ವಶೀಕರಣ ಅಂತ ಹೇಳಿದೆ ಅಲ್ವಾ? ಯಾವ ವಶೀಕರಣ ಆಗ್ಬೇಕು? ಅದು ಕೊರಗಜ್ಜನ ಹಿಡ್ಕೊಂಡು ಒಂದು ಕ್ಷೇತ್ರದಲ್ಲಿ ನೀವು ಕೊರಗಜ್ಜನ ಹೆಸರಿನಲ್ಲಿ, ರಕ್ತೇಶ್ವರನ ಹೆಸರಿನಲ್ಲಿ ಒಂದು ವಶೀಕರಣ ಅಂತ ಪೋಸ್ಟ್ ಮಾಡಿದಿರಲ್ವಾ ಸರ್? ನಿಮ್ದು ಯಾವ ಊರು ಬರುತ್ತೆ? ನಿಮ್ದು ಯಾವ ಊರು? ಕುತ್ತಾರಲ್ಲಿ. ಕುತ್ತಾರು. ತುಳುವಲ್ಲಿ ಮಾತಾಡ್ಬೋದಾ ನಿಮ್ದು? ನಿಮ್ಮ ಹತ್ರ ಮಾತಾಡ್ಬೋದಾ? ಇರ್ನ ಕ್ಷೇತ್ರವಲ್ಪ? ಅವನು ಇರ್ನ ಕ್ಷೇತ್ರವಲ್ಪ? ಹೌದಪ್ಪ, ನನ್ನ ಕ್ಷೇತ್ರನೇ ಅದು. ಅಲ್ಲಲ್ಲ, ಕುತ್ತಾರು ಇಲ್ಲಿ ಮಂಗಳೂರಲ್ಲಿ ಇರುವುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ತುಳುನಾಡಿನಲ್ಲಿ ಇರುವುದು ಕುತ್ತಾರು ಕ್ಷೇತ್ರ. ಹೌದು, ಗೊತ್ತುಂಟು. ಹೌದು. ನಿಮ್ದು ಯಾವ ಊರಲ್ಲಿ ನೀವು ಕ್ಷೇತ್ರದಲ್ಲಿ ನೀವು ಆರಾಧನೆ ಮಾಡ್ಕೊಂಡು ಬಂದಿರೋದು ಇದು ಕೊರಗಜ್ಜನದ್ದು? ಇವಾಗ ನಿನ್ಗೆ ಎಂತ ಆಗ್ಬೇಕಾಗಿತ್ತು? ನನ್ಗೆ ಅಂತ ನೀನು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಕೂಡ ನಿಮ್ಮನ್ನ ಏಕವಚನದಲ್ಲಿ ಮಾತಾಡ್ತೇವೆ. ಎಂತ ಆಗ್ಬೇಕಾಗಿತ್ತು ಅಂತ ನಾನು ಕೇಳ್ತಾ ಇರೋದು. ಏಕವಚನ ಅಲ್ಲ ಇದು. ಮತ್ತೆ ಎಂತ ಅಂತ ಹೇಳಿದ್ರೆ ಏಕವಚನ, ನಿಮ್ಗಿಂತ ದೊಡ್ಡ ಪೆದಂ ನಾನು. ಹೌದಾ? ಗೊತ್ತಾಯ್ತಾ? ಇವಾಗ ನೀವು ಕೊರಗಜ್ಜನ ಕ್ಷೇತ್ರದಲ್ಲಿ ಆ ರೀತಿ ಎಲ್ಲ ಮಾಡ್ತಿದ್ರಲ್ವಾ, ಕೊರಗಜ್ಜರ ಹೆಸರಲ್ಲಿ ವಶೀಕರಣ, ಹೆಣ್ಮಕ್ಳ ವಶೀಕರಣ ಜೊತೆ ನಾನು ವಶೀಕರಣ ಮಾಡ್ಕೊಡ್ತೀನಿ ಅಂತ. ಅಲ್ಲಲ್ಲ, ಕೊರಗಜ್ಜ ಅದನ್ನೆಲ್ಲ ಮಾಡುವಂತ ದೈವವಾ? ಕೊರಗಜ್ಜನ ಮೂಲ ಅಲ್ಲ, ಕೊರಗಜ್ಜನ ಮೂಲ ನಿಮ್ಗೆ ಗೊತ್ತುಂಟಾ? ಕೊರಗಜ್ಜನ ಇತಿಹಾಸ ಗೊತ್ತುಂಟಾ? ಕೊರಗಜ್ಜನ ಮೂಲ ಗೊತ್ತುಂಟಾ? ಕೊರಗಜ್ಜ ಎಷ್ಟು ವರ್ಷ ತನಕ ಅವನು ದೈವ ಆಗಿ ಇದ್ದ, ಆನಂತರ ಕಾಯಬಿಟ್ಟು ಮಾಯವನ್ನು ಸೇರಿದಂತ ದೈವ, ಅದೆಲ್ಲ ನಿಮ್ಗೆ ಗೊತ್ತುಂಟಾ? ಗೊತ್ತುಂಟು. ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಕೊರಗಜ್ಜ? ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಕೊರಗಜ್ಜ? ಗೊತ್ತುಂಟು ಅದ್ರ ಬಗ್ಗೆ? ನಮ್ಗೆ ಗೊತ್ತಿರುವುದರಿಂದಲೇ ನಿಮ್ಮ ಹತ್ರ ಹೇಳ್ತಿರೋದು. ಗೊತ್ತಿದ್ರೆ ತಿಳಿಸ್ಕೊಡಲ್ಲ. ಅಲ್ಲ, ನೀವು ವಶೀಕರಣ ಮಾಡೋ ನಿಮ್ಗೆ ಗೊತ್ತಿಲ್ವಾ? ಹೆಣ್ಮಕ್ಳ ವಶೀಕರಣ ಮಾಡ್ತೀರಾ, ಅದು ಮಾಡಿ ಕೊಡ್ತೀರಿ. ಏನ್ ನಿಮ್ದು ದಂಧೆ? ನೀವಾಗಿ ನಿಲ್ಲಿಸಿದ್ರೆ ಬಚಾವ್, ಇಲ್ಲಾದ್ರೆ ನಾವು ನಿಲ್ಲಿಸ್ತೇವೆ ನಿಮ್ಮ ದಂಧೆಯನ್ನ.
ದಂಧೆ ಅಂತ ಹೇಳಿಕ್ಕೆ ಹೋಗ್ತಾರೆ ಸ್ವಾಮಿ. ನೀವು ದೈವದ ಹೆಸರಿನಲ್ಲಿ ದಂಧೆ ಮಾಡ್ತಿದ್ದೀರಾ, ನೀವು ದೈವದ ಹೆಸರಿನಲ್ಲಿ ದಂಧೆ ಮಾಡ್ತಾ ಇದ್ದೀರಾ. ನೀವು ವಶೀಕರಣ ಅಂತ ಹೇಳ್ಬಿಟ್ಟು ಏನ್ರಿ ವಶೀಕರಣ ಮಾಡುದು ನೀವು? ಹೆಣ್ಮಕ್ಳ ಕೊರಗಜ್ಜೇನು ಕೊರಗತನಿ ಏನು ಹೆಣ್ಮಕ್ಳನ್ನು ವಶೀಕರಣ ಮಾಡುವಂತ ದೈವವಾ? ನಿಮ್ಗೆ ಮಾನ ಮರ್ಯಾದೆ ನಾಚಿಗೆ ಏನು ಇಲ್ವಾ ನಿಮ್ಗೆ? ನಮ್ಮ ತುಳುನಾಡಿನ ದೈವವನ್ನ, ನಮ್ಮ ತುಳುನಾಡಿನ ದೈವವನ್ನ ಬಳಸಲಿಕ್ಕೆ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು? ಯಾವ ಊರು ನಿನ್ನದು? ನಂದು ದಕ್ಷಿಣ ಕನ್ನಡ ತುಳುನಾಡು ದೈವನೇ ಬಂದು ನಿಂತ ನೆಲದಲ್ಲಿ ಎಲ್ಲಿ ನೆಲೆಸಿದೀಯ ನೀನು? ಅದನ್ನ ತಿಳಿಸಿಕೊಡು ನನಗೆ. ನಿನ್ಗೆ ಅದೆಲ್ಲ ಯಾಕೆ? ನಿಂಗೆ ಅದೆಲ್ಲ ಯಾಕೆ? ನೀನು ತುಳುನಾಡಿಗೆ ಬಂದ ದೈವವನ್ನು ನಂಬು. ನಿನ್ಗೆ ಯಾಕೆ ಬೇಕಂದ್ರೆ ನಾನು ನಿನ್ನನ್ನು ಬಿಡಲ್ಲ. ನಾನು ನೀನ್ ಯಾರಾಗಿ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೊ. ಹೋಗಲ್ಲೇ ಅಧಿಕಾರ ಕೊಟ್ಟಿದ್ದು ನಮ್ಮ ದೈವವನ್ನು ನೋಡಿ. ನಮ್ಮ ದೈವ ನೋಡಿ, ನಮ್ಮ ದೈವವನ್ನ ಬಳಸಿ ನೀವು ವಶೀಕರಣ, ಹೆಣ್ಮಕ್ಳ ವಶೀಕರಣ ಅದು ಮಾಡ್ತೀನಿ. ಇದು ಕೇಳಿಲ್ಲ. ನಿನ್ನ ಹತ್ರ ಕೇಳೋದು, ನಿನ್ನ ಹತ್ರ ಏನು ಕೇಳೋದು? ನೀನು ಆ ಸಮುದಾಯದ ಹತ್ರ ಕೇಳಿದ್ಯಾ? ಕೊರಗಜ್ಜನ ಸಮುದಾಯದ ಹತ್ರ ಕೇಳಿದ್ಯಾ? ನಿನ್ನ ಊರು ಯಾವ್ದು? ನಿಮ್ಮ ಕಪಾಲಕ್ಕೆ ಬಾರಿಸ್ಬೇಕು, ನಿಮ್ಮ ಕಪಾಲಕ್ಕೆ ಬಾರಿಸ್ಬೇಕು. ನಿಮ್ಗೆ ನಿಮ್ಮ ಕಪಾಲಕ್ಕೆ ನಾನು ಬಾ ಮಗನೇ, ನೀನು ಬಾ ಇಲ್ಲಿ, ಬಾ ನೀನು ಇಲ್ಲಿ ಬಂದು ಮಾತಾಡು ಇಲ್ಲಿ. ಅದೇ ನಿನ್ಗೆ ಆ ಒಂದು ನಿನ್ಗೆ ಧೈರ್ಯ ಇದ್ರೆ, ನಾನು ಕೊರಗಜ್ಜನ ಅಲ್ಲಿ ನಂಬ್ತೇನೆ ಅಂತ ಹೇಳಿ ನೀನ್ ಇಲ್ಲಿ ಬಂದು ನನ್ನ ಮುಂದೆ ಬಂದು ಮಾತಾಡು. ನೀನ್ ಕಪಾಲಕ್ಕೆ ಬಾರಿಸ್ತೀನಿ ನಾನು, ನಿನ್ಗೆ ಕಪಾಲಕ್ಕೆ ಬಾರಿಸ್ತೀನಿ ನಾನು, ನಿನ್ಗೆ ಕಪಾಲಕ್ಕೆ ಬಾರಿಸ್ತೀನಿ ನಾನು. ಏನು ಕೇಳುದು? ನೀನ್ ಕೇಳಿದ್ಯಾ? ಕೊರಗಜ್ಜನಲ್ಲಿ ನಂಬಲಿಕ್ಕೆ ಏನು? ಹೆಣ್ಮಕ್ಳ ವಶೀಕರಣ ಅಂದ್ರೆ ಏನು? ನನ್ನ ಮಾತು ಕೇಳ್ತೀಯಾ? ಏನ್ ನಿನ್ನ ಮಾತು ಕೇಳುದು? ನೀನ್ ಮಾಡಿದ ತಪ್ಪು. ನಿನ್ ಮಾತು ಕೇಳಲಿಕ್ಕೆ ನಾನು ಮಾಡಿಲ್ಲ. ಸರಿ ಆಯ್ತು, ನಾನು ಮಾಡುವಂತ ತಪ್ಪು ನನಗೆ ಅರಿವಾಯ್ತು. ನೀನ್ ಇವಾಗ ಹೇಳಿದೆಲ್ಲ, ನಿನ್ ಮಾತು ಕೇಳ್ತೀಯಾ? ಏನ್ ನಿನ್ ಮಾತು ಕೇಳಲಿಕ್ಕೇನಿಲ್ಲ. ನೀನ್ ಮಾಡಿದ್ದೆ ಅನಾಚಾರ, ತಪ್ಪು. ನೀನು ಆ ಪೋಸ್ಟ್ ಅನ್ನು ಡಿಲೀಟ್ ಮಾಡು. ತುಳುನಾಡಿನ ಜನತೆಯಲ್ಲಿ ಕ್ಷಮೆ ಕೇಳು. ಇಲ್ಲಾದ್ರೆ ನಿನ್ಗೆ ನಿರಂತರ ಕರೆ ಬರುತ್ತೆ. ಈಗ ನೋಡು, ನಿರಂತರ ಕರೆಗಳು ಬರುತ್ತೆ ನಿನ್ಗೆ. ಸರಿ, ಇಷ್ಟೊಂದೆಲ್ಲ ಎಲ್ಲ ಮಾತಾಡ್ತಿದ್ಯಲ್ಲ, ಈಗ ನಾನೇ ಹಾಕಿದ್ದ ಬೇರೆ ಹಾಕಿದ್ದ ನೋಡಿದ್ಯಾ? ಪೋಸ್ಟ್ ಅಲ್ಲಿ ನಿಂದು ನಂಬರ್ ಉಂಟಲ್ಲ, ಪೋಸ್ಟ್ ಅಲ್ಲಿ ನಿಂದು ನಂಬರ್ ಉಂಟಲ್ಲ. ನಂಬರ್ ಯಾರು ಹಾಕಿದ್ದಾರೆ? ನಿಂದು ನಂಬರ್ ಯಾಕೆ ಬಂತಲ್ಲಿ? ನಿಂದು ನಂಬರ್ ಯಾಕೆ ಬಂತು? ನೀನು ಯಾವ ಪಂಡಿತ? ನೀನು ಯಾವ ಪಂಡಿತ ಹೆಸರಿನಲ್ಲಿ ಇವರಲ್ಲಿ ದಂಧೆ ಮಾಡುವವರ ನೀವು? ನೀನು ಯಾವ ಪಂಡಿತ? ನೀನು ನೀನು ಯಾವ ಪಂಡಿತ ಮಾರಾಯ? ಅಲ್ಲ, ಆಯ್ತು. ಏನಾಯ್ತು? ಏನು ಬೆಬ್ಬೆ ಮಾತಾಡ್ತಿ? ಏನು ಬೆಬ್ಬೆ? ನಾನು ದುಡ್ಡು ಮಾಡ್ಲಿಕ್ಕೆ ನಾನು 2 ಹಾಕಿದ್ದೆ. ನಿಂದು ಬೇರೆ ಏನ್ ಬೇಕಾದ್ರೂ ಮಾಡು. ನೀನು ಬೇರೆ ಏನ್ ಬೇಕಾದ್ರೂ ಮಾಡು ಮಾರಾಯ. ನೀನು ಬೇರೆ ನೋಡು, ನೀನು ಬೇರೆ ಏನ್ ಬೇಕಾದ್ರೂ ಮಾಡು. ನಮ್ಮ ಕೊರಗಜ್ಜನ ಹೆಸರಲ್ಲಿ ನೀನ್ ದಂಧೆ ಮಾಡಬೇಡ, ನಿಲ್ಸು. ಇದು ಕೊರಗಜ್ಜನ ಹೆಸರಲ್ಲಿ ಆಗ್ತಾ ಇರುವಂತಹ ದಂಧೆ ಬಹಳಷ್ಟು ಬೇಸರ ತರುತ್ತೆ, ನೋವಾಗುತ್ತೆ ನೋಡಿದಾಗ. ಇಂತಹ ಪರಿಸ್ಥಿತಿಗಳು ನಮ್ಮ ತುಳುನಾಡಿನ ದೈವಕ್ಕೆ, ನಮ್ಮ ನಂಬಿಕೆಗಳಿಗೆ ಬಂದಿರುವಂಥದ್ದು ನಿಜವೂ ಕೂಡ ಗಾಸಿ ತರುವಂತಹ ವಿಚಾರ. ನೇರವಾಗಿ ಮತ್ತಷ್ಟು ವಿಚಾರಗಳಿವೆ, ಮತ್ತಷ್ಟು ವಿಡಿಯೋಗಳಿವೆ, ನಾನು ಮುಂದಕ್ಕೆ ಪ್ಲೇ ಮಾಡ್ತೀನಿ. ಬಿಫೋರ್ ದಟ್ ನಾನು ನೇರವಾಗಿ ಫಸ್ಟ್ ಸೆಕ್ಷನ್ ಹೋಗ್ತಾ ಇರ್ತೀನಿ. ಸರ್, ನೇರವಾಗಿ ನಾನು ಶ್ರೀಧರ್ ಕಬ್ಬತ್ ತಮ್ಮಲ್ಲೇ ಕೇಳಬೇಕು. ತಮ್ಮ ಆಡಿಯೋವನ್ನು ನಾವು ಕೇಳ್ಪಟ್ವಿ, ನೋಡಿದ್ವಿ. ಈಗ ನೋಡಿದಾಗ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಸೆಕ್ಷನ್ ಸುರುಕಾದ ನಮ್ಮನ್ನ ವಿಚಾರದ ಪನ್ನಾಗ ಇಂಚಿನ ಒಂಜಿ ದಂಧೆ ಒಂಜಿ ಕಾರಣ, ಇಂಚಿನ ದಂಧೆ ನಡಪರ ಕಾರಣ ಸುರುಕಾದ ನಮ್ಮ ತುಳುವೇರನ ಮಸ್ತ್ ತಪ್ಪುಂಡು. ಇಲ್ಲಿ ಘಟ್ಟದ ಮಿತ್ತದಕ್ಕೂ ಆ ರೀತಿ ಆಚರಣೆ ಮಲ್ಪಾರೆ ಅವೆಲ್ಲ ನಮ್ಮ ಕೊನ್ಪರ ಸಾದಿ ಮಲ್ತುಕೊರ್ನೆ ನಮ್ಮ ತುಳುವೇರು. ಬೇಗ ಪನ್ನಾಗ ನಮ್ಮ ತುಳುವೇರು ಒಡೆಮುಟ್ಟ ಪನ್ನಾಗ ತಂಜಿ ಒಂಜಿ ಕುಡ್ಲಾರ್ದಿಡ ಪನ್ನಾಗ ಒಂಜಿ ಇರತ್ತೇನೆ ಕಟ್ಟೆಲ್ದಿಕ್ಕೋ ಕೊರಗಜ್ಜನ. ಕರೆಕ್ಟ್. ಲೇಪನ ಕೊರಗಜ್ಜೆ ಆ ಒಲ್ತು ಬೈದನ ಅತ್ತು ಕೊರಗಜ್ಜನ ಕಂದಿನ ಅತ್ತು ಬಿಸ್ನೆಸ್ ಮಲ್ತೊಂದುಲ್ಲೆರ ಪನ್ಪಿನ ಒಂಜಿ ವಿಚಾರ ಗೊತ್ತುಜಿ. ಐತೆ ಒಟ್ಟುಗ ಒಂಜಿ 10 ಜನಕ್ಕೂ ಒಂಜಿ ಇನ್ಸ್ಟಾಲ್ ಪೂರ ಒಂಜಿ ಪೇಜ್ ಓಪನ್ ಮಲ್ತದ ಪೂರ ಎಂಗಲ್ ನಕ್ಷತ್ರ ಉಂಡು, ಮುಲ್ಪ ಈತ ಕಾರ್ಣಿಕ ಉಂಡು, ಇಡೆಗ ಬಲೆ ಪಂದು ಒಂಜಿ 10 ಕೆಲಸ ಪೂರ ಮಲ್ತೊಂದಲ್ಲಿ. ಈ ಅವನ್ ಪೂರ ತೂದು ಈ ಘಟ್ಟದ ಮಿತ್ತದ ಕಲೆಗೆ ಪನ್ನಾಗ ಇಂಚಿನ ಎತ್ತೆ ಅವನ್ಪಿನ ಇಂಚಿನ ಅಲ್ಪೇಸಿನ ಕಲೆಗೆ ಪರ ಒಂದು ಈಸಿ ಆತಂಡು. ಅಕ್ಕುಲ್ಲಗೆ ತೊಂದು ಪದವಲ್ ಮಲ್ತೊಂದುಲ್ಲೇರು ಎಂಕುಲ್ಲ ಮಲ್ಪ ನಮ್ಮ ಅಕ್ಕಲಿನ ಪ್ರಶ್ನೆ ಮಲ್ಪ ಅವನ್ಪೇನೆ ಕಾಲ ಕುಡ್ಲಲ್ಲ ಉಂಡಾತ ಇಂಚಿನ ನಮಗೆ ಕೆಲವೊಂದು ಸಲ ನಮಗೆ ಕಟ್ಟುಬಾರ್ಲೆಕ್ಕ ಹಾಕೊಂಡು ದೇವನಾಗಿ ಕೊರಗಜ್ಜೆ ಇತ್ತ ಟ್ರೆಂಡ್ ಉಡುಪುನೆ ಕೊರಗಜ್ಜೆಲ್ಲ ಮಂತ್ರ ಚವಾದೆಲ್ಲ. ಕರೆಕ್ಟ್. ಒಡೆಮುಟ್ಟ ಒಂಜಿ ವಿಚಾರ ಪಂಡಾಗ ನಂಗೆ ಒಂಜಿ ಸೋಷಿಯಲ್ ಮೀಡಿಯಾ ತೂನಾಗ ಕೆಲವೊಂದು ಸಲ ಎಂಕುಲು ಪ್ರಶ್ನೆ ಮಲ್ಪಲ್ಲ ಎಂಕಲು ಸೋಷಿಯಲ್ ಮೀಡಿಯಾ ಎಂಕಲೇನು ಪ್ರಶ್ನೆ ಮಲ್ತೊಂದಿಲ್ಲ ಜನಕ್ಕಳು ಪಲ್ಲ ಎಂಕಲಿಗೆ ಸೋಷಿಯಲ್ ಮೀಡಿಯಾ ಬತ್ತಿರ ಎಂಕಲು ಸೋಷಿಯಲ್ ಮೀಡಿಯಾ ಉತ್ತರ ಕೊಡಪ್ಪ ಲೇಕ ಪನ್ನ ಕೆಲವೊಂಜಿ ದೈವಲು ಪುರ ದೈವ ಕಟ್ಟಿನ ಕುಲ್ಲಂಚೇನೆ ದೈವ ಕಟ್ಟಿನ ಕುಲ್ ಪೋದು ನಾಲಂಚಿ ಅಲ್ಪದ ಜನಕ್ಕಲ್ನ ಪೋದು ಕಾರು ಬೂರ್ನು ದೈವ ಘಟನೆ ಎಲ್ಲ ಕಾರು ಬೋದು ಬೂರ್ನು ಇಂಚೇನೆ ಮಲ್ತೊಂದುತ್ತೀರ ನನ್ನದ ಕಾಲಘಟ್ಟಕ್ಕೆ ದೈವಾರಾಧನೆ ಒಡೆ ಎತ್ತು ಪನ್ಪನ ಬೆಂಕಲೆ ಒಂಜಿ ಬಾರಿ ಒಂಜಿ ಚಿಂತೆ ಅದು ಬೋತನು. ಇನಿ ತುಳುನಾಡು ಒಂಜಾತ್ ಯುವಕಿಯರು ಯುವ ಜನತೆ ಇರುತ್ತೆ ಹೆಂಗ್ ಜವನಿಯರು ಪುನಃ ಪಾತಿರ ಸುರು ಮಾಡಿದ್ರು ದೈವಾರಾಧನೆ ಉರಿಪೋಡು ಪಂದು ಒಂಜಾತ್ ಜನಕ್ಕಲು ದೈವಾರ ಒಂಜಿ ಮುರಲ್ ಒಂಜಿ ರೀಸೆಂಟ್ಲಿ ಅದಂತ ಏನು ಒಡೆ ಮುಟ್ಟ ಪನ್ನಾಗ ಸೆಕ್ಸ್ದ ಒಂಜಿ ವಿಚಾರವನ್ನು ಗೆತ್ತೊಂದು ಸ್ವಾಮೀಜಿನಕ್ಕಲು ಮಲ್ತು ಕೊರಪೆ ಬನ್ಪಿನ ಕೆಲಸ ಮಲ್ತೊಂದು ಲೇರು ಒಂಜಿ ದೈವದ ಪುದಾರ
ಅಪಗಾನ ನಮ್ಮನ್ನ ತುನ್ನಾರ್ದ ದೈವಾರಾಧನೆ ಒಡೆಗೆ ಎತ್ತನು ಲೆಕ್ಕ ಏರು ಕಾರಣ ಅಪಗಾನ ಇನ್ನು ಏರ್ಲ ಪ್ರಶ್ನೆ ಮಲ್ಪನ ಕುಳಿತಿರ ತುನ್ನಾಡಿ ಇನ್ನು ಈತು ಗುತ್ತು ಬರ್ಕೆಲ್ಲ ಈತು ಮನೆತನಲ್ಲ 14 ವರ್ಗ ಉಂಡು ದೈವಾರಾಧನೆ ಸಂಬಂಧಪಟ್ಟನಂಚಿನ ಪ್ರತಿ ಒಂದು ಜನಕಲಿಗಳ ದೈವ ಪನಿಪಿನ ಪ್ರತಿವರೆಗಳ ಬೋಡೆಯನಂಚಿನ ವೆಚ್ಚಲ ಅಂದ್ರೆ ಇನ್ನು ಎರೆಗಳ ದೈವ ಬೊಚ್ಚಾದು ಪೋಂಡ ಇನಿ ಫ್ಲೈಟೆಡ್ ಪೋದು ಬೊಂಬೆಡು ನೇಮ ಮಲ್ಪನ ಶುರು ಮಾಡ್ತೀರಿ ಇನ್ನು ಬೊಂಬೆದ ನೇಮ ಮಲ್ಪನಾಗ ಮೈಸೂರು ದೇ ಬೆಂಗಳೂರು ದೇ ಪೋದು ನೇಮ ಮಲ್ಪನ ತಪ್ಪ ಅವು ಅಕುಲ್ ಮಲ್ಪನ ಅಲ್ಪ ತಪ್ಪೆ ಆಂಡ ನಮ್ಮ ಮೂರು ವಿಚಾರದಲ್ಲ ಆಲಯ ಪೆಟ್ಟಿಗೆ ಅಕುಲವೆನ ಗೆತ್ತೊಂದು ಹಾಕೊಂಡು ಕೆಲಸ ಮಾಡ್ತಂದ್ರೆ ಒಂದು ವಿಚಾರ ಅವಳು ಒಂದಾಂಡ ನನ್ನ ವಿಚಾರ ಮೂಲು ತುಳುನಾಡು ಒಂಜಿ ದೈವ ಕಟ್ಟರೆ ಪಂದೆ ಒಂಜಿ ಮೂಜಿ ಸಮುದಾಯ ಒಂಜಿ ಆಯ್ಕೆ ಆದುಂಡು ಒಂಜಿ ಪರವ ಪಂಬದ ಬಕ್ಕ ನಲಿಕೆ ಸಮುದಾಯ ಇನಿ ಮಕ್ಕಳು ತುಳುನಾಡು ಬುರ್ದು ಬೇತೆ ರಾಜ್ಯರು ಪೋದು ಕಟ್ಟುವರಿಂದಾಂಡ ಅಕಲಿಗೂ ಕೂಡ ನಮ್ಮ ಪಿರಾಗು ದೇಗ ನಮ್ಮ ತುಳುನಾಡದ ದೈವದ ಕೊಲಿಗೆಟ್ಲ ಅಕಲಿ ಕೆಲಸ ಮಲ್ಪರ ಅವಕಾಶ ಕೊರೊಂದಿಲ್ಲ ಅಂಚಿನ ಕಲೆಯನ್ನು ಬುರ್ದು ಬಿಡು ಒಂಜಿ ಕಮಿಟಿ ರಚನೆ ಅವಳು ತುಳುನಾಡು ಬುರ್ದು ಬೇತೆ ವಾ ಊರುಡ್ಲ ವಾ ರಾಜ್ಯಡ್ಲ ನಿಕುಲು ದೈವ ಕಟ್ಟರೆ ಬಲ್ಲಿ ತುಳುನಾಡು ಮಾತ್ರ ಸೀಮಿತ ಅವಳು ವಾ ಮೂಲೆ ಮುಟ್ಟ ಉಂಡು ನಮ್ಮ ತುಳುನಾಡು ಆತ ಜಾಗಗಳು ಮಾತ್ರ ಘಟ್ಟದ ಮಿತ್ತದ ಅಧರ್ಮ ಸಂದರ್ಭ ದೈವಗಳು ತುಳುನಾಡಿಗೆ ಬೈದಿನ ದೈವಗಳು ಕೂಡ ಘಟ್ಟದ ಮಿತ್ತರುವ ಪನ್ನಲ್ಲ ನನ್ನದ ಕಾಲಘಟ್ಟಾಗ ಇತ್ತೆ ಕೊರಗಜ್ಜ ಕ್ಷೇತ್ರ ಮೈಸೂರು ಬೆಂಗಳೂರು ಅಂಡು ನನ್ನತ್ತೆ ಒಂದು ಜಾರಂದಾಯ ಉಂಡು ನನ್ನ ಪಂಜುರ್ಲಿ ಉಂಡು ನನ್ನ ಬಬ್ಬು ಸ್ವಾಮಿ ಉಂಡು ನನ್ನ ಮಂತ್ರಚಾವದ ಉಂಡು ಕಲ್ಲಿಟ್ಟುಂಡು ಇವನನ್ನು ಪೂರ ಪತ್ತೊಂದು ಪದವಳು ಆಚರಣೆ ಮಂತಿರಂದ ಅಪ್ಪಗ ನಮ್ಮ ಲಕ್ಕುದುಂತದ್ದು ಪಾತಿರ್ನೆ ಅಪ್ಪ ಮುಂತ ತುಳುನಾಡದ ಜನಗಳು ಲಕ್ಕುದುಂತು ನಮ್ಮ ಇಲ್ಲಿ ಪ್ರಶ್ನೆ ಮಲ್ಪನಂಚಿನ ಒಂಜಿ ಹಿರಿಯರಿಗೆ ಆ ಒಂಜಿ ಕಪಟ ಒಂಜಿ ಸುಳ್ಳುಗಾರ ಮೋಸಗಾರರಂಚ ವಂಚನೆ ಮಲ್ಪನಂಚಿನ ದರ್ಬೇಸಿನಕುಲು ಇಲ್ಲಿ ಹಿರಿಯರಿಗೆ ನೆರೆದು ಪಾತಿರ್ವೇರು ಇಲ್ಲಿ ದೈವದ ಕೊಡಿಯಟ್ಟು ಚಾಕರಿ ಮಂದಂತಿನಂಚಿನ ಕೆಲಸ ಮಲ್ತಂತಿನಂಚಿನ ಹಿರಿಯ ವ್ಯಕ್ತಿಯಲ್ಲಿ ಪ್ರಶ್ನೆ ಮಲ್ಪನಾಗಲಿ ಏಕವಚನ ಪಾತಿರ್ನಂಚಿನ ಕಪಟ ಸ್ವಾಮಿನ ಶಿಷ್ಟಾತಿರಂದು ಪನ್ನಾಗ ನಮ್ಮನ್ನ ದೈವಾರಾಧನೆ ಒಡೆಗೆತ್ತಂಡು ಅಪ್ಪಗ ನಮ್ಮನ್ನು ಪ್ರಶ್ನೆ ಮಲ್ಪನ ಕ್ಲಿಯರ್ ಲಜ್ಜಾರ ಅತ್ತ ನಮ್ಮನ್ನ ದೈವಾರಾಧನೆ ಬೊಚ್ಚ ಇನಿ ಸೋಷಿಯಲ್ ಮೀಡಿಯಾ ತೂನಾಗ ಪ್ರತಿ ಒಂಜಿಲ ಬರ್ಪುನು ದೈವಾಧನೆ ಪ್ರತಿ ಒಂಜಿಲ ದೈವದನೆ ಐಕ್ ಕಡಲಜ್ಜಿ ಮುದೆಲ್ಲ ಐಕ್ ಡಿಜೆ ಸಾಂಗ್ ಪರ್ದು ಇನಿ ನಮ್ಮ ಡಿಜೆ ನಲ್ಪಾಯಿನಾಟಿ ಇನಿ ದೈವದ ಕೊಡಿಯಾರಿಟಿ ಇನಿ ವಾದದ ಕುಲ್ಲ ಪಿಕ್ಚರ್ದ ಪದ್ಯ ಪಾರ್ದು ನಲ್ಪವನಂಚಿನ ಕಾಲಘಟ್ಟ ನಮಗೆ ಇನ್ನು ಬೈದನು ತುಳುನಾಡದ ದೈವಾರಾಧನೆ ಮಸ್ತ್ ಬೇಜಾರ ಪ್ರೇಣಿ ಇನಿ ಏತ ಅನಾಚಾರ ಅಪ್ಪನು ಬಂದ ದೈವದ ಭಾಷೆ ಉಂಡು ನಿಯಮ ಅಂಡವು ನಿಯಮ ತತ್ತುಂಡವು ನೀರು ಗೋಮ ಪನಿಪಿನ ಒಂಜಿ ಬಾರಿ ಶೋಕದ ಒಂಜಿ ಪದ ಉಂಡು ಅಂಡ ಇನಿ ಮೈಸೂರು ಪೋದು ಅಕ್ಕಳು ನೇಮ ಕಟ್ಟಿயிருந்தாಂಡಲ್ಲ ಮೈಸೂರು ಕೊರಗಜ್ಜ ನಂಬಿರುಂದಾಂಡಲ್ಲ ಬೊಂಬೆಡು ಪೋದು ದೈವ ನಂಬಿರುಂದಾಂಡ ವಾ ಕಾರಣಗಳಲ್ಪ ದೈವ ಪ್ರತಿಷ್ಠಾಪನೆ ಅವರ ಸಾಧ್ಯನೇ ಅವಳು ದೈವ ನರ್ತನೆ ಮಲ್ತಿನ ಮೈಟ್ಲ ದೈವ ಬರೆಯರೆ ಮಾನಚ್ಚಿನ ಬರೆಯರೆ ಸಾಧ್ಯನೇ ಲೇಪ ನಾವು ನಾಟಕೀಯವಾದ ಮಲ್ಪಡು ವಿನಃ ನಮ್ಮ ತುಳುನಾಡದ ದೈವ ಪರ ಜಪಗಾಂಡ ನಮ್ಮ ದೈವಾರಾಧನೆ ನಮ್ಮ ದೈವನು ನಾಟಕೀಯವಾದ ಕೊಲ್ಲೊಂದುಲ್ಲಾರ ಅತ್ತು ಮೂಲ ಹಿರಿಯರು ಕೊಡ್ತಿನಂಚಿನ ಭಕ್ತಿದ ಆರಾಧನೆ ಹೇಳ್ಪೋಂದುಂಡ ಅತ್ತು ನನದ ಕಾಲಘಟ್ಟಕ್ಕೆ ನನ್ನ 10-15 ವರ್ಷದ ಪಿರವುಗು ನಮ್ಮ ದೈವಾರಾಧನೆ ಒಡೆ ಎತ್ತು ನಮ್ಮ ಪೀಳಿಗೆದ ನನ್ನದು ಜೋಕುಲಿಗೆ ದೈವಾರಾಧನೆ ಪಂಪಿನ ಮನೋರಂಜನೆ ಆದ ಪೋವ ಇನ್ನಿತ ಕಾಲಗೊಟ್ಟಡೆ ಒಂಜಾತ ಜನಕೊಂಡು ದೈವದೊಟ್ಟುಗ ನಲಿಪುನಂಚಿನ ಕೆಲಸ ಒಂದು ಕೊಡಿಯರಿಟ್ಟು ಬರ್ತದೆ ಒಂಜಾತ ನಲಿಪುನ ಅವಿನ ಪ್ರಶ್ನೆ ಮಂತಿ ಪೆಟ್ಟಿಗೆ ಅಮೂಲು ಸಂಪ್ರದಾಯ ಉಂಡು ಪಂಪಿರು ಒಂಜಾತ ಭಜನೆ ಬರೆಯರ ಶುರುವಾತ ದೈವೋಡು ಇನಿ ಕೊಂಚ ಕೊರಗಜ್ಜನ ನೇಮ ಅವಳಂದ ಅಂಡ ಒಂಜಿ ಕೊರಗ ಸಮುದಾಯದ ಬರ್ತದೆ ಒಂದು ದೋಲು ಬೊಟ್ಟಿನ ಒಂಜಿ ಕ್ರಮ ಆಗ್ತಾನೆ ಇನಿ ಆ ಕ್ರಮ ಪೋದು ಇನಿ ಕೇರಳದ ಬರ್ತದೆ ಚೆಂಡೆ ಬೊಟ್ಟು ನಂಚಿನ ಕೆಲಸ ಆತನೆ ಇನಿ ಅವ್ರು ದೈವ ದರ್ಪಣ ಜಾಸ್ತಿ ಮಕ್ಕಳು ಚೆಂಡದ ಕೂಡ ಅಬಾತರ ಕೊಟ್ಟೊಂದು ಇಂಚಿತ್ತಿನ ಪದ್ಧತಿ ಪೂರ ನಮ್ಮ ತುಳುನಾಡು ಬತ್ತನಿಂದ ಅಂಡ ನನ್ನದ ಕಾಲಘಟ್ಟಕ್ಕೆ ನಮ್ಮ ದೈವಾರಾಧನೆ ಒಡಿಗೆತ್ತು ಪಂಪಿರ ಒಂಜಿ ಎಂಕಲೆಗೆ ಒಂಜಿ ಎಲ್ಲ ಪೋಡಿಗೆ ಐತ ಒಟ್ಟಿಗೆ ಒಂಜಿ ಎಂಕಲ ನಮ್ಮ ಸಂಸ್ಕೃತಿ ತುಳುನಾಡ ಸಂಸ್ಕೃತಿ ಅಜತತ್ತೊಂದುಂಡ ಅದು ನೇರ್ಲ ಪ್ರಶ್ನೆ ಮಲ್ಪನ ಕುಳಿ ಏರ್ಲಜ್ಜಾರ ಅದು ತೆರಿದಿನ ಕುಳಿ ಏರ್ಲಜ್ಜಾರ ಇಲ್ಲಿ ಒಂಜಿ 10 ಜನಕ್ಕಳು ಒಂಜಿ 15% ಜನ ತುಳುನಾಡದ ಆರಾಧನೆ ಉರಿಯೋಡು ಪನ್ಪಿನ ಒಂಜಿ ನಿಟ್ಟಿಡು ಹೋರಾಟ ಮಲ್ತೊಂದುಲ್ಲೇರು ಒಂಜಿ 10 ಜನ ಉನೇನು ಮುಗಿಪ್ಪುಗನೆ ಪನ್ಪಿನ ಒಂಜಿ ದಿಟ್ಟ ಹೋರಾಟೋಡು ಪೋಂದುಲ್ಲೇರು ಐಟ್ ಅಂಚಿನ ಸ್ವಾಮೀಜಿನ ಕಲೆಗೆ ನಮ್ಮ ತುಳುನಾಡದ ಕಣ ಒಂಜಿ ಮಸ್ತ್ ಪಾತ್ರ ಉಂಡು ಪನ್ಪಿನ ಒಂಜಿ ಎನ್ನಲ ಒಂಜಿ ಅನಿಸಿಕೆ ದೇಪನ ಆತ ಧೈರ್ಯವಾದ ಆತೊಂಜಿ ವಿಚಾರವಾದ ಅವೇನು ಗೊತ್ತೊಂದು ಮಲ್ಪನ ದೇಪನ ಎನ್ನಲೊಂಜಿ ಮುರನೆ ಮಿತ್ರೆಬೋದು ಆ ಬೆಂಗಳೂರೈನ ಮೈಸೂರುಡೈನ ಅಂಚಿನ ದೈವದ ಕೆಲವೊಂಜಿ ವಿಡಿಯೋನ ಕಟ್ಟಬೇಕು ಒಡೆ ಮುಟ್ಟ ಅವಸ್ಥೆ ಪನ್ನಾಗ ಬಿಆರ್ಂದಿ ಒಂದುಲ್ಲೇರು ದೈವಗೂ ಬಿಯರಂದಿತ್ತಲ್ಲ ಅವಳ ಪ್ರಶ್ನೆ ಮಲ್ಪನಾಗ ಪನ್ಪೇರಿಗೆ ಆ ಕೊರಗಜ್ಜ ಗಂಗಸರಗ ಒಲಿದಿನ ದೈವ ಒಂದು ಗಂಗಸರ ಬತ್ತಿನಿ ಅಪ್ಪ ಕೊರಗತನಿಯ ಬೈದಿನಿ ಅಪ್ಪ ಒಡೆಗೊಡೆಗೆ ಪೋನುಲ್ಲ ಪನ್ನ ಗೊಂಜೆಗೆ ಒಂಜಿ ಸಂಬಂಧ ನೆಜ್ಜಿ ಇನಿ ಯಾಪ ಪುಡೊಂಜಿ ವಿಚಾರ ಪನ್ನ ನಂಗೆ ಬೇಜಾರಾಪಿನ ಸಂಗತಿ ಇದಲ್ಲ ಇನ್ನೊಂಜಿ ನಮ್ಮ ತುಳುನಾಡದ ದೈವದ ಪುದರ್ ಇನ್ನು ದೈವದ ಪುದರ್ ಏತು ಬದಲಾತನ ಪನ್ನಾಗ ಕೊರಗತನಿಯ ಪೋದು ಕೊರಗಜ್ಜ ಅದು ಪೋಂಡು ಮಂತ್ರ ಜಾವದೆ ಪೋದು ಮಂತ್ರ ದೇವತೆ ಆಂಡು ಜಾರಂದಯ ಪೋದು ಜಾರನ್ ತಾಯ ಆಂಡು ಜುಮಾದಿ ಪೋದು ಧೂಮವತಿ ಆಂಡು ಇಂಚಿತ್ತಿನ ಪುದರ್ ಬದಲಾವಣೆ ಮಂತಿನಿ ಏರು
ಇನ್ನು ಕನ್ನಡ ಪದನ ಬಳಕೆ ಮಾಡ್ತಾ ರಡ್ಡಕ್ಷರವನ್ನು ಜಾಸ್ತಿ ಕೊರಿಯರು ಅಪಗ ನಮ್ಮ ಮೂಲದ ನಂಬಿಕೆದ ದೈವಾರಾಧನೆ ಇಂಚ ಅದೇ ತಪ್ಪು ನನ್ನ ಅಲ್ಲ ನನ್ನದು ದುಂಬುಗು ಒಡೆಯತ್ತು ಸರ್ ಮನ್ಪೆ ಎಂಕಲೆ ಗೊಂಜಿ ಎಲ್ಲ ಪೋಡಿಗೆ ಐತ ಒಟ್ಟು ಗೊಂಜಿ ಎಂಕಲೆಗೆ ಧೈರ್ಯ ಉಂಡು ಇಂಚಿತ್ತಿನ ಕಪಟ ಸ್ವಾಮಿಯಲ್ಲಕ್ಕೂ ನನ್ನ ಏತು ಸೃಷ್ಟಿ ಹೇಳಲ್ಲ ಎಂಕುಲವೇನು ಖಂಡಿತವಾದ ವಿರೋಧ ಮಲ್ಪ ಎಂಕಲ ಜೀವದ ದೊಕ್ಕೆಪ್ಪನ ಮಟ್ಟ ತುನ್ನಾರದ ದೈವಾರಾಧನೆ ಅಜೆ ತಪ್ಪರೆಂಗಳು ಬುಟ್ಪುಜ ಬನ್ಪಿಲೆ ಎಂಕಲೆ ಗೊಂಜಿ ದೃಢವೈನಂಚಿನ ಎಂಕಲೆ ಗೊಂಜಿ ನಂಬಿಕೆ ನಿಜ ನಿಜ ನಿಜವಾದ್ಲ ದೈವ ನಂಬುನಕ್ಲೆಗ್ ತುಳ್ಳಾಡದಕ್ಲೆಗ್ ಕೋಪ ಬರ್ಪುನ ಸಹಜ ಇನ್ನೇನು ಪ್ರತೂನಕ ಮುಕುಲು ಏರಾವತದಾರ ಪಲ್ಲಕ ಒಂಜಿ ಪರದೇಶಿನಗಳು ಬತ್ತು ಬಂದ್ಬಿಡ್ಲಕ ಟು ಬಿ ಫ್ರಾಂಕ್ಲಿ ಕೋಪ ಬರ್ಪುಂಟು ನಾಗ ಮುಕ್ಳಿಗೆ ನಮ್ಮ ದೈವದ ಪುದಳು ಕಾಸು ಸಾಧಿಬೋದು ನಟರಾಂಶ ಮುಕ್ಳಿಗೆ ಅಂಚಿನ ಪರಿಸ್ಥಿತಿ ಬರ್ಪುಂಡು ನಿಜವಾದ್ಲ ಬೇಜಾರಾಪುಂಡು. ದೀಪು ಶೆಟ್ಟಿಗರ್ ಸರ್, ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಎಸ್ ಸರ್, ಇದು ನೋಡುವಾಗ ಫಸ್ಟ್ ಗಮನಕ್ಕೆ ಎಂತ ಬರೋದು ಅಂತ ಹೇಳಿದ್ರೆ, ಈಗ ನಮ್ಮ ದೈವದ ಈ ನರ್ತನ ಮಾಡುವವರಾಗಿರ್ಬೋದು ಅಥವಾ ಅವರ ಸಮುದಾಯದಲ್ಲಿ ಅವರಿದ್ರ ಬಗ್ಗೆ ಯಾವ ಕ್ರಮಗಳನ್ನು ಮಾಡ್ತಿದ್ದಾರೆ ಎಂಬುದು. ಯಾಕಂತ ಹೇಳಿದ್ರೆ ಒಂದು ದೈವವನ್ನು ನಾವು ಭಕ್ತಿಯಿಂದ ಅವರನ್ನು ಕರಿತೇವೆ, ಅವರ ಹತ್ರ ಸಂಪ್ರದಾಯಬದ್ಧವಾಗಿ ಮಾಡ್ತೇವೆ. ಇದಕ್ಕೆ ಅವರು ಯಾವ ರೀತಿ ಆಕ್ಷನ್ ಮಾಡ್ತಾ ಇದ್ದಾರಂತ, ಇಲ್ಲಿ ಯಾಕೆ ಇದು ಫಿನಿಶ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಇವತ್ತು ನಾವು ಕಾಲ್ ಮಾಡ್ಬೋದು, ಇನ್ನೊಬ್ರು ಹಾಗೆ ಕಾಲ್ ಮಾಡ್ತಾ ಹೋಗ್ತಿದ್ದೇವೆ ಹೊರತು ಅದಕ್ಕೊಂದು ಅಂತ್ಯ ತರುವಂತ ಕೆಲಸವನ್ನು ಅದಕ್ಕೆ ಸಂಬಂಧಪಟ್ಟವರು ಮಾಡ್ಬೇಕಿತ್ತು. ಅದನ್ನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲುಂಟು ವಿಷಯ. ಏನಂತ ಹೇಳಿದ್ರೆ ಅದರಲ್ಲಿ ಕೂಡ ಕೆಲವರು ಇಲ್ಲಿಂದ ಬಿಟ್ಟು ಅಲ್ಲಿ ಹೋದವರಿದ್ದಾರೆ, ಮೈಸೂರಲ್ಲಿ ಕುಣಿಸಿದವರಿದ್ದಾರೆ, ಬೇರೆ ಬೇರೆ ಕಡೆಗೆ ಹೋಗುವವರಿದ್ದಾರೆ. ಅವರು ಹೋಗುವಾಗ ನಾವು ಅವರನ್ನು ಪ್ರಶ್ನೆ ಮಾಡ್ಬೇಕು, ಉಳಿದವರ ಹತ್ರ ಪ್ರಶ್ನೆ ಮಾಡ್ಬೇಕಲ್ಲ, ಯಾಕೆ ಹೋಗ್ತಾ ಇದ್ದಾರೆ, ಹಾಗೆ ಹೋಗ್ಬಹುದಾ ಅಂತ ನಾವು ಅವರು ಇಂಡಿಯಾದಲ್ಲಿ ಮಾಡ್ಬೋದಲ್ಲ. ಇವರು ಹೇಳ್ಬೇಕು ನಮ್ಗೆ ಹಾಗೆ ಹೋಗ್ಬೋದು. ನಮ್ಗೆ ಕನ್ಫ್ಯೂಷನ್ ಯಾಕಾಗ್ತಿದೆ ಅಂತ ಒಂದು ದೈವದವರು ಹೋಗುದು, ಕೆಲವರು ಹೋಗ್ಲಿಕ್ಕಿಲ್ಲ ಹೇಳುದು. ನಾವು ಯಾವ್ದನ್ನು ನಂಬುದು ಅಂತ ಕೇಳುದು. ಇದೇನಾಗ್ತಿದೆ ಇದನ್ನೇ ಈಗ ಅಲ್ಲಿ ಸಹ ನನ್ನ ಲೆಕ್ಕದಲ್ಲಿ ಈಗ ಆಚೆ ಮೇಲೆ ಸೈಡ್ ನಾವು ಇಲ್ಲಿಯ ಹೆಸರನ್ನು ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಯ ಒಳಗಿನವರ ಶಾಮಿಲ್ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಮವರದ್ರಲ್ಲಿ ಇನ್ವಾಲ್ವ್ ಇದ್ದಾರೆ, ಎಷ್ಟೋ ಮಂದಿ ನಮ್ಮವರು ಇನ್ವಾಲ್ವ್ ಇದ್ದಾರೆ. ಈಗ ನೀವು ಕುತ್ತಾರ್ ಕೊರಗಜ್ಜನಲ್ಲಿಗೆ ಹೋದಾಗ ಅಲ್ಲಿ ಬರುವಂತ ಭಕ್ತರನ್ನು ನೋಡ್ಬೇಕು. ಹೈಯೆಸ್ಟ್ ಭಕ್ತರು ಮೇಲಿಂದ ಬರ್ತಾರೆ, ಅವರ ಭಕ್ತಿಯಿಂದ ಬರುದು ಒಳ್ಳೆ ಜಾಗಕ್ಕೆ ಬರ್ತಿದ್ದಾರೆ. ಅಷ್ಟು ಮಂದಿ ಅಲ್ಲಿ ಬರುವಾಗ ಆ ಭಕ್ತರನ್ನೊಂದು ಡೈವರ್ಷನ್ ಮಾಡಿ ಅಲ್ಲಿ ಬೇರೆ ಕಡೆ ಒಂದು ಎಂತದೊಂದು ಮಾಡುವವರದ್ದು ಒಂದು ಪ್ರಯತ್ನಗಳು ನಡೀತಿದೆ. ಅದು ಯಾರ್ದು ಕುತ್ತಾರು ಬಿಟ್ಟು ಬೇರೆ ಕಡೆ ಅವರು ಮಾಡ್ತಾ ಇರ್ಬೋದು ಅಂತೇಳಿ ಅಲ್ಲಿ ಬರುವುದನ್ನು ಸ್ಟಾಪ್ ಮಾಡಿ ಎಲ್ಲಾದ್ರೂ ಒಂದು ಕಡೆಗೆ ಮಾಡುವ ಅಂತೇಳಿ ಅದು ಯಾರು ಮಾಡ್ತಾ ಇದ್ದಾರೆ. ನಾನು ಹೇಳುದು ಈ ರೀತಿ ಮಾಡುವವರ ಒಂದು ಫೋಟೋ ಈಗ ಬೇರೆ ಕಡೆ ಯಾರಾದ್ರೂ ಕುಂದ್ರೆ ಅವರು ಯಾರು ಕುಂದದ್ದು, ಎಂತ, ಯಾಕೆ ಕುಂದ್ರು, ಅಥವಾ ಅದಕ್ಕೊಂದು ಕಾನೂನು ತರಬೇಕು. ನಾನು ಹೇಳುದು ಇಲ್ಲಿಂದ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಕಾನೂನು ರೀತಿಯಾಗಿ ಅವರೊಂದು ಕಾನೂನನ್ನು ತರಬೇಕು. ನಮ್ಮ MLA ಗಳು ಪಾಸ್ ಮಾಡ್ತಾರೆ, ಈ ಸಮುದಾಯದವರು ಒಟ್ಟಾಗಿ ಒಂದು ಕಾನೂನು ತಂದ್ರೆ MLA ಅವರ ಹತ್ರ ಹೇಳಿದ್ರೆ ಖಂಡಿತ ಅದು ಪಾಸ್ ಆಗ್ತದೆ. ಆಗ ಇಂತ ರೋಡ್ ನಲ್ಲಿ ಹುಚ್ಚು ಕಟ್ಟುದು ನಿಲ್ತದೆ. ರೋಡ್ ನಲ್ಲಿ ಲಾಸ್ಟ್ ಟೈಮ್ ಒಮ್ಮೆ ನೋಡಿದೆ, ರೋಡ್ ನಲ್ಲಿ ಇದು ಹಣ ಕೇಳುವಂತ ಪರಿಸ್ಥಿತಿಗೆ ಹೋಗಿದೆ, ದೈವದ ವೇಷ ಹಾಕಿ ಸೆಲ್ಫಿ ತೆಗೆಯುವಂತ ಪರಿಸ್ಥಿತಿಗೆ ಹೋಗಿದೆ. ಎಲ್ಲ ಬಿಟ್ಟು ಮೊನ್ನೆ ಒಂದು ವಿಡಿಯೋ ನೋಡಿದ್ದೇನೆ, ನಮ್ಮ ದೈವ ನಮ್ಮ ಹತ್ರ ಬಂದು ಈಗ ಒಮ್ಮೆ ಕಾಲು ಹೀಗೆ ಮಾಡ್ತದೆ, ನಾವು ಭಕ್ತಿಯಿಂದ ಬಗ್ಗಿ ನಿಲ್ತೇವೆ, ಅಲ್ಲಿ ಚಪ್ಪಳೆ ಮತ್ತೆ ವಿಸಿಲ್ ಹೊಡಿತಿದ್ದಾರೆ. ಎಂತ ಬ್ರೇಕ್ ಡ್ಯಾನ್ಸ್ ದೈವ ಎಂತ ಬ್ರೇಕ್ ಡ್ಯಾನ್ಸ್ ಮಾಡ್ತಿದ್ಯಾ? ಅಲ್ಲಿ ಕಾರ್ಮಿಕ ಇರ್ಬಹುದಾ? ದೈವ ಮತ್ತು ಅಲ್ಲಿ ದೈವ ನರ್ತನ ಅಂತ ನಮ್ಮ ಭಾವನೆ ಭಕ್ತಿ ದೈವದ ಜೊತೆಗೆ ನಮ್ಮದಿರುವುದು ಅದು ಸಂಬಂಧ. ಆ ಸಂಬಂಧ ಅಲ್ಲಿದ್ಯಾ? ಅಲ್ಲಿಯವರೆಗೆ ಅದೊಂದು ಶೋ ತರ ಆಗಿದೆ. ನಾವಿಲ್ಲಿ ಸೈಕಲ್ ಬ್ಯಾಲೆನ್ಸ್ ಯಾವ ತರ ನೋಡ್ತೇವೆ, ಅಲ್ಲಿ ಅವರು ಅದನ್ನ ಆ ರೀತಿ ನೋಡ್ತಾರೆ. ಅದು ಕಾರಣ ಯಾರು? ಕಾರಣ ಅಲ್ಲಿ ಭಕ್ತಿಯಿಂದ ಒಂದು ಬರ್ಬಹುದು. ಈಗ ಒಬ್ಬ 1 ಲಕ್ಷ 2 ಲಕ್ಷ ಕೊಟ್ಟಿವರನ್ನು ಕರ್ಕೊಂಡು ಹೋಗ್ಬಹುದು, ಅವರು ಒಬ್ಬ ಭಕ್ತಿಯಿಂದ ಮಾಡಿಸಿರ್ಬೋದು. ಅಲ್ಲಿ ಸೇರಿರುವವರು ಭಕ್ತಿಯಿಂದ ಇರ್ತಾರಾ? ನಮ್ಗೊಂದು ಎಷ್ಟೊಂದು ಗೌರವದಿಂದ ನೋಡ್ತೇವೆ, ಎಷ್ಟೊಂದು ಇದು ಮಾಡ್ತೇವೆ. ಅಲ್ಲಿ ಇದು ವಿಸಿಲ್ ನೋಡುವಾಗ ನಾವಿಲ್ಲಿ ವಿಸಿಲ್ ಹಾಕ್ತಿವಾ? ದೈವದಕ್ಕೆ ವಿಸಿಲ್ ಕ್ಲಾಪ್ಸ್ ಹಾಕುದು ಎಲ್ಲರೂ ನೋಡಿದೀವಾ? ಕೆಲವೊಂದು ಇದ್ರಲ್ಲಿ ನಗಡುದೆಲ್ಲ ಇರ್ತದೆ, ಅದೊಂದು ತಮಾಷೆಯಾಗಿ ಕೆಲವು ಆಟಗಳಿರ್ತದೆ. ಅದು ಬಿಟ್ಟು ನಾವು ಎಷ್ಟು ಸೀರಿಯಸ್ನೆಸ್ ಎಷ್ಟು ಭಕ್ತಿಯಿಂದ ಇರ್ತೇವೆ ಅಂತ ಹೇಳಿದ್ರೆ ದೈವದ ಪ್ರತಿ ಹೆಜ್ಜೆಯನ್ನು ನೋಡ್ತೇವೆ. ಅದು ಎಲ್ಲಿ ಹೋಗ್ತದೆ, ಎಂತ ಮಾಡ್ತದೆ, ಎಂತ ಆಗ್ತದೆ. ಒಬ್ಬರನ್ನು ಈಗ ನೋಡಿದ್ರು ಕೂಡ ನಮಗೆ ಭಯ ಆಗ್ತದೆ, ಒಮ್ಮೆ ನಿಲ್ತೇವೆ, ಎಂತದೊಂದು ಇದಾಗಿದೆ ಅಂತ ಒಂದು ಗೌರವ ಕೊಡುವಲ್ಲಿಗೆ ಇವತ್ತು ಈ ಮಟ್ಟಕ್ಕೆ ತಲುಪಿದೆ. ಕಾರಣ ಯಾರು? ನಾನ್ ಕೇಳ್ತಿರೋದು, ನಾವು ಹೋಗಿ ಕುಣಿತಿಲ್ಲ ಅಥವಾ ಬೇರೆ ವೇಷ ಹಾಕಿ ಕುಣಿತಿಲ್ಲ, ಯಾರು ಕಾರಣ? ಇದನ್ನು ಪ್ರಶ್ನೆ ಮಾಡ್ಬೇಕಾದವರು ಯಾರು? ನಾವು ಇಷ್ಟು ದಿವಸ ತುಂಬಾ ದಿವಸದಿಂದ ನಾನು ನೋಡ್ತಾ ಇದ್ದೇನೆ, ಇವರಿಗೆ ಇದನ್ನು ನಿಲ್ಲಿಸ್ಲಿಕ್ಕೆ ಆಗದಿದ್ರೆ ನಾವು ನಮ್ಮ ನಂಬಿಕೆಗೆ ನೀವು ಎಲ್ಲಿ ಬೆಲೆ ಕೊಡ್ತಿದ್ದೀರಾ? ಅಲ್ಲಿ ಹೋಗುದಾದ್ರೆ ನಮ್ಗೆ ಓಪನ್ ಆಗಿ ಹೇಳ್ಬೇಕು, ಅಲ್ಲಿ ಹೋಗ್ಬೋದಂತ ಹೇಳಿದ್ರೆ ನಾವು ಮಾತಾಡ್ಲಿಕ್ಕಿಲ್ಲ, ಅಲ್ಲಿ ಹೋಗ್ಬೋದಂತೆ. ಅದಕ್ಕೆ ಎಂತ ಅಂತ ಹೇಳಿ ಮತ್ತೆ ನಾವು ನೋಡ್ತೀವಿ. ಹೇಳಿ ಡೈರೆಕ್ಟ್ ಆಗಿ, ಇಲ್ಲದಿದ್ರೆ ಹೋಗುವವರನ್ನು ನಿಲ್ಲಿಸ್ಬೇಕು. ನಿಲ್ಲಿಸುವಂತ ಕೆಲಸವನ್ನು ಯಾರು ಮಾಡ್ಬೇಕು? ಎಂತ ಇದು ನೋಡುವಾಗ ನಮ್ಗೆ ಬೇಸರ ಆಗ್ತದೆ. ಯಾರು ಹೋಗ್ತಾರೆ, ಅಲ್ಲಿ ಹೋಗೋರು ಯಾರು? ನಾನು ಮೊನ್ನೆ ಒಂದು ಲಾಸ್ಟ್ ಟೈಮ್ ಮೈಸೂರಿಗೆ ಒಂದು ಹೋಗಿದ್ದೆ ಎಕ್ಸಾಮ್ ಡ್ಯೂಟಿಗೆ. ಹೋಗ್ತಾ ಇರುವಾಗ ರೋಡ್ ಸೈಡ್ ಒಂದು ಕೊರಗಜ್ಜಂದಿದು ನೋಡಿದೆ ನಾನು. ಯಾರಾದೊಂದು ನಮ್ಮ ಇಲ್ಲಿಯ ಕಮ್ಯುನಿಟಿ ಅವರದುಂಟು, ಅಲ್ಲಿ ಒಂದು ಗುಡಿಸ ಕಟ್ಟಿದಾರ ಅಂತ ಅನಿಸ್ತದೆ. ನನ್ಗೆ ಅದೇ ವಿಚಿತ್ರ ಆಯ್ತು. ಭಕ್ತಿಯಿಂದ ಹೋಗಿ ಈಗ ಭಕ್ತಿಯಿಂದ ಒಂದು ಫೋಟೋ ಇಡ್ತಾರಾ
ಅಥವಾ ಒಂದು ಪರ್ಸನಲ್ ಒಂದು ಇದಿರ್ತಾರೆ ಅಥವಾ ಪ್ರಸಾದ ಇರ್ತಾರೆ, ಅದು ಬೇರೆ ವಿಷಯ. ಆದ್ರೆ ಆರಾಧನೆ ಪದ್ಧತಿ ಆಚೆ ಹೋಗ್ಬಾರ್ದಂತ ಇದ್ದಾಗ ಆಚೆ ಕಡೆಗೆ ಇದನ್ನು ಯಾವ ರೀತಿ ಮಾಡಿದ್ರು, ಯಾವ ರೀತಿ ಮಾಡ್ತಾ ಇದ್ದಾರೆ, ಇದರಿಂದ ದೈವ ಒಲಿತದ? ಒಂದು ಪ್ರಾಬ್ಲಮ್ ಎಂತ ಗೊತ್ತಾ, ದೈವ ಯಾರಿಗೆ ಸಹ ಶಿಕ್ಷೆ ಕೊಡುದಿಲ್ಲ ಅಂತೆ. ದೈವ ಮಿನಿ ಶಿಕ್ಷೆ ಕೊಡ್ತಿದ್ರೆ ಪೆಟ್ಟು ಬೀಳ್ತಿತ್ತು. ದೈವ ಏನಂತ ಹೇಳಿದ್ರೆ ನಮ್ಮನ್ನು ಭಕ್ತಿಯಿಂದ ಮಕ್ಕಳಂತ ನೋಡ್ತದೆ. ಅದೇ ಇವರಿಗೆ ಬಂಡವಾಳ ಆಗಿದೆ. ಬಂಡವಾಳ ಆಗಿ ಯಾರ್ಯಾರು ಬಿಸ್ನೆಸ್ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ. ಎಷ್ಟು ಪ್ರತಿಯೊಂದು ನೋಡಿ, ಈಗ ಮೊದಲಾದ್ರೆ ವಶೀಕರಣ ದೇವಿದು ಎಲ್ಲ ಫೋಟೋ ಇತ್ತು, ಈಗ ಕೊರಗಜ್ಜ, ಪಂಜುರ್ಲಿ, ಗುಳಿಗ, ಮಂತ್ರ ದೇವತೆ ಅದೇ. ಯಾಕಂದ್ರೆ ಜನಗಳ ಭಕ್ತಿ ಅದಕ್ಕೆ ಹೋಗಿದೆ. ಎಲ್ಲದರ ಕಡೆ ಗಮನ ಕೊಟ್ಟಾಗ ಈ ರೀತಿ ಆಗಿದೆ. ಇದಕ್ಕೊಂದು ಸ್ಟ್ರಾಂಗ್ ಆಗಿ ಒಂದು ಕಾನೂನು ತರಬೇಕು. ಮೊನ್ನೆ ನಾನೊಂದು ಹೈಕೋರ್ಟ್ ಇದೊಂದು ಜಡ್ಜ್ ಒಂದು ಒಬ್ಬರಿಗೆ ಸಿನಿಮಾ ಆಕ್ಟರ್, ಹಿಂದಿ ಸಿನಿಮಾ ಆಕ್ಟರ್ಗೆ ಒಂದು ಕ್ಲಾಸ್ ತಗೊಂಡಿದೆ. ಒಳ್ಳೆ ಕ್ಲಾಸ್ ತಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ರೀತಿ ಹೇಳಿದ ಒಂದು ರೀತಿ ಉಂಟಲ್ಲ, ಕಾನೂನು ರೀತಿಯಾಗಿ ತಂದು ಇವರಿಗೆ ಒಂದು 2 ಪೆಟ್ಟು ಬಿದ್ರೆ ಅಲ್ಲಿ ಕಟ್ಟುವವರಿಗೂ ಬೀಳ್ಬೇಕು. ನಾನು ಹೇಳುದು ಅಲ್ಲಿ ಕಟ್ಲಿಕ್ಕೆ ಇಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿ ಹೋಗಿ ಅದು ಯಾರು ಮಾಡ್ತಾರೆ ಅವರನ್ನು ಸಹ ಅರೆಸ್ಟ್ ಮಾಡ್ಬೇಕು. ಯಾಕೆ ನಾವು ಒಂದು ಸಮುದಾಯವನ್ನು ಹೀಯಾಳಿಸಿದ್ರೆ ತಪ್ಪು, ಅದು ಮಾಡಬಾರ್ದು. ನಮ್ಮ ಭಾವನೆಯನ್ನು ಹೀಯಾಳಿಸಿದ್ರೆ, ನಮ್ಮ ನಂಬಿಕೆಯನ್ನು ಹೀಯಾಳಿಸಿದ್ರೆ ಬೇರೆ ಕಡೆ ಹೋಗಿ ಅದ್ರ ಜೊತೆಗೆ ಇಂಥದ್ದೆಲ್ಲ ನಡೆದ್ರೆ. ಲಾಸ್ಟ್ ಟೈಮ್ ಒಂದು ಮೈಸೂರದ್ದು ನಾವು ಇದೇ ಚಾನಲ್ ಅಲ್ಲಿ ಕುತ್ಕೊಂಡು ನಾವು ಮಾತಾಡಿದ್ದೆವು. ಆ ಹೆಂಗಸು ಮತ್ತೆ ಅಡ್ರೆಸ್ ಇಲ್ಲದ ಅದು ಗತಿಲ್ಲದಾಗಾಯ್ತು. ಅದ್ರ ಹಿಂದೆ ಯಾರಿದ್ದದ್ದು? ನಮ್ಮ ಊರಿನವರಲ್ಲ. ಮತ್ತೊಂದು ವಿಷಯ ಹೇಳ್ಬೇಕು, ಇದು ಹೇಳಲಿಕ್ಕೆ ನಮ್ಗೆ ನಾಚಿಕೆ ಆಗ್ತದೆ. ಕೆಲವು ನಮ್ಗೆ ಕರೆಗಳು ಬರ್ತದೆ, ನಮ್ಮ ಊರಿನವರು ಕೆಲವಲ್ಲಿಯ ಹುಡುಗಿಯರಿಗೆ ಕೆಲವು ಮಾಡುವಂತ ಮೆಸೇಜ್ಗಳು, ಕೆಲವು ನನ್ಗೆ ಬಂದು ಅದನ್ನ ಅಲ್ಲೇ ಸಾರ್ಟ್ ಔಟ್ ಮಾಡಿ ಇದು ಮಾಡಿದಿದೆ. ಅಂತ ನೀಚ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಇಲ್ಲಿಯವರು ಕೆಲವರು ಅಂತ ನೀಚ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ. ಅದನ್ನು ನಿಲ್ಲಿಸ್ಬೇಕಲ್ಲ. ನಿಲ್ಲಿಸುದು ಯಾರು? ಇಲ್ಲೇ ಇವರನ್ನು ನಿಲ್ಲಿಸಿದ ಯಾರು? ಈ ಕ್ಷೇತ್ರದಲ್ಲಿ ಇರುವವರ? ಈಚೆ ನಮ್ಮ ಇದ್ರಲ್ಲಿ ಇರುವವರು. ನಾನೇ ಮಾತಾಡಿದ್ದೇನೆ. ಅಂದ್ರೆ ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಈಚೆ ನಮ್ಮ ಮಂಗಳೂರಲ್ಲೇ ಇರುವವರು ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಇರುವವರೇ ಒಳ್ಳೆ ಇದ್ರವರೇ. ಬೇಡ ತಪ್ಪಾಗಿದೆ ಅಂತ ಹೇಳಿದ್ರೆ ಮುಗೀತದ್ದು. ಆದ್ರೆ ವಿಷಯ ಏನಂತ ಹೇಳಿದ್ರೆ ಎಲ್ಲಿ ತನಕ ತಲುಪಿದೆ, ಅದೇ ಅವರನ್ನು ಬೇರೆ ಬೇರೆ ಯೋಚಿಸಿ ಬೇರೆ ಬೇರೆದಕ್ಕೆ ಮಿಸ್ಯೂಸ್ ಮಾಡಿದ್ರೆ ಯಾವ ಪರಿಸ್ಥಿತಿ ಆಗ್ಬಹುದು? ದೈವದ ವಿಷಯದಲ್ಲಿ ಎಂತ ಒಂದು ನೀಚತನಕ್ಕೆ ಇಳಿದಿದ್ದೇವೆ ಅಂತ ಹೇಳಿದ್ರೆ, ಮೊದಲು ಕೆಲವು ನಮ್ಮಲ್ಲಿ ಸ್ವಾಮೀಜಿಗಳ ವೇಷ ಹಾಕೊಂಡು ಮನೆಗೆಲ್ಲ ಹೋಗ್ತಿದ್ರು, ಬೇಡದೆಲ್ಲ ಮಾಡ್ತಾ ಇದ್ರು. ಈಗ ನಮ್ಮಲ್ಲಿ ಸಹ ಕೆಲವು ಸ್ಟಾರ್ಟ್ ಆಗಿದೆ. ಎಲ್ಲ ಬಿಟ್ಟು ನಿಮ್ಗೆ ಪ್ರಶ್ನೆ ಹೇಳುವಾಗ ಕೆಲವು ನಾನು ಹೇಳುದು ದೈವ ಭಕ್ತಿ, ನಾನು ಒಂದೇ ಹೇಳುದು ದೈವ ಭಕ್ತಿ ಅಂತ ಕೇಳ್ತದೆ ಹೊರತು ಕೋಟಿಗಟ್ಟಲೆ ಹಣವನ್ನು ಕೇಳುದಿಲ್ಲ. ನಮ್ಮವರನ್ನು ಹೇಳುದು ಅಷ್ಟು ಸಾವಿರ ಇದು ಮಾಡ್ಬೇಕು, ಇಷ್ಟು ಸಾವಿರ ಇದು ಮಾಡ್ಬೇಕು. ಎಂತದು? ಎಲ್ಲಿಗೆ ತಲುಪಿದ್ದೇವೆ? ಆ ಪಾಪದವರೊಂದು ಭಕ್ತಿಯಿಂದ ಬಡವ ಬರ್ತಾನೆ, ಅವನ ಮನೆ ಮಠ ಮಾಡ್ಲಿಕ್ಕೆ ದೈವ ಬಿಡ್ತದಾ? ಅಥವಾ ಗಟ್ಟ ಆಚೆ ಮೇಲ್ಕಡೆಯಿಂದ ಬಂದವರು ಆಕ್ಚುಲಿ ಅವರ ಕುಟುಂಬದ ಅದಿದಂತೆ ಎಂತ ಸಿರಲ್ಲ. ಈಗ ಇಲ್ಲಿ ಅವರ ಕುಟುಂಬ ಇರುವಂತ ಪರಿಸ್ಥಿತಿ ಬಂದಿದಂತೆ. ನಿಮ್ಮ ಕುಟುಂಬದ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ. ಎಲ್ಲಿಗೆ ನಾವು ತಲುಪಿದ್ದೇವೆ? ಎಲ್ಲ ಬಿಟ್ಟು ಒಬ್ರು ಒಂದು ಜನ ಇದೇ ಹೇಳಿದಂತೆ, ನಿಮ್ಮ ಮೊದಲಿನ ಕುಟುಂಬದವರು ಇಲ್ಲಿದ್ರು, ಅಲ್ಲಿ ತನಕ ಪರಿಸ್ಥಿತಿ. ನಮಗೆ ದುಡ್ಡು ಮಾಡುವ ಹುಚ್ಚು ಕೆಲವರಿಗೆ ಹೇಳ್ತೇನೆ, ಒಳ್ಳೆಯವರಿದ್ದಾರೆ. ಕೆಲವರಿಗೆ ದುಡ್ಡು ಮಾಡುವ ಹುಚ್ಚಿನಿಂದ ಏನೇನಾಗ್ತಿದೆ. ಅಲ್ಲಿ ಒಂದು ದೈವದ ಬಳಿಗೆ ಹೋದವನಿಗೆ ಪರಿಹಾರ ಸಿಗ್ಬೇಕು, ಅವನಿಗೊಂದು ನಂಬಿಕೆ ಬರಬೇಕು, ದೈವದ ಜೊತೆ ಒಂದು ಪ್ರೀತಿ. ಇದೆಂತ ಸಿಲ್ಲ, ದುಡ್ಡು ಬಂದವನ ಕಿಸೆ ಖಾಲಿ ಆಗುದು, ಇದನ್ನು ಮಾಡುದು. ಇದು ನಿಜವಾಗಿ ನಾವು ಇದನ್ನು ಖಂಡಿಸ್ತೇವೆ. ಮತ್ತೆ ಇದನ್ನು ನಾನು ಹೇಳೋದಿಷ್ಟ, ದೈವದವರು ಇದಕ್ಕೊಂದು ಫುಲ್ ಸ್ಟಾಪ್ ಮಾಡ್ಬೇಕು. ನೋಡ್ತಾ ಇದ್ದೇವೆ, ನಾನು ಬಿಟ್ಟು ನೋಡ್ತೇನೆ. ಯಾಕಂದ್ರೆ ನಾವು ಅದ್ರ ಬಗ್ಗೆ ದೈವದ ಏನೆಲ್ಲ ಆಚಾರ ಇದೆ ಅದ್ರ ಬಗ್ಗೆ ನಾನು 100% ಕಲೀಲಿಲ್ಲ. ಅಂದ್ರೆ ಎಂತ್ಲಿ ಹೋಗ್ಬೇಕು ಎಂತ ಅಂತ ನಮ್ಗೆ ಕರೆಕ್ಟ್ ಗೊತ್ತಿಲ್ಲ. ನಮ್ಗೆ ಎಷ್ಟು ನಾವೆಂತ ಆರಾಧನೆ ಮಾಡ್ತೇವೆ ಆ ಲೆವೆಲ್ಗೆ ಹೋಗ್ತಾ ಇದ್ದೇವೆ. ಆದ ಕಾರಣ ಅದಕ್ಕೆ ಸಂಬಂಧಪಟ್ಟವರು ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು. ವ್ಯವಸ್ಥೆ ಮಾಡದಿದ್ರೆ ಮುಂದೆ ಗ್ಯಾರಂಟಿ ಅವರಿಗೆ ಏನಾದ್ರೂ ಒಂದು ಅಡ್ಡ ಪರಿಣಾಮ ಆಗೇ ಆಗ್ತದೆ. ಕರೆಕ್ಟ್. ಇಲ್ಲ, ದೀಪು ಶೆಟ್ಟಿ ಅವರು ಹೇಳಿದ್ದು 100ಕ್ಕೆ 100 ಸತ್ಯ. ಯಾವ ರೀತಿ ಅಂತ ಹೇಳಿದಾಗ, ಪ್ರತಿ ಬಾರಿ ಕೂಡ ಇಂತಹ ಘಟನೆಗಳು ಆದಾಗ ನೋಡಿ, ಶ್ರೀಧರ್ ಅವರಿಗೆ ಕೋಪ ಬಂತು, ಶ್ರೀನಿವಾಸ್ ಅವರಿಗೆ ಕೋಪ ಬಂತು, ದೀಪರ ಕೋಪ, ನನಗೂ ಕೂಡ ಕೋಪ ಬರುತ್ತೆ. ನಾನು ಕೂಡ ಏನೇನೋ ಅಂತ ಪದ ಬಳಕೆನೆ ಮಾಡಲ್ಲ. ಏನು ಪರದೇಶಿಗಳು, ಇವ್ರುಗಳಿಗೆ ದುಡಿದು ತಿನ್ಲಿಕ್ಕೆ ಆಗಲ್ಲ, ಭಿಕ್ಷೆ ಬಿಡ್ಬೋದಿತ್ತು ಅನ್ನುವಂಥದ್ದು, ಅದು ಕೂಡ ನಾಲಾಯಕ. ನಾನು ಆ ರೀತಿ ಪದ ಬಳಕೆ ಮಾಡಲ್ಲ. ನನಗೆ ಅಂದರೆ ಅದು ಟೆಂಪರ್ ರೈಸ್ ಆಗುತ್ತೆ. ಯಾಕೆ ರೈಸ್ ಆಗುತ್ತೆ ಅಂದರೆ, ನಾವು ದೈವವನ್ನು ಬಹಳಷ್ಟು ನಮ್ಮ ಮನೆಯ ಸದಸ್ಯನಾಗಿ ನಮ್ಮ ಒಂದು ಏನು ಅದು ಬಂಡನೆ ಮಾಡ್ಲಿಕ್ಕೆ ಆಗಲ್ಲ. ದೈವಗೂ ನಮಗೂ ಇರುವಂಥ ಸಂಬಂಧ, ಕೊರಗಜ್ಜನಿಗೂ ನಮಗಿರುವಂಥ ಸಂಬಂಧ, ದೈವಗಳಿಗೂ ನಮಗಿರುವಂಥ ಸಂಬಂಧ, ಪಂಜುರುಳಿಗೂ ನಮಗಿರುವಂಥ ಸಂಬಂಧ, ಅದು ಹೇಳಲಿಕ್ಕೆ ಆಗಲ್ಲ. ಸೊ ಅಂತಹ ಪ್ರೀತಿಯಿಂದ ಇರುವವರು ನಾವುಗಳು. ಆದರೆ ಕರೆಕ್ಟ್ ದೀಪು ಅವರು ಹೇಳಿದವು. ಆದರೆ ಇಲ್ಲಿ ದೈವಾರಾಧನೆಯಲ್ಲಿ ಇರುವಂಥವರು ಮಾತಾಡ್ತಾ ಇಲ್ಲ, ದೈವಾರಾಧನೆಯಲ್ಲಿ ಇರುವಂತಹ ಸಮುದಾಯದವರು ಮಾತಾಡ್ತಾ ಇಲ್ಲ. ಅದು ಪ್ರಶ್ನೆ ಈಗ ಬರುವಂತದ್ದು. ಹೌದಲ್ವಾ? ಬಹುಶಃ ಆಕ್ಚುಲಿ ಅದು ಬರುವಂತ ಪ್ರಶ್ನೆ. ಸಂಘಟನೆಗಿಂತ ಜಾಸ್ತಿ ಯಾರಿಗಾದ್ರೂ ಒಬ್ರು ಕೂಡ ಈ ಪರವ, ನಲಿಕೆ, ಬಂಬದ ಸಮುದಾಯಗಳಿವೆ, ಅಥವಾ ಇನ್ನೊಂದು 16 ಸಮುದಾಯಗಳಿವೆ, ಕಟ್ಟೆಗಳಿವೆ ಅಲ್ಲಿ. ಸೊ ಯಾರೊಬ್ರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಲ್ವಾ ಅನ್ನುವಂಥ ಪ್ರಶ್ನೆ. ಅಂದ್ರೆ ಅವರುಗಳಿಗೆ ಬೇಡ, ಅವರುಗಳಿಗೆ ಸ್ವಲ್ಪ ಹೋದ್ರೂ ಕೋಪ ಬರಲ್ವಾ? ಅವರುಗಳಿಗೆ ಗೊತ್ತಿದೆ ಯಾರಲ್ಲಿ ಕೋಲ ಕಟ್ಟಿದ್ದಾರೆ, ನೇಮ ಕಟ್ಟಿದ್ದಾರೆ, ಗೊತ್ತಿದೆ ಅವರ ಮುಖ ಚಹರೆಗಳು, ಅವರ ಹಾವಭಾವ, ಅವರ ನರ್ತನ ಸೇವೆ ತಮ್ಗಳಿಗೆ ಗೊತ್ತಿದೆ. ಯಾಕೆ ತಾವುಗಳು ಪ್ರಶ್ನೆ ಮಾಡ್ತಾ ಇಲ್ಲ?
ಈ ಕೋಪ, ಈ ಬೇಸರ, ನೋವು ನಮ್ಗಳಿಗೆ ಮಾತ್ರವಾ ಅಂದ್ರೆ ಭಕ್ತರಿಗೆ ಮಾತ್ರವಾ ಅಂದ್ರೆ ತಮ್ಗಳಿಗೆ ಬರಲ್ವಾ? ನಾನು ನೇರವಾಗಿ ಕೇಳ್ತಾ ಇರೋದು ಪ್ರಶ್ನೆ, ತಮ್ಗಳಿಗೆ ಬರಲ್ವಾ ಇದು? ಮತ್ತೊಂದೇನ್ ಗೊತ್ತಾ, ನೀವು ಜಸ್ಟ್ ನಾವೇ ಒಂದು ಡಿಸ್ಕಷನ್ ಮಾಡುವಾಗ ನಾವು ಎಷ್ಟು ಸಲ ದೈವದವರ ಪರವಾಗಿ ನಿಂತಿದ್ದೇವೆ. ಕರೆಕ್ಟ್, ಹೌದಪ್ಪ. ಎಷ್ಟೋ ಸಲ ನಾವು ದೈವದವರ ಪರವಾಗಿ ಇಲ್ಲೇ ಎಷ್ಟೋ ಸಲ ನಿಂತಿದ್ದೇವೆ. ಆದ್ರೆ ನಮ್ಮ ಭಾವನೆಗೆ ಧಕ್ಕೆ ಬರುವಾಗ ದೈವದವರು ಯಾಕೆ ಅದನ್ನ ಎಗೇನ್ಸ್ಟ್ ಮಾಡಲ್ಲ? ನಮ್ಮ ಭಾವನೆಗೆ ಧಕ್ಕೆ ಮಾಡುವಾಗ ಅವರು ನಿಲ್ಬೇಕಲ್ವಾ? ನಾವು ಅವರ ಪರವಾಗಿ ನಿಂತಾಗ ಎಷ್ಟೋ ಸಂದರ್ಭದಲ್ಲಿ ಅವರನ್ನು ಹೀಯಾಳಿಸಿದಾಗ ಬೇರೊಬ್ರು ಎಂತೆಂತ ಹೇಳಿದ್ರು, ಲಾಸ್ಟ್ ಟೈಮ್ ದೈವದ ಬಗ್ಗೆ ಅಪಮಾನ ಮಾಡಿದ್ರು, ಇಲ್ಲೇ ಕೂತು ನಾವು ಅವರ ಪರವಾಗಿ ನಿಂತಿದ್ದೇವೆ. ಆದ್ರೆ ಇವತ್ತು ನಮ್ಮ ಭಾವನೆಗೆ ಬೇಜಾರಾಗುವಾಗ ಇವರು ನಿಲ್ಬೇಕಲ್ವಾ? ಅದನ್ನು ಖಂಡಿತ ನೀವು ಪ್ರಶ್ನೆ ಮಾಡ್ಲೇಬೇಕಾಗ್ತದೆ. ನೂರಕ್ಕಿನೂರು ಪ್ರಶ್ನೆ ಮಾಡ್ಬೇಕು ಅದನ್ನ. ನೋಡಿ, ತಮ್ಮ ಒಂದು ಮಾತಿರ್ಬೋದು, ಕೆಲವರಲ್ಲಿ ಹೋಗ್ತಾರೆ, ನಮ್ಗೆ ಅವ್ರನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಅವರ ಹೊಟ್ಟೆಪಾಡು, ಅದಕ್ಕೋಸ್ಕರ ನಾವುಗಳು ಹೋಗ್ತೀವಿ, ನಾವು ಇದನ್ನೇ ನಂಬಿಕೊಂಡು ಬಂದವರು, ಬದುಕಿದವರು, ಹೊಟ್ಟೆಪಾಡಿಗೋಸ್ಕರ ಹೋಗಿ ಮಾಡ್ತೀವಿ, ಅವರನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ತಾವುಗಳು ಹೇಳ್ತೀರಿ. ಅವರು ಕೂಡ ಹೇಳ್ತಾರೆ ನನ್ನ ಹೊಟ್ಟೆಪಾಡು ನಾನು ಹೋಗ್ತೀನಿ ಅನ್ನುವಂಥದ್ದು. ಓಕೆ, ಸರಿ, ಅದನ್ನೊಂದು ಬದಿಯಲ್ಲಿ ಇಡೋಣ. ತಮ್ಮ ಹೊಟ್ಟೆಪಾಡು ನಾವು ಪ್ರಶ್ನೆ ಮಾಡಲ್ಲ, ಗೌರವ ಇದೆ, ಇರಲಿ. ಆದರೆ ಈ ರೀತಿ ದೈವದ, ನಮ್ಮ ಅಜ್ಜನ ಹೆಸರಿನಲ್ಲಿ, ನಮ್ಮ ದೈವಗಳ ಹೆಸರಿನಲ್ಲಿ ಹೆಂಗಸರನ್ನ, ಹುಡುಗಿಯರನ್ನ ವಶೀಕರಣ ಮಾಡಿಕೊಡ್ತೀನಿ, ನಿಮ್ಗಳಿಗೆ ಬೇಕಾದನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಮಾತಾಡ್ತಾರಲ್ಲ, ಈ ರೀತಿ ಹಣ ಮಾಡ್ತಾರಲ್ಲ, ಅವ್ರಗಳ ಬಗ್ಗೆ ಮಾತಾಡ್ಲಿಕ್ಕೆ ತಮ್ಗಳಿಗೆ, ಅವ್ರಗಳ ಬಗ್ಗೆ ತಾವುಗಳು ಮಾತಾಡಲ್ಲ. ಇದ್ರ ಬಗ್ಗೆ ನನ್ನ ಧಿಕ್ಕಾರ ಇರುವಂತದ್ದು, ಇದ್ರ ಬಗ್ಗೆ ನನ್ನ ಬೇಸರ ಇರುವಂತದ್ದು. ಓಕೆ, ತಮ್ಮ ಹೊಟ್ಟೆ ಪಡಿಗೋಸ್ಕರ ತಾವುಗಳು ಹೋಗಿ ಎಲ್ಲಿ ಮಾಡ್ತೀರಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನನಗೆ ಗೊತ್ತಿಲ್ಲ ಎಲ್ಲಿ ಮುಂಬೈಯಲ್ಲಿ ದೈವ ಒಲಿಯುತ್ತಾ ಅಥವಾ ಮೈಸೂರಲ್ಲಿ ಒಲಿಯುತ್ತಾ ಅಥವಾ ಬೆಂಗಳೂರಲ್ಲಿ ಒಲಿಯುತ್ತಾ, ಅದು ನಂಗೆ ಗೊತ್ತಿಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ಆದರೆ ಈ ರೀತಿ ದೈವಗಳ ಹೆಸರಲ್ಲಿ ವಶೀಕರಣ ಮಾಟ ಮಂತ್ರ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇಂಥವ್ರುಗಳಿಗೆ ತಾವುಗಳು ಯಾಕೆ ಸುಮ್ಮನೆ ಬಾಯಿಗೆ ಬೀಗ ಕಟ್ಟಿ ಕೂತ್ಕೊಂಡಿದ್ದೀರಿ? ಇದು ನನ್ನ ಪ್ರಶ್ನೆ ಇರುವಂತದ್ದು. ಇದಕ್ಕೆ ಧಿಕ್ಕಾರ ಆಗುತ್ತೆ, ಬಹಳಷ್ಟು ನೋವಾಗುತ್ತೆ, ಬಹಳಷ್ಟು ಬೇಸರ ಆಗುತ್ತೆ. ತಮ್ಮ ಒಂದು ಏನು ಮೌನವಾಗಿರುವಂತಹ ಈ ಒಂದು ಸ್ಟ್ಯಾಂಡ್ ಏನಿದೆ ಇದನ್ನು ನೋಡಿದಾಗ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪಿಗೇರ್ ಮಾತಾಡ್ತೀವಿ. ನಮಸ್ತೆ. ನಮಸ್ತೆ ಶೇಖರ್ ಅವರೇ, ಮಾತಾಡಿ ಸರ್. ನೋಡಿ ಸರ್, ನಾವು ಹೇಳ್ತಾ ಇದ್ದೇವೆ ನೋಡಿ, ಈಗ ನಾವು ಹೇಳಿದ್ರ ಈಗ ತಪ್ಪು ಯಾರು ಮಾಡುದು? ನಮ್ಮ ಕೈಯಿಂದಾನೇ ನಾವು ತಪ್ಪು ಮಾಡ್ಕೊಂಡಿದ್ವಿ. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಚಾನಲ್ ಅಲ್ಲಿ ಎಲ್ಲ ನಾವು ಸತ್ಯವನ್ನು ನೋಡ್ಲಿ ಎಲ್ಲರಿಗೆ ಅಂತ ಎಲ್ಲ ಪ್ರಚಾರ ಮಾಡಿದ್ರೆ ಅದನ್ನು ಅವರು ಲಾಭ ತಗೊಳ್ತಾರೆ ಅಲ್ಲಿ. ತಪ್ಪು ಯಾರ್ದಲ್ಲ, ನಮ್ದೇ ತಪ್ಪು. ನಮ್ಮ ಆಚರಣೆ ವಿಚಾರವನ್ನು ಇನ್ನೊಬ್ಬರಿಗೆ ತೋರಿಸಬಾರ್ದು. ನೋಡಿ ಸರ್, ನೋಡಿ ಇಲ್ಲಿ ಈ ಕುಟುಂಬ ಅಂದ್ರೆ 14 ಸೇರಿಸುವ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಇರುದು. ಮತ್ತೆ ನೋಡಿ, ಯಾವ್ದಾದ್ರ ಒಂದು ನಾಗದೇವರು ಇರುದಾದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇನ್ನೊಬ್ಬ ಜಿಲ್ಲೆಯಲ್ಲಿ ಇಲ್ಲ. ಮತ್ತೆ ಆವಾಗ ನಾವು ಉಂಟಲ್ಲ, ನಾವು ನಮ್ಮ ಆಚರಣೆಯನ್ನು ನಾವೇ ದುರ್ಬಳಕೆ ಮಾಡ್ಕೊಳ್ಳುದು. ಮತ್ತೆ ಈಗ ಬೊಬ್ಬೆ ಹೊಡೆದು ಯಾವ ಲಾಭ ಉಂಟು? ಇಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾರ ತಪ್ಪು ಮಾಡಿದ್ರೆ ನಾವು ಹೇಳ್ಬೋದು. ನಿಮ್ಗೆ ನೋಡ್ತಾರೆ, ಅವ್ರಿಗೆ ಲಾಭ ತಗೊಳ್ತಾರೆ. ನಿಮ್ಗೊಂದು ನಿಮ್ಗೊಂದು ಸತ್ಯ ಹೇಳ್ಬೇಕಾ ನಾನು? ನೋಡಿ, ಅವ್ರಿಗೆ ನೋಡಿ, ಅಲ್ಲಿ ಜನರಿಗೆ ಏನ್ ಗೊತ್ತಿಲ್ಲ, ಅವ್ರು ಒಳ್ಳೆ ಲಾಭ ತಗೊಳ್ತಾ ಇದ್ದಾನೆ. ನಿಮ್ಗೊಂದು ಸತ್ಯ ಏನ್ ಗೊತ್ತುಂಟು? ನಿಮ್ಗೊಂದು ಸತ್ಯ ಇಲ್ಲ, ಆಗಿರ್ಬೋದು, ಹಾಗೆ ಸತ್ಯ ಆಗಿರ್ಬಹುದು ಅಂತ ತಗೊಳ್ತಾರೆ. ಇಲ್ಲಿಂದ ಹೋಗ್ತಾರೆ, ಅಲ್ಲಿ ಏನಾರ ಮಾಡ್ಕೊಂಡು ಹಣ ಮಾಡ್ಬೇಕಲ್ಲ ಆರಾಮಾಗಿ. ಅದಕ್ಕೆ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಇವೆಲ್ಲದ್ರ ಜೊತೆಗೆ ಮತ್ತೊಂದು ವಿಡಿಯೋ ಇದೆ. ಒಬ್ಬ ವ್ಯಕ್ತಿ, ಆತ ಏನು ಜ್ಯೋತಿಷಿಯೇ ಏನೋ ಕಳ್ಳನೋ ಅಂತ ಗೊತ್ತಿಲ್ಲ, ಮುಖ ನೋಡಿದಾಗ ಪಕ್ಕ ಕಳ್ಳನ್ ತರನೇ ಕಾಣ್ತಾನೆ. ಸೊ ಒಬ್ಬ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು ಮಾತಾಡಿದಂತಹ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ, ಬಹಳಷ್ಟು ನೋವು ಕೂಡ ತಂದಿದೆ. ಆ ಒಂದು ವ್ಯಕ್ತಿ ಮಾತಾಡಿದಂತಹ ವಿಡಿಯೋ, ಆ ವಿಡಿಯೋವನ್ನು ಪ್ಲೇ ಮಾಡಿ. ದೇವರು ಕೆಟ್ಟದಕ್ಕೆ ಸಪೋರ್ಟ್ ಮಾಡ್ತಿದ್ದಾರಾ? ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ಕೆಲವೊಂದು ದೇವತೆಗಳು ಮಾತ್ರ. ಮುನೇಶ್ವರ ಮಾಡ್ತಾರೆ, ಮುನೇಶ್ವರ ಸ್ವಾಮಿ ಕೆಡಕ ಮಾಡ್ತಾರೆ, ಖಂಡಿತವಾಗ್ಲೂ. ಅಂದ್ರೆ ಮಾಟ ಮಂತ್ರಕ್ಕೆ ಸಹಾಯ ಮಾಡ್ತಾರೆ. ಈಗ ಕೊರಗಜ್ಜನ ತುಂಬಾ ಜನ ಪೂಜೆ ಮಾಡ್ತಾರೆ. ಆ ಅಪ್ಪನಿಗೆ ಸಾರ ಇಡ್ತಾರೆ, ಅಂದ್ರೆ ಶರಾಬ್ ಇಟ್ಟು ಕೇಳ್ಕೊಂಡ್ರೆ ಏನ್ ಹೇಳಿದ್ರು ಮಾಡ್ಬಿಡ್ತಾನೆ ಅಪ್ಪ. ತಂತ್ರವಿದ್ಯೆ ಈ ರೀತಿ ಒಲಿಸ್ಕೊಳ್ತಾರೆ. ಅವ್ರ ಇಷ್ಟ ಏನು ನೈವೇದ್ಯ ಇಷ್ಟ ಅದು ಕೊಟ್ಟು ಮಾಡ್ಬಿಡ್ತಾರೆ. ಭಗವಂತನ ಒಲಿಸ್ಕೊಂಡು ಮನುಷ್ಯ ಭಗವಂತನ ಕೈಯಲ್ಲೇ ಈ ತರ ಕೆಲಸ ಮಾಡ್ತಾನೆ ಅಂತಂದ್ರೆ ಈ ಒಂದ್ ಲೆಕ್ಕದಲ್ಲಿ ಮನುಷ್ಯನೇ ಭಗವಂತ ಆಗ್ಬಿಡಿದಾನೆ ಅಂತ ನನಗನ್ನಿಸ್ತು.
ದೇವರು ಕೆಟ್ಟದ್ದಕ್ಕೆ ಸಪೋರ್ಟ್ ಮಾಡ್ತಿದ್ದಾರಾ? ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಮಾಡ್ತಾರೆ. ಕೆಲವೊಂದು ದೇವತೆಗಳು ಮಾತ್ರ. ಮುನೇಶ್ವರ ಮಾಡ್ತಾರೆ, ಮುನೇಶ್ವರ ಸ್ವಾಮಿ ಕೆಡಕು ಮಾಡ್ತಾರೆ. ಖಂಡಿತವಾಗ್ಲೂ. ಅಂದ್ರೆ ಮಾಟ ಮಂತ್ರಕ್ಕೆ ಸಹಾಯ ಮಾಡ್ತಾರೆ. ಈಗ ಕೊರಗಜ್ಜನ ತುಂಬಾ ಜನ ಪೂಜೆ ಮಾಡ್ತಾರೆ. ಆ ಅಪ್ಪನಿಗೆ ಸಾರ ಇಡ್ತಾರೆ, ಅಂದ್ರೆ ಶರಾಬ್ ಇಟ್ಟು ಕೇಳ್ಕೊಂಡ್ರೆ ಏನ್ ಹೇಳಿದ್ರು ಮಾಡ್ಬಿಡ್ತಾನೆ ಅಪ್ಪ. ತಂತ್ರವಿದ್ಯೆ ಈ ರೀತಿ ಒಲಿಸ್ಕೊಳ್ತಾರೆ. ಅವ್ರ ಇಷ್ಟ ಏನು ನೈವೇದ್ಯ ಇಷ್ಟ ಅದು ಕೊಟ್ಟು ಮಾಡ್ಬಿಡ್ತಾರೆ. ಭಗವಂತನ ಒಲಿಸ್ಕೊಂಡು ಮನುಷ್ಯ ಭಗವಂತನ ಕೈಯಲ್ಲೇ ಇರತರ ಕೆಲಸ ಮಾಡ್ತಾನೆ ಅಂತಂದ್ರೆ ಈ ಒಂದ್ ಲೆಕ್ಕದಲ್ಲಿ ಮನುಷ್ಯನೇ ಭಗವಂತ ಆಗ್ಬಿಡಿದಾನೆ ಅಂತ ನನಗನ್ನಿಸ್ತು. ದೇವರು ಕೆಟ್ಟದ್ದಕ್ಕೆ ಸಪೋರ್ಟ್ ಮಾಡ್ತಿದ್ದಾರಾ? ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಮಾಡ್ತಾರೆ. ಕೆಲವೊಂದು ದೇವತೆಗಳು ಮಾತ್ರ. ಮುನೇಶ್ವರ ಮಾಡ್ತಾರೆ, ಮುನೇಶ್ವರ ಸ್ವಾಮಿ ಕೆಡಕು ಮಾಡ್ತಾರೆ. ಖಂಡಿತವಾಗ್ಲೂ. ಅಂದ್ರೆ ಮಾಟ ಮಂತ್ರಕ್ಕೆ ಸಹಾಯ ಮಾಡ್ತಾರೆ. ಈಗ ಕೊರಗಜ್ಜನ ತುಂಬಾ ಜನ ಪೂಜೆ ಮಾಡ್ತಾರೆ. ಆ ಅಪ್ಪನಿಗೆ ಸಾರ ಇಡ್ತಾರೆ, ಅಂದ್ರೆ ಶರಾಬ್ ಇಟ್ಟು ಕೇಳ್ಕೊಂಡ್ರೆ ಏನ್ ಹೇಳಿದ್ರು ಮಾಡ್ಬಿಡ್ತಾನೆ ಅಪ್ಪ. ತಂತ್ರವಿದ್ಯೆ ಈ ರೀತಿ ಒಲಿಸ್ಕೊಳ್ತಾರೆ. ಅವ್ರ ಇಷ್ಟ ಏನು ನೈವೇದ್ಯ ಇಷ್ಟ ಅದು ಕೊಟ್ಟು ಮಾಡ್ಬಿಡ್ತಾರೆ. ಇವೊಬ್ಬ ಸಿಕ್ಕಿದ್ದಾನೆ, ಮತ್ತೊಬ್ಬ ಗಿರಾಕಿ. ಇಂತಹ ವ್ಯಕ್ತಿಗಳು ಬಹಳಷ್ಟು ಜನರಿದ್ದಾರೆ. ಆತ ಏನು ಜ್ಯೋತಿಷಿ ಥರ ನಾಟಕ ಮಾಡ್ತದೆ, ನಾವು ಮುಖ ನೋಡಿದಾಗ ಗೊತ್ತಾಗುತ್ತೆ. ಅವ್ರಗಳಿಗೆ ದುಡಿದು ತಿನ್ನಲಿಕ್ಕೆ ಆಗಲ್ಲ, ಕೈಕಾಲು ನೆಟ್ಟಿಗಿದ್ರು ಕೂಡ ಆಗಲ್ಲ. ಈ ರೀತಿ ಕಪಟಿಗಳು, ನಾಚಿಗೆಟ್ಟವರು, ಮಾನ ಮರ್ಯಾದೆ ಬಿಟ್ಟವರು ಎಲ್ಲವೂ ಕೂಡ ದೈವಗಳ ಮೇಲೆ ಕೆಟ್ಟದನ್ನು ಮಾಡ್ತಾರೆ. ಮುನೀಶ್ವರ ಸ್ವಾಮಿ ಅಂತೆ ಕೆಟ್ಟದನ್ನು ಮಾಡ್ತಾರಂತೆ. ಮುನೀಶ್ವರ ಸ್ವಾಮಿ ಎಷ್ಟು ಒಳ್ಳೆ ಕಾರಣಿಕ ಇರುವಂತಹ ದೇವರು ಅಂತ ನಮ್ಗಳಿಗೆ ಗೊತ್ತಿದೆ, ನಾವು ಕೇಳಿದ್ದೀವಿ ಆ ಭಾಗದಲ್ಲಿ. ಇಲ್ಲಿ ಇನ್ನೊಂದು ಕೊರಗಜ್ಜ, ಆ ಯಪ್ಪನಿಗೆ ಅಂದರೆ ಕೊರಗಜ್ಜನಿಗೆ, ನಮ್ಮ ಕೊರಗಜ್ಜನಿಗೆ ಆ ವ್ಯಕ್ತಿ ಆ ಯಪ್ಪನಿಗೆ ಅನ್ನೋ ಮಾತನಾಡ್ತಾನೆ. ನಾನು ನಿಮ್ಗಳಿಗೆ 3 ಕಾಸಿನವನು ಅಂತ ಹೇಳಿದ್ರೆ ಹೇಗಾಗುತ್ತೆ? ಆ ಯಪ್ಪನಿಗೆ ಅಂತೇಳಿ ನಮ್ಮ ಕೊರಗಜ್ಜನಿಗೆ, ಆ ಯಪ್ಪನಿಗೆ ಶರಾಬ್ ಅಂದರೆ ತುಂಬ ಇಷ್ಟ. ಏನ್ರಿ ಶರಾಬ್ ಕೊಟ್ಟರೆ ಒಲಿತಾನಂತೆ. ಏನು ನಾಚಿಗೆಟ್ಟಂತಹ ಮಾನ ಮರ್ಯಾದಿಲ್ಲಂತಹ ನೀವುಗಳು ದುಡಿದು ತಿನ್ನಲಿಕ್ಕೆ ನಿಮ್ಮ ದೇಹ ನೋಡಿದ್ರಾ? ದುಡಿದು ತಿನ್ನಲಿಕ್ಕೆ ನಿಮ್ಗಳಿಗೆ ಆಗಲ್ಲ, ಹೇಳಲ್ಲ, ಪದ ಬಳಕೆ ಮಾಡಲ್ಲ. ಈ ರೀತಿ ನಾಚಿಗೆಟ್ಟ ಬದುಕನ್ನು ಬದುಕ್ತಾ ಇದ್ದೀರಿ. ಬದುಕಬೇಕಾ ಇಂಥವ್ರು ಭೂಮಿ ಮೇಲೆ ಅನ್ನೋಂಥ ಪ್ರಶ್ನೆ. ಈ ರೀತಿ ಆದರೂ ಕೂಡ ಈ ರೀತಿ ಆಗಲಿಕ್ಕೆ ಯಾರು ಕಾರಣ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಈ ರೀತಿ ಆಗಲಿಕ್ಕೆ ಯಾರು ಕಾರಣ ಅನ್ನುವಂಥ ಪ್ರಶ್ನೆ ಬರುತ್ತೆ. ಭಾಳಷ್ಟು ವಿಡಿಯೋಗಳಿವೆ. ನಾನು ಬರ್ತೀನಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ದಯಮಾಡಿ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಸರ್ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಮಾಡಿದ್ರೆ ಇಲ್ಲ, ಕಂಪ್ಲೀಟ್ ಆಗಿ ಮಾಡಿ ಸರ್ ದಯಮಾಡಿ. ಮಾಡಿದ್ರಾ? ಎಸ್ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಉದಯ್ ಕುಮಾರ್ ತುಂಬೆ. ಎಸ್ ಸರ್, ಎಸ್ ಸರ್, ಮಾತಾಡಿ ಸರ್. ಎಸ್, ಏನ್ ಹೇಳ್ತೀರಿ ಸರ್? ಸಾರಿ, ಟಿವಿಯಲ್ಲಿ ಮ್ಯೂಟ್ ಮಾಡಿಲ್ಲ ಸರ್, ದಯಮಾಡಿ ಮಾಡಿ ಸರ್. ನಾವು ಬಹಳಷ್ಟು ಏನು, ದಯಮಾಡಿ ಕ್ಷಮೆ ಇರಲಿ, ದಯಮಾಡಿ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್, ಕಷ್ಟ ಆಗುತ್ತೆ. ಇಲ್ಲ, ಮಾತಾಡಿದ್ದೇನೆ. ಎಸ್ ಸರ್, ಬಾಯ್. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಗಳಿಗೆ ದೈವಗಳ ವಿಚಾರ ಮಾತಾಡ್ತೀವಿ, ಸತ್ಯವನ್ನೇ ಮಾತಾಡಿ ಮನುಷ್ಯರಾಗಿ, ನಮ್ಮ ತುಳುನಾಡಿನವರಾಗಿ ಸುಳ್ಳು ಮಾತಾಡಬೇಡಿ ದಯಮಾಡಿ. ಭಾಳಷ್ಟು ನೋವಾಗಿದೆ ನನಗೆ ಆ ವಿಡಿಯೋಗಳನ್ನ ನೋಡಿದಾಗ. ಕ್ಷಮಿಸಿ, ನನ್ನ ಮೈಂಡ್ ನನ್ನಲ್ಲಿ ಇಲ್ಲ. ನಾನು ಫಸ್ಟ್ ಟೈಮ್ ನಾನು ಡಿಸ್ಕಷನ್ ತೊಗೊಂಡಿದ್ದೇನೆ ಕರೆಕ್ಟ್, ಬಟ್ ನಾನು ಆ ವಿಡಿಯೋಗಳನ್ನು ಜಸ್ಟ್ ಈಗ ನೋಡಿದಷ್ಟೇ. ಸೊ ದಟ್ಸ್ ವೈ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಲಕ್ಷ್ಮೀನಾರಾಯಣ ಅಂತ ಸರ್. ಓಕೆ ಸರ್, ಎಲ್ಲಿಂದ ಸರ್? ಹೌದು. ಎಲ್ಲಿಂದ ಸರ್? ನಾವು ಬಂಟ್ವಾಳ ಅಜಿಲಮೂಗರ್ನಿಂದ. ನಮಸ್ತೆ, ಮಾತಾಡಿ ಸರ್. ಹೌದು ಸರ್. ನಮಗೆ ಎಂತ ಗೊತ್ತುಂಟ ಸರ್, ಈ ಎಲ್ಲ ಕೊರಗಜ್ಜನ ಅದು ನೋಡುವಾಗೆಲ್ಲ ಬೇಸರ ಆಗ್ತದೆ ಸರ್. ಎಲ್ಲ ಕೊರಗಜ್ಜನ ಮತ್ತು ಇದನ್ನು ಮಾಡಿ ಎಲ್ಲ ದುಡ್ಡು ಮಾಡುವವರಿದ್ದಾರೆ ಸರ್ ಕೆಲವರು. ನಿಜ. ದುಡ್ಡು ಮಾಡಿ ಎಂತ ಅವರು ಮಂತ್ರ ಅದು ಕೊರಗಜ್ಜನ ಎದುರಿಡುದು ಮತ್ತೆ ದುಡ್ಡು ಮಾಡುದು. ನೀವು ನೋಡಿದೀರಾ ಆ ರೀತಿ? ಬೇಜಾರಾಗ್ತದೆ. ಅಲ್ಲ, ನೀವು ನಮ್ಮ ದೇವದೇವರು ಈಗೆಲ್ಲ ಮಾತಾಡಲ್ಲ. ಅಲ್ಲ, ನಿಮ್ಗೇನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ನೀವೇನಾದ್ರೂ ನೋಡಿದೀರಾ ಈ ರೀತಿ ಕೊರಗಜ್ಜನ ಹೆಸರಲ್ಲಿ? ನಮ್ಗೆ ಬಾರಿ, ನಮ್ಮ ಕೊರಗಜ್ಜನ ಬಾರಿ ನಂಬ್ತೇವೆ ಸರ್ ನಾವೆಲ್ಲ. ಓಕೆ, ನಿಜ ನಿಜ ನಿಜ. ಆದ್ರೆ ಇಂಥವ್ರನ್ನ ನೋಡುವಾಗ ನಮ್ಗೆಲ್ಲ ಮಸ್ತ್ ಬೇಸರ ಆಗ್ತದೆ. ಅಲ್ಲ, ತುಂಬಾ ಬೇಸರ ಆಗುತ್ತೆ. ನಿಮ್ಗೇನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ ಈ ರೀತಿ ಕಪಟಿ ನಾಟಕ ಜ್ಯೋತಿಷಿಗಳನ್ನ ನೋಡಿದೀರಾ? ಕೊರಗಜ್ಜನ ಹೆಸರಲ್ಲಿ ದುಡ್ಡು ನಾಟಕ ಎಲ್ಲ ಕೆಲವು ಉಂಟು ಸರ್. ಕೊರಗಜ್ಜನನ್ನು ಇದು ಮಾಡುವುದು, ಬಲಿ ಮೇಲೆ ಹೇಳುದು, ದುಡ್ಡು ಮಾಡುದು, ಅದೇ. ಅದು ಜಾಸ್ತಿ ಇದೆ ನಮ್ಮಲ್ಲೂ ಕೂಡ ಇದೆಯಾ ಹಾಗಾದ್ರೆ? ಅದೇ ಜನ ನಮ್ಮನ್ನು ಸಹ ಭಕ್ತರನ್ನು ಇದು ಮಾಡ್ತಾರೆ. ನಮಗೆ ಹೋಗುವಾಗೆಲ್ಲ ಅಲ್ಲಿ ನಾವು ಭಕ್ತಿಯಿಂದ ಹೋಗ್ತೇವೆ ಅಲ್ಲಿಗೆ.
ನಮಗೆ ನೋಡುವಾಗ ಮತ್ತೆ ತುಂಬಾ ಬೇಜಾರಾಗ್ತದೆ ಅಲ್ವಾ? ದೇವರನ್ನು ಹೀಗೆ ಮಾಡುವಾಗ. ಹಾ, ಅದಕ್ಕೆ ಇಷ್ಟೇ ಹೇಳುದು ಸರ್, ಗೊತ್ತಾಯ್ತು ನೋಡಿ. ನಾವು ಒಂದು ಇಲ್ಲಿ ಭಜನಾ ಮಂಡಳಿ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ದೇವರನ್ನು ಬಾರಿ ನಂಬ್ತೇನೆ ನಾವೆಲ್ಲ. ಓಕೆ ಸರ್, ನೋಡಿ ನಾನು ಹೇಳ್ತೇನೆ, ನೀವು ಮಾತಾಡುವಾಗ ಗೊತ್ತಾಗುತ್ತೆ. ಇಲಿಯೂರು ಮಾವೇಶ್ವರ ದೇವಸ್ಥಾನ. ಸರಿ, ಗೊತ್ತಾ. ಈಗ ನೀವು ಮಾತಾಡುವಾಗ ಗೊತ್ತಾಗುತ್ತೆ ಸರ್, ಪಕ್ಕಾ ಆಸ್ತಿಕರು ನೀವು. ನೋ ಡೌಟ್ ಅಜ್ಜನನ್ನ ಬಹಳಷ್ಟು ನಂಬ್ತೀರಿ. ನಾನು ಒಂದ್ ಹೇಳುವಂಥದ್ದು ಈ ರೀತಿ ನಮ್ಗಳಿಗೆ ಯಾರಿಗಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದಾಗ ನೇರವಾಗಿ ಅಜ್ಜನ ಬಳಿಗೆ ಹೋಗಿ, ಕಟ್ಟೆಗೆ ಹೋಗಿ, ಅಜ್ಜನ ಬಳಿಗೆ ಹೋಗಿ ಕೈ ಮುಗಿರಿ. ನಮಗೆ ನಿಮ್ಮನ್ನು ದೀಪು ಶೆಟ್ಟಿಗಾರೆ ಮತ್ತೆ ಶ್ರೀಧರ್ ಅವರನ್ನು ಮತ್ತೆ ತಮ್ಮನ್ನು ಶೆಟ್ಟಿ ಅವರನ್ನು ತುಂಬ ನೋಡುವಾಗ ನಮಗೆಲ್ಲ ತುಂಬಾ ಖುಷಿ. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ನಾರಾಯಣ ಅಂತ. ನಾರಾಯಣ ಅವರು ಎಲ್ಲಿಂದ ಸರ್? ಇದು ಬೆಳ್ತಂಗಡಿ ತಾಲೂಕು ಬಾರೆ ಗ್ರಾಮದಿಂದ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಇಲ್ಲಿ 3 ಕಡೆ ಕೊರಗಜ್ಜನ ಕೆಲಸ ಅಂತ ಮೂಜಿ ದಿಗಡು ಒಂಜಿ ದಿಗಡು ಒರಿ ಬಲಿಮೆ ಮಾಡಂದುಳ್ಳಿ ಗಡ್ಡಪುರ ಇತ್ತು ಬುರ್ದು ಬುಕ್ಕೊಂಜಿ ದಿಗಡು ಒಂದು ಓರಿಗೊಂಡ ಅರ್ಪಣ ಮುಗ್ಲು ಆಗಿಯಲ್ಲಿಗೆ ಪೂರಾ ಟೈಸಂದ ಕೋರಿ ಕೆಲ ಲವಣ ಅರ್ಪಣ ಒಂಜಿ ಕೋರಿನ ಬಂಟೆ ಮಾಡ್ತದೆ ಅಲ್ಲಿ ಪಿಜಕ್ಕುಣ ಕಜಿಪೋಗು ಆಗಿಯಲ್ಲಿಗೆ ಮಾತ್ರ ಅವು ಬಾಕಿ ತಗಲಿ ಪೂರ ಈ ಟೈಸಂದ ಕೋರಿದ ಆಗಿಯಲ್ಲು 700 ರೂಪಾಯಿ ಒಂಜಿ ಆಗಿಯಲ್ಲು. ಐನಮಿತ್ತು ಒಂಜಿ ಕ್ವಾರ್ಟರ್ ಒಂಜಿ ಕೆತ್ತಿ ಮುಗ್ಲೊಂಜಿ ಅವರಣ ಒಂಜಿ 3-4 ದಿಗಡು ಮುಲ್ಪ ಆಯ್ತು. ನೀಗೊಂದು ಬತ್ತಣ್ಣ ಐನೊಂಜಿ ಉಂಟದಲ್ಲಿ ಸರ್. ಓಕೆ, ಹಲೋ ಆನಂದ್ ಪಲ್ಲೆ ಸರ್, ಗೊತ್ತಾಂಡ್ ಈ ನಂಬರ್ ಬತ್ತಣ್ಣ ಬೆಳ್ತಂಗಡಿ ಮೂಜಿನಾಲ್ ಕಟ್ಟೆ ಉಂಡು ಒಂದೇ ಮೂಜಿನಾಲ್ ಬೆಳ್ತಂಗಡಿ ಒಂಜಿ 50-100 ಮಿತ್ತಿಪ್ಪು ಕಟ್ಟೆ ಆಯ್ತು ಸರಿ ಲೆಕ್ಕ ಮಾಡ್ತಾರ ಗೊತ್ತುಂಡಿ. ಓಲ್ ಬೆಳ್ತಂಗಡಿಡಾ ಓ ಬೆಳ್ತಂಗಡಿ ತಾಲೂಕು. ಅಯ್ಯೋ ದೇವರೇ. ಓಕೆ, ಅಲ್ಲಲ್ಲ ನಮ್ಮೊಂದುಳ್ಳೆ ಸರ್. ನಮ್ಮೊಂದುಳ್ಳೆ ಸರಿ ವಾಜ್ಜ ನಂಬೋಡಲ್ಪೆತ್ತೆ ಒನ್ಮ ಪ್ರಶ್ನೆ. ಓ ಆತ ಕಟ್ಟೆತ್ತನ ವಾಜ್ಜ ನಂಬೋಡು ಒನ್ಮ ಪ್ರಶ್ನೆ. ಕೊರಗಜ್ಜನ ಹುದಾಡು ಅಂದು ಗೊತ್ತಾಂಡಿತ್ತ ವಾ ಕಟ್ಟೆದ ಅಜ್ಜೇರೆ ನಂಬೋಡು ಒನ್ಮ ಪ್ರಶ್ನೆ ಬರ್ಪುಣು ಜನಕ್ಲೆಗ್ ಅರ್ಥಾಂಡೆ ಅವು ಪರಿಸ್ಥಿತಿ ಬರ್ಪುಣಿತ್ತೆ. ಎನಿವೆ ಸರ್, ದುರಂತ ಘಟನೆ. ಎನಿವೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಸೊಲ್ಮೇಲು ಬೆಳ್ತಂಗಡಿದ ವಿಚಾರನ್ ಪಂಡೇರಿ. ಎಸ್, ಕುಡುಂಜಿ ಕಾಲರ್ ಇಲ್ಲೇರ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಇರ್ನ ಪುದ್ರ ಒಲ್ಪಡ್ದೆ ಸರ್. ಶ್ರೀನಿವಾಸ ಆಳ್ವ ಕಲತ್ತೂರು ಕುಂಬ್ಳೆ. ನಮಸ್ತೆ ಸರ್, ಶ್ರೀನಿವಾಸ ಆಳ್ವೇರು. ಯಾನ್ ಇರ್ನನೇ ಆಡಿಯೋ ಕೇನ್ನಿ ಅಕಡೆ ಅತೆ ಕರೆಕ್ಟ್ ಎಂಕಿರ್ನ ಕಾಂಟ್ಯಾಕ್ಟ್ ದಿಕ್ಕಿಜಿ ಗೊತ್ತಾಂಡೆ ಅಂದೆ ಬಟ್ ಇರ್ನ ಆಡಿಯೋ ಕೇಂಡೆ ಯಾನ್ ಎನ್ನಿದಿತ್ತೆ ದಾನೆಪ್ಪ ಎಂಕ್ ಒಂಜಿ ಮಲ್ತಿಜೇರು ಒಂಜಿ ಲೈವ್ ಗೆಲ್ಲ ಇರ್ನ ಕಾಂಟ್ಯಾಕ್ಟ್ ದಿಕ್ಕಿಜಿ ಗೊತ್ತಾಂಡೆ ಐಕ್ಯಾನ್ ಬಟ್ ಇರ್ನ ವಿಡಿಯೋನ್ ಪಾರ್ದ ಫಸ್ಟ್ ಗೆ ಅಂಕ ವಿಡಿಯೋ ತೆಗೆದಿನ ಸೊ ದಟ್ಸ್ ವೈ ಯಾನ್ ಇರ್ನ ವಿಡಿಯೋನ್ ಪಾರ್ದೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇರ್ನ ಕಾಂಟ್ಯಾಕ್ಟ್ ಪರ್ಸನಲಿ ದಿಕ್ಕಿಜಿ ಎಂಕ್ ವಿಷಯ ಗೊತ್ತಿದ್ದಾನೆ ಎಂಕೆನ್ನ ಫ್ರೆಂಡ್ ಅವರಿ ಅಲ್ತಿರ್ತೆ ಕುಡ್ಲಾರ್ತೆ ಸೆಂಡ್ ಮಾಡಿ ಒಂದು ಫಸ್ಟ್ ವಿಡಿಯೋ ಇರ್ನನೇ ಪಾರ್ದಿನಿ ಈರೆ ಜನಕ್ಕೆ ಬೋದು ಪಾತಿರದಾರತೆ ಸೊ ಅವೇನೇ ಎಂಕುಲು ಪಾಡಿಂದ ಎಪ್ಪಣಗಿಂಕಿರ್ನ ಕಾಂಟ್ಯಾಕ್ಟ್ ಒಂದ್ ನಿಮಿಷ ಇಂದು ಇತ್ತೆ ಕನ್ನಡ ಪಾತಿರ್ಗೆ ದಯ ಗೊತ್ತುಂಡೆ ಇಂದು ಲೈವ್ ಅನ್ನಕ ಕರ್ನಾಟಕದಕ್ಕೆಲ್ಲ ಬರ್ತೂ ಒಂದು ಎಸ್ ಸರ್, ಮಾತಾಡಿ ಸರ್. ಇದು ವಿಷಯ ಅಂತ ಹೇಳಿದ್ರೆ ನೋಡಿ, ಇದೇ ಟಾಪಿಕ್ ಅನ್ನ ನೀವು ಇವಾಗ ಇದಕ್ಕೆ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು. ಅಂದ್ರೆ ನಮ್ ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬಹುದು ವಿಚಾರದಲ್ಲಿ. ನಾವು ತುಳುವರಲ್ಲ ಕಾರಣ ಕನ್ನಡದಲ್ಲಿ ವಿಚಾರ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅಂತ ಹೇಳಿ ಕರ್ನಾಟಕದವರು ಏನು ತಮಾಷೆ ಮಾಡುದು ಬೇಡ ನಮ್ಮನ್ನ. ನಾವು ನಿಮ್ಗೆ ತುಳುವರಿಗೆ ಎಲ್ಲ ಭಾಷೆ ಬರ್ತದೆ. ಅಂದ್ರೆ ನಾವು ಜಾಸ್ತಿಯಾಗಿ ಮಾತನಾಡುದು ತುಳು. ಮತ್ತೆ ನಾವೀಗ ವಿಷಯ ಯಾವುದು ಹೇಳ್ಬೇಕಂತ ಹೇಳಿದ್ರೆ, ಕೊರಗಜ್ಜನ ವಿಚಾರದಲ್ಲಿ ನಮಗೆ ತುಂಬಾ ಬೇಸರ ಉಂಟು. ಬಾಕಿ ದೈವಗಳನ್ನಾದ್ರೂ ಅಷ್ಟು ಇದು ಮಾಡುದಿಲ್ಲ. ಈ ದೈವಾರಾಧನೆಯಲ್ಲಿ ನಾನಿವಾಗ ಫಸ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಈಗ ನಾನು ಈ ವಿಷಯವನ್ನ ಹೇಳಿದ್ರೆ ನನಗೆ ಎಲ್ಲರೂ ನನಗೆ ಕಲ್ಲು ಬಿಸಾಡ್ಲಿಕ್ಕೂ ಚಾನ್ಸಸ್ ಉಂಟು. ಅದನ್ನ ನಾನು ಮೈನ್ ಆಗಿ ಹೇಳುದಂತ ಹೇಳಿದ್ರೆ, ಈ ಕಾಂತಾರ ಸಿನಿಮಾದಿಂದ ನಮ್ಗೆ ತುಂಬಾ ಎಫೆಕ್ಟ್ ಆಗಿದೆ. ನಾವು ಮೊದಲೇ ಈ ಸಿನಿಮಾದ ಬಗ್ಗೆ ನಾನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ತುಂಬಾ ವಿಚಾರಗಳನ್ನ ಮಂಡಿಸ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ, ಈ ಕಾಂತಾರ ಬಂದ ಮೇಲೆ ಎಷ್ಟು ಒಳ್ಳೇದಾಗಿದ, ಅದಕ್ಕಿಂತ ನಮಗೆ ತುಂಬಾ ನಮ್ಮ ದೈವಾರಾಧನೆಗೆ ಇದು ಎಂತ ಬೇಡದ ವಿಚಾರಗಳು ಬಂದಿದೆ. ಈಗ ಬೆಂಗಳೂರಲ್ಲಿ
ಛದ್ಮವೇಷಕ್ಕೆ ಕೂಡ ನಮ್ಮ ಪಂಜುರ್ಲಿ ದೈವಗಳೇ ಬೇಕಾಗ್ತದೆ. ಹಾಗಿರುವಾಗ ನಾವು ಅದನ್ನ ನಿಲ್ಲಿಸ್ಬೇಕು, 2ನೇ ಸಿನಿಮಾವನ್ನು ಕೂಡ ನಿಲ್ಲಿಸ್ಬೇಕಂತೇಳಿ ತುಂಬಾ ಪ್ರಯತ್ನ ಮಾಡಿದ್ದೇವೆ. ಆದ್ರೆ ಅದರ ಬಗ್ಗೆ ಈಗ ಮಾತಾಡೋದು ಬೇಡ. ನಾವೀಗ ಮಾತನಾಡುವುದು ಈಗ ಕೊರಗಜ್ಜನ ವಿಚಾರದಲ್ಲಿ. ಫಸ್ಟ್ ಗೆ ನಮಗೆ ಆ ಒಂದು ವಿಡಿಯೋ ಬಂದ ತಕ್ಷಣ ನಾನು ಅವರಿಗೆ ಫೋನ್ ಮಾಡಿದೆ. ಈಗ ಶ್ರೀಧರ್ ಕಬತ್ತರ್ ಅವರು ಕೂಡ ಇದ್ದಾರೆ ನಮ್ ಜೊತೆ, ಅವರಿಗೂ ಕೂಡ ಒಂದು ನಮಸ್ಕಾರ ಹೇಳ್ತಾ ಇದ್ದೇನೆ ನಾನು. ಹಲೋ. ಎಸ್ ಸರ್, ಮಾತಾಡಿ ಕೇಳ್ತಾ ಇದೆ ಸರ್. ಹಾಗೆ ನನ್ನ ವಿಡಿಯೋವನ್ನ, ನನ್ನ ಆಡಿಯೋವನ್ನ ನೋಡಿದ ಮೇಲೆ ಅವರು ಕೂಡ ಮಾತಾಡಿದ್ದಾರೆ. ಹಾಗೆ ವಿಚಾರ ಅಂತ ಹೇಳಿದ್ರೆ, ನಾನು ಫಸ್ಟ್ ಆಗಿ ಅವರ ಹತ್ರ ಕೇಳ್ಕೊಂಡದ್ದು, ನನಗೆ ಒಂದು ಅದು ನೀವು ಕೇಳಿರ್ಬೋದು ಆಡಿಯೋ, ಹುಡುಗಿಯನ್ನ ವಶೀಕರಣ ಮಾಡ್ಬೇಕಂತೇಳಿ. ಯಾಕಂತ ಹೇಳಿದ್ರೆ ಫಸ್ಟ್ ಆಗಿ ನಾವು ಆ ಟಾಪಿಕ್ ತೆಗೆದ್ರೆ ಅವರು ಫೋನ್ ಕಟ್ ಮಾಡ್ಬೋದು ಅಂತೇಳಿ ನಾನು ಆ ತರ ಮಾತಾಡಿದೆ. ಅದಕ್ಕೆ ಅವರು ಹುಡುಗಿಯ ಫೋಟೋ ಕಳಿಸು ಅಂತ ಹೇಳುವಾಗ ಮತ್ತೆ ನಾನು ಹೇಳಿದ್ದು, ಹುಡುಗಿಯ ಫೋಟೋ ಯಾಕೆ ಕಳಿಸುದು, ನೀವು ಕೊರಗಜ್ಜ ಮತ್ತು ರಕ್ತೇಶ್ವರ ವಿಚಾರದಲ್ಲಿ ನೀವು ವಶೀಕರಣ ಮಾಡ್ತೀರಲ್ಲ ಅಂತ ಹೇಳಿ. ಅದಕ್ಕೆ ಅವರು ನನಗೆ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿ. ಇದೇ ತರ ತುಂಬಾ ಜನ. ಆದ್ರೆ ಫಸ್ಟ್ ಟೈಮ್ ನಾನೀಗ ಇದನ್ನ ನೋಡಿದ್ದು, ದೇವರ ಹೆಸರಲ್ಲಿ ದೇವಿಯ ಹೆಸರಲ್ಲಿ ಎಲ್ಲ ಚಿತ್ರ ಹಾಕಿ ಅವರು ವಶೀಕರಣ ಮಾಡ್ತೇನೆ ಹಾಗೆ ಅಂತೇಳಿ ತುಂಬಾ ಜಾಹೀರಾತುಗಳು ಬರ್ತಾ ಇದೆ. ಆದ್ರೆ ಈ ತರ ಕೊರಗಜ್ಜ ಮತ್ತು ರಕ್ತೇಶ್ವರ ವಿಚಾರದಲ್ಲಿ ಜಾಹೀರಾತು ಬಂದಾಗ ನಮಗೆ ತುಂಬಾ ಬೇಸರ ಆಯ್ತು. ಅದಕ್ಕೆ ನಾನು ಅವರಿಗೆ ಫೋನ್ ಮಾಡಿದ್ದೆ, ಏಕವಚನದಲ್ಲಿ ಮಾತಾಡಿದ್ರು. ಅದಕ್ಕೆ ಅವರು ನಿಮ್ಗೆ ದೈವಾರಾಧನೆ ಬಗ್ಗೆ ಎಂತ ಗೊತ್ತು ಅಂತ ಹೇಳಿ ನನಗೆ ಉಲ್ಟಾ ಪ್ರಶ್ನೆ ಹಾಕಿದ್ರು ಅವರು. ನಾನೆಲ್ಲ ವಿಚಾರವನ್ನ ಅವ್ರ ಹತ್ರ ಕೇಳಿದೆ, ನಿಮ್ಗೆ ಗೊತ್ತು ದೈವಾರಾಧನೆಯಲ್ಲಿ ಎಷ್ಟು ಕಟ್ಲೆ ಇದೆ, ಎಲ್ಲ ವಿಚಾರಗಳನ್ನ ಅವ್ರು ಕೇಳುವಾಗ ಅವರಲ್ಲಿ ಮತ್ತೆ 1 ಗಂಟೆ ಬಿಟ್ಟು ಕಾಲ್ ಮಾಡು ಆ ತರ ಹೇಳಿದ್ರು. 1 ಗಂಟೆ ಬಿಟ್ಟು ಕಾಲ್ ಮಾಡಿದ್ರೆ ಅವರು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ ಮೇಲೆ ನಮಗೆ ಆನ್ಸರ್ ಕೊಡ್ತಾರೆ ಅಂತೇಳಿ ನಾನು ಅದಕ್ಕೆ ಅವರಿಗೆ ಅವಕಾಶ ಕೊಡ್ಲಿಲ್ಲ. ಲಾಸ್ಟ್ಗೆ ಅವರು ಫೋನ್ ಕಟ್ ಮಾಡಿದ್ರು. ಅದೇ ಆದ ನಂತರ ಇವರು ಶ್ರೀಧರ ಅವರು ಸರ್ ಮಾಡಿದ ಕಾಲ್ಗೆ ಅವರು ಏನೆಲ್ಲ ಬೇಡದ ವಿಚಾರಗಳನ್ನು ಕೂಡ ಅವರು ಮಾತನಾಡಿದ್ದಾರೆ. ಇವರು ಕೂಡ ಸರಿಯಾಗಿ ಬೈದಿದ್ದಾರೆ. ಆದ್ರೆ ನಾವು ಇವಾಗ ಈ ನಮ್ಮ ತುಳುನಾಡಿನ ಅನ್ನ ಹೊರತುಪಡಿಸಿ, ಅಂದ್ರೆ ನಮ್ಮ ತುಳುನಾಡಿನ ರೇಂಜ್ ಅನ್ನ ಬಿಟ್ಟು ನಾವು ಮಾತನಾಡುವುದಾದ್ರೆ ಖಂಡಿತವಾಗಿಯೂ ಇವರಿಗೆ ಯಾವುದೇ ಹಕ್ಕಿಲ್ಲ ಈ ಕೊರಗಜ್ಜ ದೈವವನ್ನ ಈ ರೀತಿ ಅಲ್ಲಿಗೆ ಕೊಂಡೋಗಿ ಅಲ್ಲಿ ಆರಾಧನೆ ಮಾಡುವುದಾಗ್ಲಿ, ಅಲ್ಲಿ ದೈವದ ಹೆಸರಲ್ಲಿ ಈ ಬೇಡ ಘಟನೆಗಳನ್ನು ಮಾಡುವುದು, ವಶೀಕರಣ, ಮತ್ತೆ ಅಲ್ಲ ಹುಡುಗಿ ಹೆಸರಲ್ಲಿ ವಶೀಕರಣ ಮಾಡ್ಲಿಕ್ಕೆ ಇವರು ದೈವಗಳನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಸು ಎಷ್ಟು ಕೆಟ್ಟದಾಗಿರ್ಬೇಕಂತ ನೀವೆಲ್ಲ ಆಲೋಚನೆ ಮಾಡ್ಬೇಕು ನೋಡಿ. ಇದನ್ನ ಎಲ್ಲರೂ ಕೇಳಿದ ಜನರು ಕೂಡ ಇಂಥವರಿಗೆ ನೀವು ಅಲ್ಲಿ ನಿಮ್ಮ ಊರಲ್ಲಿ ಇದ್ದಾರೆ ಅಂತ ಹೇಳಿದ್ರಿ, ಕರ್ನಾಟಕದಲ್ಲಿ ಆಚರದ ಒಂದು ದುಡ್ಡು ಮಾಡುವಂತ ದಂಧೆಕೋರರು ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಖಂಡಿತವಾಗಿಯೂ ನೀವು ಆ ಊರಲ್ಲಿ ನಿಲ್ಲಿಕ್ಕೆ ಬಿಡಬಾರ್ದು. ಇದು ಅಲ್ಲಿ ಮಾತ್ರ ಅಲ್ಲ, ನಾನು ಹೇಳುವುದಾದ್ರೆ ತುಳುನಾಡಿನಲ್ಲಿ ಕೂಡ ಈಗ ಶುರುವಾಗಿದೆ. ತುಳುನಾಡಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಕೊರಗಜ್ಜನ ಕಟ್ಟೆಗಳನ್ನ ಕಟ್ಟುತ್ತಾರೆ, ಕೊರಗಜ್ಜನ ಮೂರ್ತಿಯನ್ನ ಪ್ರತಿಷ್ಠೆ ಮಾಡ್ತಾರೆ, ಕಂಚಿಯ ಇದನ್ನ ಯಾವುದನ್ನ ನಮ್ಮ ಅವರು ಹೇಳ್ತಾರಲ್ಲ ಗೋಂಪರ್ ಅಂತ ಹೇಳಿ ಮುಟ್ಟಾಳೆ, ಆ ಮುಟ್ಟಾಳೆಯನ್ನ ಪ್ರತಿಷ್ಠೆ ಮಾಡ್ತಾರೆ. ನಿಜವಾಗಿ ಕೊರಗಜ್ಜ ದೈವಕ್ಕೆ ಯಾವುದೇ ಒಂದು ಪ್ರತಿಷ್ಠೆ ಆಗ್ಲಿ, ಮತ್ತೆ ಅದಕ್ಕೆ ಒಂದು ಮೂರ್ತಿ ಇಡುವುದಾಗ್ಲಿ, ಮತ್ತೆ ತ್ರಿಶೂಲವನ್ನ ಕೊಡ್ತಾರೆ ಕೈಯಲ್ಲಿ. ನಿಜವಾಗಿ ಕೊರಗಜ್ಜನಿಗೆ ತ್ರಿಶೂಲ ಇಲ್ಲ. ಈ ತ್ರಿಶೂಲವನ್ನ ಯಾವ ರೀತಿಯಲ್ಲಿ ಇವರು ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಬೇಸರ ಆಗ್ತದೆ. ಅದು ಗುಳಿಗ ದೈವಕ್ಕೆ ಮಾತ್ರ ತ್ರಿಶೂಲ, ಕೊರಗಜ್ಜನ ಒಟ್ಟಿಗೆ ಇರುವಂತಹ ಗುಳಿಗ ದೈವಕ್ಕೆ ಮಾತ್ರ ತ್ರಿಶೂಲ ಇಡುವಂತ ಹಾಕಿರುವುದು. ಅದೇ ತ್ರಿಶೂಲವನ್ನ ದೊಡ್ಡ ಮಾರ್ಗದ ಬದಿಯಲ್ಲಿ ದೊಡ್ಡದಾಗಿ ನಿಲ್ಲಿಸಿ ಪ್ರತಿಮೆ ಮಾಡಿ ಕೊರಗಜ್ಜನ ಕೈಯಲ್ಲಿ ಅವರು ತ್ರಿಶೂಲವನ್ನು ಕೊಟ್ಟು ಕೂಡ ಅಲ್ಲಿ ಒಂದು ಕಾಣಿಕೆ ಡಬ್ಬಿಯನ್ನು ಇಟ್ಟು ಕೂಡ ಕೆಲವರು ಅದರ ಪಕ್ಕದಲ್ಲಿ ಒಂದು ಗುಡಿ ಕಟ್ಟಿಕೊಂಡು ಅಲ್ಲಿ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತೇಳಿ ಎಷ್ಟೋ ಜನರು ದುಡ್ಡು ಮಾಡ್ತಾರೆ ನಮ್ಮ ತುಳುನಾಡಿನಲ್ಲಿ ಕೂಡ. ಅಲ್ಲದೆ ಒಂದು ಕೊರಗಜ್ಜನ ಕೋಲ ಕೊಡುವಾಗ ಇವಾಗ 12 ಡಜನ್ ಕೋಲ ಕೊಡುವಂತ ಪದ್ಧತಿ ಕೂಡ ಶುರುವಾಗಿದೆ ಈಗ. ಇದು ಎಲ್ಲ ಕೂಡ ತಪ್ಪು. ಈಗ ಕೊರಗಜ್ಜನ ಗುಡಿ ಅಲ್ಲಿ ಕಟ್ಲೂಬಾರದು. ಕೊರಗಜ್ಜನಿಗೆ ಯಾವುದೇ ಕಾರ್ಯಕ್ರಮ ನಾವು ಮಾಡುದಾದ್ರೂ ಕೂಡ ಒಂದು ನಮ್ಮ ಮನೆಯ ಅಂಗಳದಲ್ಲಿ ಒಂದು ಕಲಶ ಇಟ್ಟು ಅದನ್ನ ಆ ಒಂದು ಕಲಶವನ್ನ ನೀನು ಅಲ್ಲಿ ಒಂದು ತುಳುವಿನಲ್ಲಿ ಹೇಳ್ತಾರಲ್ಲ ಎಡ್ಡೆ ಪಾತೆರ ಅಂತ ಹೇಳಿ ಆ ಮದಿಪನ್ನ ಹೇಳಿ ಬರೆಯುವಾಗ ದೈವ ಬರ್ತದೆ, ಅದನ್ನ ಸ್ವೀಕಾರ ಮಾಡಿಕೊಂಡು ಹೋಗ್ತದೆ. ಅದು ಬಿಟ್ಟು ನಾವು ನಿಮಗೆ ದುಡ್ಡು ಮಾಡ್ಲಿಕ್ಕೆಗೋಸ್ಕರ ದೈವದ ಒಂದು ಗುಡಿಯನ್ನ ಕಟ್ಟುವುದು, ಅಲ್ಲಿ ಆರಾಧನೆ ಮಾಡುವುದು, ನಿತ್ಯ ಪೂಜೆ ಮಾಡುವುದು, ಈ ತರದೆಲ್ಲ ಕೊರಗಜ್ಜ ದೈವನಿಗಿಲ್ಲ. ಕೊರಗಜ್ಜನಿಗೆ ಮಾತ್ರ ಅಲ್ಲ, ಯಾವುದೇ ದೈವಗಳಿಗಿಲ್ಲ. ದೈವವನ್ನ ನಾವು ಕಣ್ಣಾರೆ ನೋಡುದು ಅಂದ್ರೆ ದೈವವನ್ನ ಪ್ರತ್ಯಕ್ಷವಾಗಿ ನೋಡುದು, ಇಲ್ಲಾಂದ್ರೆ ಮಣಿಮಂಚವನಲ್ಲಿ ನೋಡ್ತೇವೆ ನಾವು ಈ ರೀತಿಯ ಒಂದು ದೈವವನ್ನ. ಮತ್ತೆ ದೈವದ ನಾವೀಗ ದೇವರ ಫೋಟೋಗಳನ್ನ ಇಟ್ಟು ನಾವು ಪೂಜೆ ಮಾಡ್ತೇವೆ, ದೇವರಿಗೆ ದೀಪ ಹಚ್ತೇವೆ. ಆದ್ರೆ ದೈವವನ್ನ ನಾವು ಯಾವತ್ತು ಫೋಟೋ ಇಟ್ಟು ಪೂಜೆ ಮಾಡುದಿಲ್ಲ. ಒಂದು ಕಲ್ಲಿನಲ್ಲಿ ನಾವು ಅದನ್ನ ನಂಬ್ತೇವೆ ಅಷ್ಟೇ. ಅಲ್ಲಿಗೆ ಅದು ಕೇಳಿದ್ದು ಕೂಡ ಅಷ್ಟೇ, ಕಾಡ ತಪ್ಪು ತೋಡ ನೀರಂತ ಹೇಳಿ ಕೇಳ್ತದೆ. ನಾವು ಇವಾಗ ನಮ್ಮ ಒಂದು ವೈಭವೀಕರಣ ಅಂದ್ರೆ ನಮ್ಮಲ್ಲಿ ದುಡ್ಡಾಗಿದೆ ಅಂತ ಹೇಳಿ ದೈವಕ್ಕೆ ಆಭರಣಗಳನ್ನ ಮಾಡ್ತೇವೆ, ಬೇರೆ ಬೇರೆ ತರದ ಮುಖಗಳನ್ನ, ಕಂಚಿಯದ್ದು ಮತ್ತೆ ಬೆಳ್ಳಿಯದ್ದು ಬಂಗಾರದ ಮುಖಗಳನ್ನೆಲ್ಲ ಮಾಡ್ತೇವೆ. ಆದ್ರೆ ದೈವ ಯಾವತ್ತು ನನಗೆ ಅದು ಕೊಡು ಇದು ಕೊಡು ಅಂತೇಳಿ ಕೇಳಲಿಲ್ಲ. ಅದೇ ದೈವವನ್ನ ಇವರು ಈ ರೀತಿ ಮಾಡಿದ್ರೆ
ನಮ್ಮ ದೈವಾರಾಧನೆಯ ಒಂದು ಮೂಲ ಪದ್ಧತಿ ಖಂಡಿತವಾಗಿ ನಾಶ ಆಗ್ತದೆ. ದೈವ ಕಟ್ಟುವವರು ಕೂಡ ದೈವವನ್ನ ಇವಾಗ ಸರಿಯಾದ ರೀತಿಯಲ್ಲಿ ಕೊಂಡೋಗುದು. ಅದನ್ನ ಪದ್ನಾಜಿ ಕಟ್ಟಳೆ ಅಂತ ಹೇಳಿ ಉಂಟಲ್ಲ, ಈ ಕಟ್ಟಳೆಯ ಪ್ರಕಾರ ದೈವವನ್ನ ಖಂಡಿತವಾಗಿಯೂ ಅವ್ರು ಕಟ್ಟುವುದಿಲ್ಲ. ನಾವು ಇವಾಗ ಅವರಿಗೆ ಹೇಳಿದ್ರೆ ಅವರು ನಮ್ಮಲ್ಲಿ ಮಾತಾಡ್ತಾರೆ. ಯಾಕೆಂತ ಹೇಳಿದ್ರೆ ದೈವ ಕಟ್ಟುವವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಮೊದಲಿನ ತರ ಅಲ್ಲ, ಅವರಿಗೂ ಕೂಡ ಸ್ವಲ್ಪ ದುಡ್ಡಾಗಿದೆ, ಅಂದ್ರೆ ಎಜುಕೇಶನ್ ಕೂಡ ಉಂಟು ಅವರ ಹತ್ರ, ಮಾತಾಡ್ಲಿಕ್ಕೆ ಕೂಡ ಅವರಿಗೂ ಸರಿಯಾಗಿ ನಾಲಿಗೆ ಕೂಡ ಅವರದ್ದು ಹರಿತ ಆಗಿದೆ. ಹಾಗೆಂತೇಳಿ ಅವರು ಹಾಗೆ ಮಾಡಬಾರದು, ಅವ್ರು ಕಲಿಬಾರದು, ಅವರಲ್ಲಿ ದುಡ್ಡು ಆಗ್ಬಾರದು ಅಂತೇಳಿ ನಾನು ಹೇಳ್ತಾ ಇಲ್ಲ. ದಯಮಾಡಿ ಇದನ್ನು ತಪ್ಪಾಗಿ ತಿಳ್ಕೊಳ್ಳುದು ಬೇಡ ಯಾರು ಕೂಡ. ದೈವಾರಾಧನೆಯನ್ನ ಯಾವ ರೀತಿ ಆ ಮೂಲ ಸಂಸ್ಕೃತಿಯ ಪ್ರಕಾರವೇ ನಾವು ಕೊಂಡೋದ್ರೆ ಆ ನಮ್ಮ ದೈವದ ಒಂದು ಪದ್ಧತಿ ಉಳಿತದೆ. ಅದು ಹೊರತು ಅದನ್ನ ಅವರು ಇವಾಗ ಬೇಕಾದ ಯಕ್ಷಗಾನದ ಶೈಲಿಯಲ್ಲಿ ಕೊಂಡೋಗುದು. ಮತ್ತೆ ನೋಡಿ, ಕೊರಗಜ್ಜ ದೈವಕ್ಕೆ ಯಾವುದೇ ಇದು ಪರಿಕರಗಳು ಬೇಡ, ಒಂದು ಡೋಲು ಮಾತ್ರ, ಪಾಡ್ದನ ಮತ್ತು ಡೋಲು ಮಾತ್ರ ಇಡ್ಬೇಕಾಗ್ತದೆ. ಆದ್ರೆ ಇವಾಗ ಏನಾಗಿದೆ, ಎಲ್ಲ ಕಡೆಯಲ್ಲಿ ಕೂಡ ದೊಡ್ಡ ದೊಡ್ಡ ದುಡ್ಡಿದ್ದವರು ಏನ್ ಮಾಡ್ತಾರೆ, ಕೊಳಲು ವಾದನ, ಅದರಲ್ಲಿ ನೃತ್ಯ ಮಾಡಿಸುವುದು, ಮತ್ತೆ ಬ್ಯಾಂಡ್ ವಾದ್ಯಗಳು, ಇಂತ ಇದೆಲ್ಲ ಬೇಕು. ಕೊರಗಜ್ಜನಿಗೆ ಚಕ್ಕುಲಿ ಮಾಲೆ ಆಗ್ತಾರೆ. ಚಕ್ಕುಲಿ ನೋಡಿ ನಾವೇ ನಿಮ್ಮಲ್ಲಿ ಒಂದು ವಿಚಾರ ನಾನು ಹೇಳ್ತೇನೆ. ಕೊರಗಜ್ಜನಿಗೆ ಒಂದು ಕೋಲ ಒಂದು ಮನೆಯಲ್ಲಿ ಕೊಡುವಾಗ, ಆ ಕೋಲಕ್ಕೆ ಕೊಡುವಾಗ ಒಂದು ಆವರ ಕೊಡುವುದು ಅಂತೇಳಿ ಉಂಟು. ಕೋಳಿ ಪದಾರ್ಥ, ಕುಡು ಬಸಳೆ ಕಜಿಪು, ಮತ್ತೆ ಪುಂಡಿ, ಮತ್ತೆ ಇದು ಕೋಳಿ ಮೊಟ್ಟೆ ಬೇಯಿಸಿ ಹಾಗೆಲ್ಲ ಕೊಡುವ ಪದ್ಧತಿ. ಈ ಒಂದು ಆ ನೈವೇದ್ಯವನ್ನ, ಅಂದ್ರೆ ನೈವೇದ್ಯ ಅಂತೇಳಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಕನ್ನಡದವರಿಗೆ ಗೊತ್ತಾಗ್ಬೇಕು. ಅದಕ್ಕೆ ನಿಜವಾಗಿ ನೈವೇದ್ಯ ಅಂತ ಹೇಳುದಿಲ್ಲ, ಆವರ ಅಂತ ಹೇಳ್ತಾರೆ ನಮ್ಮ ತುಳುವಿನಲ್ಲಿ. ಈ ಆವರವನ್ನ ಯಾವ ರೀತಿ ತಯಾರು ಮಾಡ್ಬೇಕಂತ ಹೇಳಿದ್ರೆ, ನಾವು ಸ್ನಾನ ಮಾಡಿ ಶುದ್ಧದಲ್ಲಿ ಗಂಡಸರು ಮಾಡ್ಬೇಕು ಅಂತ ಹೇಳುವಂತ ಒಂದು ಪದ್ಧತಿ ಇದೆ. ಆದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಮಾರ್ಗದ ಬದಿಯಲ್ಲಿ ಇರುವಂತಹ ಕಟ್ಟೆಗಳಿಗೆ ಅಲ್ಲಿ ಹೋಗಿ ದರ್ಶನ ಸೇವೆ ಮಾಡಿಸಿ, ಅಲ್ಲಿಂದ ನಮಗೆ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳಿ ಕೊರಗಜ್ಜನ ಕರಿಗಂಧ ಕೊಡ್ತೇನೆ, ನಾನು ಪ್ರಸಾದ ಕೊಡ್ತೇನೆ, ನೂರು ಕಟ್ತೇನೆ ಅಂತ ಹೇಳಿ ಕಟ್ಟುವವರು. ಒಂದು ವಿಚಾರ ಶ್ರೀನಿವಾಸ ಅವರೇ, ಈಗ ನೀವು ಕೊರಗಜ್ಜನಿಗೆ ಹೆಸರು ಬಗ್ಗೆ ನಾವು ಅಗಿಲು ಸೇವೆ ಕೊಡ್ತೀವಿ ಅಂದ್ರೆ ಬಳಸುವ ಬಗ್ಗೆ ತಾವು ಮಾತಾಡ್ತಿದ್ವಿ. ನನಗೊಂದು ವಿಚಾರ ಇದೆ, ಈ ಒಂದು ಬಳಸುವ ಸೇವೆಯನ್ನ ಹೇಗೆ ಯಾರು ಬಳಸಬೇಕು? ಕೊರಗಜ್ಜನಿಗೆ ಯಾರು ಬಳಸ್ತಾರೆ ಆಕ್ಚುಲಿ? ನೋಡಿ, ಈಗ ನಿಮ್ಮ ಮನೆಯಲ್ಲಿ ಒಂದು ಕೋಲ ಆಗುದಾದ್ರೆ ನೀವು ಅದನ್ನ ಅಡಿಗೆಯನ್ನ ನೀವೇ ಮಾಡ್ಬೇಕು, ನಿಮ್ಮ ಮನೆಯವರೇ ಶುದ್ಧದಲ್ಲಿ ಮಾಡ್ಬೇಕು. ನೀವು ಅಷ್ಟೆಲ್ಲ ಶುದ್ಧದಲ್ಲಿ ಮಾಡಿ ಅಂಗಡಿಯಿಂದ ಒಂದು ಪ್ಯಾಕೆಟ್ ಚಕ್ಕುಲಿ ತಂದು ಅದರ ಒಟ್ಟಿಗೆ ಕೊಡುವುದು ಬೇಡ ಅಂತ. ಓಕೆ, ಯಾಕೆ ಗೊತ್ತಾ ಮೊನ್ನೆ ಈಗ ಒಂದು ಹೊಸದಾಗಿ ಅಂತ ಪಿಕ್ಚರ್ ಬರ್ತಾ ಇದೆ, ಫಿಲ್ಮ್ ಬರ್ತಾ ಇದೆ ತುಳುವಲ್ಲಿ, ಕೊರಗಜ್ಜ ಅಂತ ಹೇಳಿ. ಏನು ಕರಿಹೈದ ಅಂತ ಹೇಳಿ, ಕರಿಹೈದ ಅಂತ ಹೇಳಿ ಆ ರೀತಿ ಬರ್ತಾ ಇದೆ. ವಿರೋಧ ಇದೆ ರೀ, ನಮ್ಮ ಊರಿನವರೇ ಮಾಡುವಂತವ್ರು, ನಮ್ಮ ತುಳುವರೇ ಮಾಡದೇ ಇರುವಂತದ್ದು ಪಕ್ಕಾ ವಿರೋಧ ಇದೆ ನಮ್ಗಳದ್ದು, ನೋ ಡೌಟ್. ಅವರುಗಳು ನಮ್ಮವರೇ, ನೋ ಡೌಟ್ ವಿರೋಧ ಇದೆ. ಆ ಒಂದು ಫಿಲ್ಮ್ ಏನಿದೆ ನೋಡಿ, ಆ ಫಿಲ್ಮ್ ನವ್ರು ಮೊನ್ನೆ ಕೋಲ ಕೊಟ್ರು ಕೊರಗಜ್ಜನಿಗೆ. ಓಕೆ, ಅಲ್ಲಿ ನಮ್ಮ ಆಕ್ಟರ್ ಭವ್ಯ ಅವರು ಬಂದಿದ್ರು, ಮತ್ತೆ ಇತರರು ಬಂದಿದ್ರು. ಸೊ ಅವರೇ ಸ್ವತಃ ಕೊರಗಜ್ಜನಿಗೆ ಬಳಸ್ತಾ ಇದ್ರು. ಅದು ನಮ್ಮಲ್ಲಿ ವಿಡಿಯೋ ನಂಗೆ ಸಿಕ್ಕಿತ್ತು, ಆದ್ರೆ ಡೌನ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ. ಏನ್ ಕಾರಣ ಅಂತ ಗೊತ್ತಿಲ್ಲ. ಕೊರಗಜ್ಜನಿಗೆ ಸ್ವತಃ ಭವ್ಯ ಅವರೇ ಈ ಕೊರಗಜ್ಜ ಕೂತ್ಕೊಂಡಿದ್ದಾರೆ ಎದುರಲ್ಲಿ. ಸೊ ಅವರಿಗೆ ಎದುರಲ್ಲಿ ಇದರಲ್ಲಿ ಟೇಬಲ್ ಅಲ್ಲಿ ಇಟ್ಟಿದ್ದಾರೆ. ಸೊ ಆ ಸಂದರ್ಭ ಅವರೇ ಬಳಸ್ತಾ ಇದ್ರು ಈ ಕೋಳಿಯ ಮಾಂಸವನ್ನ, ಈ ಊಟವನ್ನ ಬಳಸ್ತಾ ಇದ್ರು. ಯಾರು? ಭವ್ಯ ಅವರು. ಇಸ್ ಇಟ್ ರೈಟ್ ಆರ್ ರಾಂಗ್? ಈ ರೀತಿ ಇದೆಯಾ ನಮ್ಗೆ ಅಂತ ಕೇಳ್ಬೇಕು. ಏನ್ ಹೇಳ್ತೀರಿ? ನೋಡಿ, ಇದು ತಪ್ಪು. ಈ ಕೊರಗಜ್ಜನಿಗೆ ನಾವು ಈಗ ಈಗ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ನಮಗೆ ಎಲೆಯಲ್ಲಿ ಬಡಿಸ್ತಾರಲ್ಲ, ಅಮ್ಮ ಅಪ್ಪ ಇಲ್ಲದ್ರೆ ಮನೆಯಲ್ಲಿ ಹೆಂಡತಿಯ ಇಲ್ಲದ್ರೆ ಅಕ್ಕ ತಂಗಿಯವರು ಹೆಂಗಸರು ಬಡಿಸ್ತಾರಲ್ಲ, ಆ ರೀತಿ ಬಡಿಸುವಂತ ಪದ್ಧತಿ ಇಲ್ಲ. ಕೊರಗಜ್ಜನಿಗೆ ಆವರ ಕೊಡುವಾಗ ಮನೆಯಲ್ಲಿ ಮಾಡಿದ ಅಡಿಗೆಯನ್ನ ಗರಸೆ ಅಂದ್ರೆ ತಡ್ಪೆ ಅಂತ ಹೇಳ್ತಾರೆ ತುಳುವಿನಲ್ಲಿ. ಈ ತಡ್ಪೆಗೆ ಕುರ್ದಿ ನೀರು ಹಾಕಿ ಶುದ್ಧ ಮಾಡಿ ಅದರಲ್ಲಿ 2 ಎಲೆಗಳನ್ನ ಹಾಕ್ಬೇಕು, ದೊಡ್ಡ 2 ಎಲೆಗಳನ್ನ. ಈಗ ಅಲ್ಲಲ್ಲ, ನನ್ನ ಪ್ರಶ್ನೆ ಸರ್, ಓಕೆ ಅದೆಲ್ಲ ಓಕೆ. ಈಗ ನನ್ನ ಪ್ರಶ್ನೆ ಇತರರು ಅಂದ್ರೆ ಈಗ ಕೋಲ ಕೊಟ್ಟವರು ಆ ರೀತಿ ಬಳಸುವ ಕ್ರಮ ಇದೆಯಾ ಅಂತೇಳಿ ನಾನು ಕೇಳಿಲ್ಲ. ಅದೇ ನಾನು ಅದರ ಸ್ಟಾರ್ಟಿಂಗ್ ಎಲ್ಲಿಂದ ಬರ್ತದೆ ಅಂತ ಹೇಳಿ ಹೇಳ್ತೇನೆ. ನಾವು ದಯಮಾಡಿ 1 ನಿಮಿಷ ನೀವು ಗೊತ್ತಾ ಸರ್, ಕ್ಷಮಿಸಿ, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಸೊ ದಟ್ಸ್ ವೈ ನಾನು ಆ ರೀತಿ ಇಲ್ಲ ಅದು ತಪ್ಪು. ಆ ರೀತಿ ಬಡಿಸುವ ಕ್ರಮ ಇಲ್ಲ. ಮನೆಯಲ್ಲಿ ಈ ತಡ್ಪೆ ಅಂದ್ರೆ ಗರಸೆಯಲ್ಲಿ ಬಡಿಸಿ ತಂದು ಅದನ್ನ ದೈವದ ಎದುರಲ್ಲೇ ಇಡ್ಬೇಕು. ಅಲ್ಲಿ ಬಂದ ಮೇಲೆ ಹೆಂಗಸರು ಶೋ ಮಾಡ್ಲಿಕ್ಕೋಸ್ಕರ ಬಡಿಸುವಂತ ವಿಚಾರ ತಪ್ಪು. ಆ ರೀತಿ ಬಡಿಸುವ ಕ್ರಮ ಇಲ್ಲ. ತುಂಬಾ ವಿಚಾರ ಉಂಟು, ಆದ್ರೆ ನನ್ನಾಗಿ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ ನಿಮಗೆ. ಅವರಿಗೂ ಕೂಡ ಸ್ವಲ್ಪ ಮಾತನಾಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಇನ್ನೊಮ್ಮೆ ಬೇಕಿದ್ರೆ ನಾನು ನಿಮ್ಮಲ್ಲಿ ಅಲ್ಲಿ ಬೇಕಿದ್ರೆ ಬಂದು ಇದರ ಬಗ್ಗೆ ಇನ್ನೂ ಕೂಡ ಚರ್ಚೆ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ದೈವಾರಾಧನೆ ಧನ್ಯವಾದಗಳು. ಆ ಒಂದು ವಿಡಿಯೋವನ್ನ ನಂಗೆ ಪ್ಲೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಅಂತ ಕಾರಣ ಗೊತ್ತಿಲ್ಲ.
ಅದು ಡೌನ್ಲೋಡ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಆ ಒಂದು ವಿಡಿಯೋದ ಫೋಟೋಗಳನ್ನು ನಿಮ್ಗೆ ನಾನು ಈಗ ಪ್ಲೇ ಮಾಡ್ತೀನಿ. ಆಕ್ಚುಲಿ ಅದು ಈ ರೀತಿ ಆಗಿರುವಂತ ಕ್ರಮ. ಥ್ಯಾಂಕ್ ಯು ಸರ್, ಧನ್ಯವಾದ ಶ್ರೀನಿವಾಸ ಅವರೇ. ಒಂದು ಮಾತಾಡಿದಿರಿ, ತಮ್ಗೊಂದು ನೋವಾಯ್ತು, ಕೊರಗಜ್ಜನಿಗೆ ಈ ರೀತಿ ಕೊರಗಜ್ಜನ ಹೆಸರಲ್ಲಿ ಹಣ ಮಾಡುವವರ ಬಗ್ಗೆ ತಮ್ಗಳಿಗೆ ನೋವಾಯ್ತು, ಅದಕ್ಕೆ ತಾವು ಮಾತಾಡಿದಿರಿ. ತಮ್ಗೆ ಧನ್ಯವಾದಗಳು ಸರ್, ಅಭಿನಂದನೆಗಳು. ಯಾಕಂದ್ರೆ ತುಳುನಾಡಿನ ಜನರು ಮಾತಾಡ್ತಾರೆ, ಅವರುಗಳಿಗೆ ಕೋಪ ಬರುತ್ತೆ ದೈವಗಳಿಗೆ ಅವಳನಾದಾಗ ಅನ್ನೋ ವಿಚಾರ ಬಂತು. ಥ್ಯಾಂಕ್ ಯು ಸೋ ಮಚ್ ಸರ್ ಶ್ರೀನಿವಾಸ ಆಳ್ವ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಆ ಒಂದು ಫೋಟೋವನ್ನು ಹಾಕಿವ್ರೆ. ಎಸ್, ಸ್ವಲ್ಪ ಅದನ್ನ ಝೂಮ್ ಮಾಡಿ. ಇನ್ನೊಂದು ನೆಕ್ಸ್ಟ್ ಫೋಟೋ ಹಾಕಿ. ನೆಕ್ಸ್ಟ್ ಒನ್ ಇನ್ನೊಂದು ಫೋಟೋ ಇದೆ. ಎಸ್, ಇನ್ನೊಂದು ಫೋಟೋ ಇದೆ. ಹಾಕಿದ್ರಾ? ಎಸ್, ಇದು ಮೊನ್ನೆ ತಾನೇ ಅವರ ಕರಿಹೈದ ಕೊರಗಜ್ಜ ಫಿಲ್ಮ್ ಏನಿದೆ ನೋಡಿ, ನೋಡಿ ಈ ರೀತಿ ನೋಡಿ ಕೊರಗಜ್ಜನಿಗೆ ಬಳಸುವಂತಹ ಕ್ರಮ ಇದೆಯಾ ಅನ್ನುವಂಥ ಪ್ರಶ್ನೆ ನನಗೆ ಗೊತ್ತಿಲ್ಲ. ಇದು ವಿಡಿಯೋ ನೋಡಿದ್ದೀರಾ ತಾವು? ಬೈಜ ಆ್ಯಕ್ಚುಲಿ ಆ ವಿಡಿಯೋ ಅಂತೂ ಐಟ್ ಮಸ್ತ್ ಜನ ಪಡೆದ ಇಂಕ್ಲೆ ಉಂಡು ವಿಡಿಯೋ. ಬಟ್ ವಿಷಯ ಏನ ಆ ವಿಡಿಯೋ ಡೌನ್ಲೋಡ್ ಆವೊಂದಿಜ್ಜಿ ತುಳುನಾಡದ ದೈವಾರಾಧನೆ ಪೇಜ್ ದಾಖಲು ಪಾಡ್ದೆ. ಬಟ್ ಆ ವಿಡಿಯೋ ಡೌನ್ಲೋಡ್ ಆವೊಂದಿಜ್ಜಿ ನಮ್ಮ ತುಳುನಾಡದ ದೈವಾರಾಧನೆ ಪರಿಸ್ಥಿತಿ ಓಡೆಮುಟ ಎತ್ತುಂಡು ದೈವದ ಅಗ್ಗೆಲ್ ಬಳಸುವ ಕ್ರಮ ಅಂತ ಹೇಳಿ ಈ ರೀತಿ ಬಳಸ್ತಾ ಇದ್ದಾರೆ. ಅಂದರೆ ಈ ರೀತಿ ಇದೆಯಾ ಹೆಣ್ಮಕ್ಳು ಹೆಂಗಸರು ಬಳಸುವಂಥದ್ದು? ಕರೆಕ್ಟ್. ಆ ಇತಿಹಾಸ ಗೊತ್ತುಂಟು ಮಾತ್ರ ಒಂಜಿ ದೈವಾರಾಧನೆ ಮಲ್ಪನಂಚಿನ ಒಂಜಿ ಕ್ರಮ ಕುಲಿತ ಒಂಜಿ ಅಗೆಲ ಬಲಸುನ ಬಡ್ ಅವಕ್ಕೆ ಆನುಲೆ ಆವಡು ಗೊತ್ತಲೆ ಒಂಜಿ ಕೆಲವೊಂಜಿ ಮಂತ್ರ ಶಾಬದಿಗಳು ಕಲ್ಲುಟ್ಟೆ ಅವಳ ಅಡಿಗೆ ಮಲ್ಪನ ಪುರ್ಣಿಯೊಲೆ ಗುಂಡು ಕ್ರಮ ಆಂಡ ಬಲಸುನ ಕ್ರಮ ಅವು ಅಂಜೋಲೆ ಆವಡು ಅವೇನಕಂತದ ಪುರ್ಣಿಯೊಲೆ ಬಲಸುನ ಕ್ರಮ ಹೆಚ್ಚಿ ಆಂಡ ಈ ಅವತ್ತೆ ಪುಟತುನಾಗ ಮಸ್ತ್ ಬೇಜಾರಂಡಿದೆ. ಡೌನ್ಲೋಡ್ ಆವೊಂದಿಜ್ಜಿ. ಬಟ್ ಆ ಕಮಿಟಿ ತಕೊಳು ಯೋಚನೆ ಮಲ್ಪಡ್ತಾರೆ. ಆ ಕಮಿಟಿ ತಕೊಳು ನುಪ್ಪು ತಿನ್ಪೆರತ್ತು ಮಣ್ಣು ತಿನ್ಪೆರತ್ತು ದಾದು ತಿನ್ಪೆರಂದೆ ಗೊತ್ತಾಪ್ಸಿ ಅಕುಲು ಯೋಚನೆ ಮಲ್ಪೋಡು ಇತ ಒಂಜಿ ಈ ವಿಚಾರ ಬಗ್ಗೆ ಎನ್ನ ವಿಚಾರ ದಾದ ಒಂದು ಪನ್ನಾಗ ಕಾಸಿತ್ತಿನ ಓಲಾಪನು ಖಂಡಿತ ಕಾಸು ಅವಿನ ಪನ್ಪದ ಕಾಸುತ್ತುಂಡ ಈ ದೈವ ಒಂಜಿ ವಿಚಾರ ಅನ್ಪೆ ಕಾಸಿತ್ತಿನ ಓಲಾಪನು ಆ ದೀಪ ಶೆಟ್ಟಿಗಾರ್ ಇಸ್ ಇಟ್ ರೈಟ್ ಆರ್ ರಾಂಗ್? ಕಾಸಿತ್ತಿನ ಓಲಾಪನು ಆ ಪರಿಸ್ಥಿತಿ ನಮ್ಮ ಎತ್ತದ ಐಕಿ ಕಾರಣ ಆತೀನಿ ಆಡ ಒಂಜಿ ವಿಚಾರಡೆ ಕಾಸಿತ್ತಿನ ಓಲಾಪನು ಅನ್ನೋ ವಿಚಾರಡೆ ಯಾನು ಕುತ್ತಾರ್ದ ಕೊರಗಜ್ಜನ ಅಕ್ಲೇನ್ ಮೆಚ್ಚೋಡ್ ನಮ್ಮ ದಾಯಿ ಮೆಚ್ಚೋಡು ಗೊತ್ತನೆ. ಕುತ್ತಾರದ ಕೊರಗಜ್ಜನ ಅಲ್ಪ ಇತ್ತೇಗಿಲ್ಲ ಬಯ್ಯ ಬೊಕ್ಕ ಪೊಂಜೊಲೆಗೆ ಪೋರೆಚ್ಚಿ ಪೊಣ್ಣುಲೆಗೆ ಪೋರೆಚ್ಚಿ ಬಯ್ಯರ್ದು ಬೊಕ್ಕ ಅಂದೆ ಐದು ಬುಕ್ಕ ಉಂಟು ಬಂದಾಗ ಕೋಲನಿಗೆ ಇತ್ತೇಗಿಲ್ಲ ತುಯ್ಯರೆಚ್ಚಿ ಅಲ್ಪ ಕೋಲ ಸೇವೆ ಪುಂಡು ಪರಕ್ಕೆ ಪೊಂಜೊಲನೇ ಕೋಲ ಆದುಪ್ಪಡು ಪೊಣ್ಣುಲೆನೇ ಕೋಲ ಆದುಪ್ಪಡು ಆಂಡ ಆ ಪರಕ್ಕಿನ ಅಕುಲೆ ತುಯ್ಯರೆಚ್ಚಿ ಗೊತ್ತಂಡತೆ ದೇಪಣ್ಣಾಗ ಆ ನಿಯಮ ನಿತ್ತೆಲ್ಲ ಕುತ್ತಾರಡು ಪಾಲನೆ ಮಂತಂದುಲ್ಲೇರು ಓಡೆ ಮುಟ್ಟ ಪನ್ನಾಗ ಅವಳು ಮಲ್ಲ ಮುಕ್ಕುಲ್ಪುರ ಭವ್ಯ ಓಕೆ ಅಲ್ಪ ಏರ್ ಕತ್ರಿನಾ ಕೈಫ್ ನಕ್ಲು ಬೈದೇರು. ಕಟ್ರಿನಾ ಕೈಫ್ ನಕ್ಲು ಬತ್ತದು ಎಂಚಿನ ಆಯ್ತು ಮಲಮಲ್ಲ ಹೀರೋಯಿನ್ ನಕ್ಲು ಬತ್ತದು ಕೊರಗಜ್ಜಗ ಕೋಲ ಕೊಡ್ತೇರು ಅಂದೆ ಕಟ್ರಿನಾ ಕೈಫ್ ಕೋಲ ಕೊಡ್ತೇರು. ಬಟ್ ಕಟ್ರಿನಾ ಕೈಫ್ ಆ ಕೋಲನ್ ತುಯ್ಯಾರ ಆಗ್ತಚ್ಚಿ ಆರು ಕಮಿಟಿ ದವ್ಲು ಇತ್ತೇರು ಉಲ್ ಪಿದೆ ಹಿಡಿತೇರು ಮೂಲು ಏರ್ ಅಕಲ್ನ ಕುಟುಂಬಸ್ಥರು ಅಕಲ್ನ ಬೋಡಿತಿನ ಮಾತ್ರ ಕೋಲ ತೂತೀನಿ ಮುಂದು ಕುತ್ತಾರದ ಕೊರಗಜ್ಜ ಗೊತ್ತಾಡತ್ತೆ ಅಲ್ಪದ ಒಂಜಿ ಕಮಿಟಿ ಅಕ್ಲೆ ಹ್ಯಾಟ್ಸ್ ಆಫ್ ಅನ್ನು ಕುತ್ತಾರದ ಕೊರಗಜ್ಜದ ಕಮಿಟಿ ತಕ್ಲೆ ನಿಜವಾದ ಹ್ಯಾಟ್ಸ್ ಆಫ್ ಅನ್ಪ ಆ ಒಂದು ವಿಚಾರ ಅಪ್ಪಣ ಇತ್ತೆ ಮುಟಲ್ ನಿಕ್ಲವೇನು ನಂಬಿಕೆನ ಒರಿಪಾನ್ ಬಾರೋದಿಲ್ಲ ಅಲ್ಪ ಒವೇ ರೀತಿಯ ನಿಕ್ಲು ಇಂಟರ್ನೆಟ್ ನಾಂಡಲ್ಲ ಕುತ್ತಾರದ ಕೊರಗಜ್ಜನ ಪಿದೈದ ಫೋಟೋನು ತುಯರ್ತಿಕೊಂಡು ಹೊರತು ಉಲೈದ ಫೋಟೋ ತುಯರತಿಕ್ಕುಜಿದೆ ಅಪ್ಪಣ ಕುತ್ತಾರದ ಕೊರಗಜ್ಜೆಗೆ ಉಪನಂಚಿ ಕಾಣಿಕ ಬೊಕ್ಕ ಐತೊಟ್ಟಿಗೆ ಅಲ್ಪದ ಒಂಜಿ ಕಮಿಟಿ ತಗೊಳ್ತು ರೆಸ್ಪಾನ್ಸಿಬಿಲಿಟಿ ಇಡೇ ಮುಟ್ಟಲ್ಲ ಒಂದು ಓಡೆ ಮುಟ್ಟ ಬಂದಾಗ ಭವ್ಯ ಬತ್ತದ ಆರು ಬತ್ತದ ಆಕ್ಟರ್ ಬತ್ತದ ಅಲ್ಪ ಡೈರೆಕ್ಟ್ ಅದು ಕೊರಗಜ್ಜೆಗೆ ಬಳಸುವೆ ಆಡ ಕುತ್ತಾರ್ಡ್ ಕೋಲ ತುಯರ್ನೆ ಕಟ್ಟಣ ಕೈಫಾನ್ ಪಂಪಂಚಿನ ಆತ್ಮದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಾಯಕಿಗೆ ತುಯರತಿ ಕುಜಿ ಬಂದಾಗ ಅವು ನಿಜವಾದ ಕಮಿಟ್ಮೆಂಟ್ ದೈವ ಉಪ್ಪುನಂಚಿನ ಆ ದೈವದ ಉಪ್ಪುನಂಚಿನ ಭಕ್ತಿ ಭಯ ಭಕ್ತಿ ಅಲ್ಪ ಉಂಡು ಬಹುಶಃ ಖಂಡಿತ ಅದೇ ಎಸ್ ದದನ್ಪರ್ ಏತೆ ಕೆಲವೊಂಜಿ ವಿಚಾರ ಇರುತ್ತೆ ಕಾಸಿಗೆ ಮಾರ್ದು ಬೋದು ಆತಂಡು ಬಕ್ಕ ಒಂಜಿ ಇದಾದ ಪನ್ನಾಗ ಈ ಕುತ್ತಾರ ಕ್ಷೇತ್ರ ಒಂಜಿ ಮಲ್ಲ ಒಂಜಿ ನಿರ್ಧಾರ ಏನಾಗೆ ತೊಂದಳು ಪನ್ನಾಗ ಇಂಚ ವೈಯಕ್ತಿಕವಾದ ಒಲ್ಪ ಕಟ್ಟೆ ಮಲ್ತೊಂದುಲ್ಲೇರ ಅಕಡೆ ಒಂಜಿ ಆತು ಪ್ರಶ್ನೆ ಮಲ್ಪೋಡು ದೇಪಣ್ಣ ಒಂದು ಕೊರಗಜ್ಜನ ನಿಕುಲು ಒಲ್ತಗ ಅಂತಾರ ಒಂಜಿ ಪಂಡೇರು ಬೆಲ್ತಂಗಡ್ ಕೊರಗಜ್ಜನ ಒಂಜಿ ಐವ ಕಟ್ಟೆ ಇರ್ದು ಮಿತ್ತ ಕಟ್ಟೆ ಅನ್ನೋದು ಎಂಕಲೆಗೆ ಎಂಕು ಎನ್ನೊಂಜಿ ವಿಚಾರ ಬಂದ್ಪುಂಡ ನಮ್ಮ ಇಲ್ಲಡು ಒಂಜಿ ಮನೆ ಮಂಚೋಡು ದೈವ ಅಪ್ಪುನಾಗ ಕಟ್ಟೆ ಕಟ್ಟೆ ತಿರ್ಗುನಂಚಿನ ಒಂಜಿ ದಾದ ಮರಲಿಂದು ಜನಕಲೆಗೆ ಆನ ಇಲ್ಲದ ದೈವದ ಮಿತ್ತ ಆಗಂಚಿನ ನಂಬಿಕೆ ಹೆಜ್ಜಿಂది ತಲ್ಪಂಜಿ 50-100 ಕಟ್ಟೆಲಪ್ಪು ಆ ಕಟ್ಟೆಗೆ ಪೋಯಿನೇಟ ತಲ್ಪ ಅಕಲು ದಂಧೆ ಮಲ್ಪನು ಆ ಕಟ್ಟೆಗೆ ಪೋಜರಿಂದ ಅಂಡ ದಂಧೆ ಮಲ್ಪರ ಸಾಧ್ಯನೇ ಹೆಜ್ಜಿ
ಈ ಈ ಆ ಒಂಜಿ ವಿಚಾರಣ ಕೂಡ ಗೆತೊಂದೇ ಅಲ್ಪ ಒಂಜಿ ಕಟ್ಟೆಲು ಪುರ ನಿರ್ಮಾಣ ಆಪುನಂಚಿನ ಬಕ್ಕ ಆ ಕಡೆ ದೀಪನ್ನಂಜಿ ವಿಚಾರ ಪಂಡೇರು ಒಂಜಿ ಕಮಿಟಿ ರಚನೆ ಅವರದ್ದು ಕಮಿಟಿ ರಚನೆ ಹಿರಿಯರೇ ಮಲ್ದೇರು ದೈವಾರಾಧನೆ ಅವು ಕಮಿಟಿ ರಚನೆ ಪನ್ನಗ 14 ವರ್ಗ ಪಂದು ಈ 14 ವರ್ಗ ಪನ್ನಗ 14 ಗುತ್ತು 14 ಒಳಗುತ್ತು ಐತ ಒಟ್ಟುಗ ಆ ಪ್ರತಿ ಒಂಜಿ ಮುಸಲ್ಮಾನ ಸಮುದಾಯದ ಒಂಜಿ ಪಾತ್ರ ಉಂಟು ದಯಪಂಡ ಒಂಜಿ ಬೆಡಿ ಬಿಡ್ರಿ ಅಂಡಲ ಬರ್ತಲ್ಪ ಅಕಲ ಒಂಜಿ ಪಾತ್ರ ಉಂಟು ಈ ಗುತ್ತುದಾರ ತಪ್ಪು ಮಲ್ತೇರಡ ಬಕ್ಕೊಂಜಿ ವ್ಯಕ್ತಿ ಅವನ್ ಪ್ರಶ್ನೆ ಮಲ್ಪೋಡು ದೈವನರ್ಥಕ್ಕೆ ತಪ್ಪು ಮಲ್ತಿನ ಗುತ್ತುದಾರ ಪ್ರಶ್ನೆ ಮಲ್ಪೋಡು ಐಕ 14 ವರ್ಗ ಪಂದು ದುಂಬುದ ಹಿರಿಯರವೇನು ಒಂಜಿ ಸ್ಥಾಪನೆ ಮಲ್ತದ ಕಟ್ಟಿದೇರು ಅಂಡ ಇನಿ ಈತ ನಮ್ಮ ಮೈಸೂರಿಗೂ ಒಂಜಿ ದೈವನರ್ಥಕ್ಕೆ ಪೋಯೇರು ఆయన ప్రశ్న మంతి పెట్టిగతే మీరు ఆల్వేరు పనిలేక ఆయన నమ్మకు తిరుగుదు బుర్నంచిన కాలగట్ట బైతుంది దేగ బైదున పన్నాగా ఆడవంత ದುಡ್ಡು ಆತನು ದರ್ಪ ಆತನು ಆಗ ನಮ್ಮ ಮೂಲ ದರ್ಪ ತೂಪಾಡ ఆయన ದರ್ಪ ಖಂಡಿತವಾದ್ಲ ಒಂಥರ ಸಾಧ್ಯಜ್ಜೆ ಖಂಡಿತವಾದ ಉಂಟು ಇನಿ ತುಲ್ನಾಡು ಒಂಜಿ ಆತ ನಿಷ್ಠವಂತಿರ್ಲ ದೈವನರ್ಥಕ್ಕೆ ಸಾಲದ ಪಟ್ಟಿಡು ಉಲ್ಲೇರು ಇನಿಕ್ಲ ಒಂಜಿ ದೈವನರ್ಥ ಇನಿಕ್ ದೇಗ ಪನಿಗೆ ಒಂಜಿ ದೈವನರ್ಥಕ್ಕೆ ಸೋಷಿಯಲ್ ಮೀಡಿಯಾ ನಮ್ಮ ತೂನಗ ಆ ವಿಡಿಯೋಗೂ ತಕ್ಕ ನಲ್ಪುನಂಚಿನ ವ್ಯಕ್ತಿಲ್ಲೇರು ಆಂಚಿನ ವಿಡಿಯೋ ಮಲ್ಪುನು ಆಗ ಲೈವ್ ತೂವೋಡು ಆ ಬೊಂಬಾಡುಲ್ಲೆ ಅರೆಗು ತೂವೋಡು ಒಂಜಿ 4 ಜನ ಬೊಂಬೆ ಇಡ್ತಾರೆ ಅರೆಗೋಸ್ಕರ ಲೈವ್ ತೂವೋಡು ಆ ಲೈವ್ಗೂ ಬೋರ್ಡ್ ಆಪಿನಂಚಿನ ಒಂಜಿ ನರ್ತನ ಮಲ್ಪುನಂಚಿನ ವಿಚಾರ ಅದೆಲ್ಲ ಒಂಜಿ ನಮಕೊಂಜಿ ಉದಾಹರಣೆ ಕೆಲವು ಒಂಜಿ ವಿಚಾರನ ಪನ್ಪುಣು ಅಂದ ಉನ್ನೇ ನಮ್ಮ ಪನಿಪೆಟ್ಟಿಗೆ ಜನಕ್ಕೆ ಲಿಂಕಲ್ನ ವಿರುದ್ಧವಾದ ಪ್ರಶ್ನೆ ಮಾಡ್ಪು ಒಂದು ಸತ್ಯಾಂಶ ಉಂಡು ನೆಟ್ಟು ಒಂಜಿ ಪಿಂಗಾರ ಪನ್ಪಿನ ಒಂಜಿ ಪಾಲ ಪಿಂಗಾರ ಪನ್ಪಿನ ಪನ್ನಾಗ ಒಂಜಿ ಬಾಯ್ಕದಾನಿ ಒಂಜಿ ಯೂಸ್ ಮಲ್ಪುನಂಚಿನ ಒಂಜಿ ಮದ್ಮಲ ಆಯ್ತಲ್ಲ ಐಕೊಂಜಿ ಬಾಯ್ಕೆಗೆ ಒಂದು ಸಂದರ್ಭ ಒಂಜಿ ಪಿಂಗಾರ ಒಂಜಿ ಯೂಸ್ ಮಲ್ಪನ ಬಕ್ಕ ದೈವದ ಕೊಡಿಯಡಿಗೆ ಒಂಜೇ ಪಾಲ ಪಿಂಗಾರ 5 ಜಾಸ್ತಿ ಪಾಲ ಪಿಂಗಾರ ಯೂಸ್ ಮಲ್ಪರ ಹಚ್ಚಿ ಬಕ್ಕ ಈರೆಗೆ ಪಿಂಗಾರ ಕೈಟ್ ಜಾಸ್ತಿ ಪತ್ತುನ ಪನ್ನಗ ಅವು ಸಿರಿಕಲೆಗೆ ಮಾತ್ರ ವರ್ಷಗಾರ ಇನಿ ಒಡೆ ಮುಟ್ಟ ಸಿರಿಕಲು ಪೋತ ಪನ್ನಗ ಈ ಒಂದು ಪಿಂಗಾರ ಪೋತ ಪನ್ನಗ ಇನ್ನೊಂದು ಆತ ಪಾತ್ರಿನ ಕುಲ್ಪರ ಮಂಡೆಗೆ ಪಿಂಗಾರನ ಹಾಕೊಂಡು ಇನಿಕ್ ಬಜ್ಜೆಗೆ 20 ರೂಪಾಯಿ ರೇಟ್ ಆತನು ದಯಪಣ್ಣ ಈ ಉಚ್ಚಾಟ ಇನ್ನಿತ ಮೊಕಲ ಮರ್ಲಾಟೋಡು ಜನಕಲೇನು ಈ ಮುಕ್ತ ಆರಾಧನೆ ಮೊಕಲ ವೈದಿಕ ಅದು ನಮ್ಮ ಪೋಂದುಲ್ಲತೆ ವೈದಿಕ ಆದ ಪೋತು ಇನಿ ಬಲ್ಮೆ ಅಲ್ಪ ದಂಗಲಾತ ನಮ್ಮ ಇಲ್ಲದ ನಮಕ ದೈವದ ಮಿತ್ತು ನಂಬಿಕೆ ಹೆಚ್ಚಿ ಇನ್ನು ಎನ್ನ ಇಲ್ಲದ ಪಂಜೂರಿಲಿ ಎತ್ತುಂಡಲ್ಲ ಯಾರನ್ನ ಪಂಜೂರಿನ ದುರ್ಪದನ್ನ ಕಷ್ಟನ ಕೈ ಮುಗಿಸಿ ಓಲ ಬಂಜಿ ಕಟ್ಟಂಡಿಗೆ ಅವಳು ಬಾರಿ ನಡಪುಂಡಿಗೆ ಅಡಿಗೆ ಪೋಯಿ ಪಂದ್ ಯಾನ್ಲ ಪೋಪಿನಿ ಕೊಡೊಂಜಿ 4 ಜನ ಲೆತ್ತೊಂದು ಪೋಪಿನಿ ಇನ್ನು ಇಂಚಿತ್ತಿನ ದಂಗೆಲೆಂಪುರ ಮಲ್ಪರ ಕಾರಣ ಎಡಮಂತು ಕೊರ್ನಿ ನಮನೆ ದಯಗಬ ನೀನು ಪ್ರಶ್ನೆ ಮಲ್ಪೋಡು ಇಲ್ಲಿ ಪ್ರಶ್ನೆ ಮಲ್ಪನಕ್ಕೂ ತುಳುವೇರು ಏರ್ಲಜ್ಜರ ಬಂಪಿನ ಎಂಕಲ್ಲ ಒಂಜಿ ವಾದ ಗೊತ್ತಾನೆ ಇನ್ನು ಪ್ರಶ್ನೆ ಮಲ್ಪೋಡು ಯಾನು ಮಲ್ಪೋಡು ಎಂಕಲಂಚ ಅಂಚೆ ಮುರನೆ ತಾಲ ಭವ್ಯ ನಾನು ನಿಜವಾಯಿನಂಚಿನ ವಿಡಿಯೋ ತೂತಿಸಿ ಒಂಜಿ ವೇಳೆ ಆ ವಿಡಿಯೋ ನಾನು ತೂದುತ್ತಲ್ಲ ಆ ಕಮಿಟಿ ದಕಲೆಗೆ ಅನುಭವ ದೇಗಪನ್ನಾಗ ಅವಳೊಂಜಿ ಕಮಿಟಿ ದಕಲಕ್ಕಳೊಂಜಿ ದೈವನ ಕೊರಗತನಿಯನ್ನು ನಂಬುದು ಅಕ್ಕಳು ಈತು ವರ್ಷ ಆರಾಧನೆ ಮಲ್ತಿತ್ತೇರಳ ಅಪ್ಪ ಪೊಣ್ಣು ಪೊಂಜಿ ಅಗೆಲ್ ಬಲ మళ్ళా మంత్ ప్లే మంత్ ఆ వీడియో ఎస్ ಒಂದು వీడియೋ ತುಲೆ ಭವ್ಯ ಆಕ್ಟರ್ ಭವ್ಯ ಆರು ಕೊರಗಜ್ಜಕ ಬಳಸುನಂಚಿನ ದೃಶ್ಯಾವಳಿ ತುಲೆ ಈ ಪರಿಸ್ಥಿತಿ ಉಲ್ಲ ನಮ್ಮ ಎಸತ್ತೆ ಆಲೋಜಿ ಘಟ್ಟದ ಮಿತ್ತದ ಹಾಲು ಅಲ್ಲೆಗೂ ಗೊತ್ತುಪ್ಪುಜಿ ಸರಿ ಅರೆ ಅಲ್ಲೆಗೂ ಗೊತ್ತುಜ್ಜಿ ಆಂಗಲ್ ಪಂಜಿ ಕಮಿಟಿ ತಕ್ಕುಲು ಒಂಜಿ ಏಮನ್ಪು ಒಂಜಿ ತಂಜಿ ದರ್ಶನ ಪಾತ್ರ ಗೊತ್ತನಗ ದರ್ಶನ ಪಾತ್ರ ಗೊತ್ತನಗ ಆಗ ದೈವದ ಕಟ್ಲೆ ಆತ ಕ್ರಮಕುಲೆ ಗೊತ್ತುಬೋಡು ಇನಿ ಸಂದಿಜ್ಜಿ ಇನಿ ಬೀರಜ್ಜಿ ಇನಿ 14 ಕಟ್ಲೆ ನಿಯಮಡು ನೇಮಾಪುಜಿ ಇನಿ ಸದರ ಕಟ್ಟಡು ಬಲ್ಲಿದಿ ಪೂಜೆರಿ ಇನಿ ಜನಕ ಮನುಷ್ಯಾಗು ಕುಲ್ಲಾರ ಇನಿ ಮಹಾರಾಜ ಚಾರಣಕಂತ ಕೊರ್ಪೇರ ಮರತ ಒಂಜಿ ದೈವನು ಕುಲ್ಲವರ ಇನಿ ಸೈಬಾರ್ದ ಓಡಾಡೆ ಬೊಜ್ಜೋ ಬೋದು ಬೈದಿನ ಮರಣ ಬೇರೆ ಬೋದು ಬೈದಿನ ಭೂತನು ಕುಲ್ಲವೇರು ದೈವನು ಕುಲ್ಲವೇರು ಆ ವ್ಯಕ್ತಿಗೆ ಆಗ ಮರತ ചേർಕೊಂಡು ದೈವದ ಎಪ್ಪರಡು ಕುಲು ನಂಚಿನ ಇನಿ ನಮ್ಮ ಚಿತ್ರನ ಖಂಡಿತವಾದ ತೂವೊಂದು ಇನಿ ದೈವಲು ಕಾರ್ಗ ಗಗ್ಗರ ಕಟ್ಟಿದಿನ ಎನ್ನ ಊರುಡೆ ಎನ್ನ ಒಂಜಿ ಎಂಕಲ ಊರುಡೆ ಒಂಜಿ ದೇವಸ್ಥಾನ ಆ ದೇವಸ್ಥಾನ ನೇಮನಗ ದೈವಲು ಒಂಜಿ ವ್ಯಕ್ತಿನ ಕಾರ್ದರಿಗೆ ಪುರ್ದು ಬುಲ್ದಿನಂಡು ದೇಗ ದೈವ ಬುಲಿಪು ದೈವ ಬುಲಿಪರಜ್ಜಿ ಮನುಷ್ಯನೇ ಬುಲಿಪೋಡು ಇನ್ನು ದೈವ ಬುಲಿಪು ನಂಚಿನ ಪರಿಸ್ಥಿತಿ ಪಂಡ ಕಾಸಿಗೆ ತಕ್ಕ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಮಲ್ತೊಂದು ಪೋಂದಿಲ್ಲೇರು ದೈವಾರಾಧನೆ 14 ಕಟ್ಲೆದ ನಿಯಮ ಇಜ್ಜಿ 14 ಗುತ್ತು ಬರ್ಕೆ ಇನಿ ಯಾನು ಗುತ್ತು ಬರ್ಕೆದ ಕಲೆ ನೀನು ಪ್ರಶ್ನೆ ಇನ್ನು ಗುತ್ತು ಬರ್ಕೆದ ಕಲೆಗೆ ದೇಗ ಬೇನೆ ಒಂದು ಬಂದು ಇನ್ನು ದೈವಾರಾಧನೆಗೆ ಮೂಲ ಒಂಜಿ ಹಾಕೊಂಡು ಬಾರಿ ಒಂಜಿ ಮುಟ್ಟವೈ ನಂಚಿನ ಬಿಚಾರ ಇನಿ ಗುತ್ತು ಬರ್ಕೆ ಲೆತ್ತುಕೆ ನಂಚಿನ ದೈವ ಇನಿ ಈತ ಸಾದಿರು ಪ್ರದರ್ಶನ ಆಪುಣಿ ಇನ್ನು ಬೀದಿಡು ಸಿಗರೇಟ್ ಹೋಯ್ತದ ಮುರನಂಜಿ ಬೀಡು ಮದಿಮೆದ ಮಂಟಪಡು ಮದ್ಮಲ ಆರೈಕೆ ಮಲ್ಪರ ಪಂಜುರ್ಲಿನ ವೇಷ ಪಾಡ್ದು ಇನ್ನು ಇಂಜಿ ವೇದಿಕಡ ಆತ ರಂಬರೊಟ್ಟಿ ಮಲ್ತೊಂದುಲ್ಲೇರು ಅವೇನು ಪ್ರಶ್ನೆ ಎಲ್ಲ ಮಲ್ಪುಜೇರು ಇನ್ನು ಇಂಚನ ಎಂಕ ನಾನು ನೇರವಾದ ಪಾತ್ರ ನಂಚಿನ ವ್ಯಕ್ತಿ ನಾನು ಏರ್ ತಪ್ಪು ಮಲ್ತನಲ್ಲ ಅಕಲಿಗೆ ನೇರವಾದ ಪಾತ್ರ ವೇತ್ಯ ಮಲ್ಲ ವ್ಯಕ್ತಿ ಬೋಡ್ತನಲ್ಲ ಅವ ನಮಕ್ ನೇರವಾದ ಪಾತ್ರ ತಪ್ಪಿರ್ತಿ ಆ ಒಂದು ಬಲಸು ನಂಚಿನ ಆ ವಿಡಿಯೋ ಅಂತೂನಾಗ ಇಂಕ ನಿಜವಾದ ಮುಲ್ಪರ್ದೆ ಈ ರೋಷ ಬರ್ಪುಂಡು
ಲೇಖ ಮನ ಅಲೆಗ ಗಟ್ಟದ ಮಿತ್ತದಲ್ಲ ಅಲ್ಲಿ ಒಲ್ತಾ ಬೈದಿನಲ್ಲ ಅಲೆ ಗೊತ್ತುಜ್ಜಿ ದೈವಾರಾಧನೆ ಪಂಡ ದಾದ ಪಂದ್ ದೈವ ಪಂಡನೆ ದಾದ ಪಂದ್ ಗೊತ್ತು ಪಂದ ಐತ ಕತೆಕಲ್ ಇನಿಕ್ಲ ನಮ್ಮಕ್ಕಲ ದೈವಾರದ ಸಾರತ್ತೊಂಜಿ ಭೂತಂಡಿಗೆ ಅಂಡ ಸಾರತ್ತೊಂಜಿ ಭೂತದ ಪುದನ್ ಶ್ರೀಧರ ಕಬತರ ಗೊತ್ತುಜ್ಜಿ ಅಂಡ ಕೆಲವೊಂಜಿ ನಿಯಮ ಎಂಕು ಗೊತ್ತುಂಡು ಕುಡಂಜಿ ಎಂಕ್ಲೆಗ್ ತುಲೆ ಸೋಷಿಯಲ್ ಮೀಡಿಯಾ ಜನಕ್ಲೆ ಗೊತ್ತು ನಂಚಿನ ಏನೊಂಜಿ ಬಿಂದುವೆ ಬೇಜಾರಾಪಿನಿ ಜನಕ್ಲೆ ಗೊತ್ತು ನಂಚಿನ ವಿಚಾರ ನಮಕ್ ಸಾಮಾನ್ಯ ಜನಕ್ಲೆ ಭಕ್ತರಿಗೆ ಗೊತ್ತು ನಂಚಿನ ವಿಚಾರ ಈ ಕಮಿಟಿ ದಕ್ಲೆ ಗೊತ್ತಾವಜ ಅನ್ನೋ ಪ್ರಶ್ನೆ ಇಲ್ಲಿ ಕಮಿಟಿ ದಕ್ಲೆ ಏನ ಮಾಡ್ತಾರೆ ಒಂಜಿ ದಂಡೆ ಅದು ಬೋತುಂಡು ಅವೇ ಬನ್ನಿ ಸರ್ ಓಡಿಬಿಟ್ಟು ಮನಗ ವಿಡಿಯೋ ಪಾಡ್ಲೆ ಬವಿಯರ್ನ ವಿಡಿಯೋ ಪಾಡ್ಲೆ ಬಳಸಿನ ವಿಡಿಯೋ ಪಾಡ್ಲೆ ಎಸ್ ತುಲೆ ಇದನ್ನ ಅಬ್ಸರ್ವ್ ಮಾಡಲು ಒಂಜಿ ಕಡೆ ಇಟ್ಟು ಪೊಂಜೋಲ್ ಬಳಸಿನ ಕ್ರಮ ಇಜ್ಜಿ ನಿಕುಲ್ ಪನ್ಪರ್ ಪೊಂಜೋಲ್ ನಮ್ಮಲ ಸಾಮಾನ್ಯ ಜನಕ್ಕೂ ಬಳಸಿನ ಕ್ರಮನೇ ಇಜ್ಜಿ ನಮ್ಮ ಒಲ ಪರಕೆ ಕೊರಿಯಾಡ ಅಸರ್ ಕೊರಿಯಾಡ ನಮ್ಮ ಒಂಜಿ ಕೊನೋ ದೀಪನ ಹೊರತು ಅವು ನಮಕ್ ಸೀನೆ ಇಜ್ಜಿ ಬಳಸಿನ ಒಡೆಮುಟ್ಟ ಕ್ರಮ ಅಜ್ಜಿ ಪನ್ನಾಗ ಕೊಡಿಯರಿ ತಡಿಕ್ ಪೊಂಜೋಲೆಗೆ ಬರಿಯರಿ ಅಜ್ಜಿ ಕೊಡಿಯರಿ ಅತೆ ಬೊಕ್ಕೊಂಜಿ ಒಡೆಮುಟ್ಟವನ ಈರಂಜಿ ಸರಿ ಅಬ್ಸರ್ವ್ ಮಾಡ್ಲಿತ್ತೆ ಭವ್ಯ ಆರು ಅಲ್ ಪೊಲ್ಲೇರ್ ಆರು ಕುಜಲ್ ಬುಡೊಂದು ಬಳಸುನ ಕ್ರಮ ಓಲಂಡ್ಲ ಉಂಡ ಪಂದು ಶ್ರೇಯಶ್ರೀ ಪನ್ಪನಾರು ಸೋಷಿಯಲ್ ಮೀಡಿಯಾ ಕಮೆಂಟ್ ಮಾತಂದ್ರೆ ಕುಜಲ್ ಬುಡ್ದು ಬಳಸುನ ಕ್ರಮ ಉಂಡ ನಿಜವಲ್ಲ ಕೊರಗಜ್ಜನಡೆ ಪೋನಾಗ ಪೊಂಜೋಲು ಕುಜಲ್ ಬುಡ್ರೆ ಸೀನೆ ಇಜ್ಜಿ ಅವು ಚಾನ್ಸ್ ಇಜ್ಜಿ ಐದು ಅಕ್ಕಲೊಂಜಿ ಆಕಲ ಸೀರೆನ ದುಂಬು ಕಾಂತದ್ದು ಕೊರಗಜ್ಜಗ ಒಂಜಿ ಆ ಒಂಜಿ ಪ್ರಾರ್ಥನೆ ದೆತ್ತು ನಂಚಿನ ಕ್ರಮ ಉಂಡು ಅಂಡ್ ಆ ಮೂಲು ತರತ ಕುಜಲ್ ಕಂಪ್ಲೀಟ್ ಆದ ಬುಡ್ದು ಬಳಸು ನಂಚಿನ ಕ್ರಮ ಅಜ್ಜಗ ಬಳಸು ನಂಚಿನ ಕ್ರಮ ಎಂಕುಲ್ ಅಲ್ಪ ಅಜ್ಜನ ಎದುರು ಪೋನಾಗಲ್ಲ ಎಂಕುಲ ಸ್ಪೆಕ್ಸ್ ಪಾಡ್ದಿತ್ತ ಆ ಸ್ಪೆಕ್ಸ್ ದೆಪ್ಪು ನಂಚಿನ ಪರಿಸ್ಥಿತಿ ದೆಪ್ಪೋಡೆ ದೆಪ್ಪಣಗ ಒಂಜಿ ಕ್ರಮ ಒಂಜಿ ನಮ್ಮ ನೆತ್ತ ಬಟ್ ಮುಗ್ಲು ಈ ಲೆವೆಲ್ ಮುಟ್ಟಲ್ಲ ನಮ್ಮ ನಂಬಿಕೆನ ಮಾರದೇ ಪನ್ನಾಗ ತುಲೆ ಅಲ್ಪ ನಮ್ಮ ಐತ ಡೈರೆಕ್ಟರ್ ಪಿಕ್ಚರ್ ಡೈರೆಕ್ಟರ್ ಕೈತಾಳೆ ಯಾರು ನಮ್ಮಾರೆ ತುಳುನಾಡ್ದಾರೆ ಒಂದು ನಮಕ್ ಮಸ್ತ್ ಬೇಜಾರ್ ಕಾಂಪ್ರನ್ಸಿನ ವಿಚಾರ ಆ ಪರಿಸ್ಥಿತಿ ಇಡಲ್ಲ ಬಹುಶಃ ಐತ ಪಿರೋಡೊಂಜಿ ಕೊರಗಜ್ಜನ ಮೋನೆ ಉಂಡು ತೋಜಿನತೆ ಅವು ಕೊರಗಜ್ಜನ ಮೋನೆ ಓಲಾತ್ ಪಿಕ್ಚರ್ದ ಕೊರಗಜ್ಜನ ಒಂಜಿ ಪೋಸ್ಟರ್ ಅವೇನ ಅಲ್ಪ ದೀಪನಂಚಿನ ಪರಿಸ್ಥಿತಿ ಅಡೆಮುಟ ಬೈದ ನಮ್ಮ ಕೊರಗಜ್ಜನ ಪರಿಸ್ಥಿತಿ ನಮ್ಮ ಘಟ್ಟದಕ್ಕೆ ನೆರ್ಪುನತ್ತಿ ನಮ್ಮ ಅವಸ್ಥೆ ತುಲೆ ನಮ್ಮ ಹಿಂದೆನೆ ಎಸ್ ಸರ್ ಬರ್ತೇನೆ ಕುಡಂಜಿ ಎಸ್ ಸರ್ ಬರ್ತಾರೆ ಬಿಫೋರ್ ದಟ್ ಕುಡಂಜಿ ಕಾಲರ್ ಎಸ್ ದೀಪು ಶೆಟ್ಟಿಗರ್ ಅವರೇ ಏನ್ ಹೇಳ್ತೀರಿ? ಇಲ್ಲ ಇದೆಂತ ಗೊತ್ತು ಇವತ್ತು ಮಿತಿ ಮೀರಿ ಹೋಗ್ತಿದೆ ಅಂತ ಹೇಳುದಕ್ಕೆ ನಾನು ಬೇರೆ ಎಕ್ಸಾಂಪಲ್ ಹೇಳುದಿಲ್ಲ, ನಮ್ಮದೇ ಒಂದು ಕುಟುಂಬದ ಎಕ್ಸಾಂಪಲ್ ಇದೆ. ನಮ್ಮ ಕುಟುಂಬದಲ್ಲಿಗೆ ನಾನು ಹೋಗ್ತೇನೆ, ಕೈ ಮುಗಿದು ಬರ್ತೇನೆ, ಹೆಚ್ಚು ನೇಮ ಇದಕ್ಕೆಲ್ಲ ಬಹಳ ಕಡಿಮೆ ಹೋಗುದು. ಯಾಕಂತ ಹೇಳ್ತೇನೆ ನೋಡಿ, ನಮ್ಮ ಕುಟುಂಬದಲ್ಲಿ ನಡೆದದ್ದೇ ಘಟನೆ ಹೇಳ್ತೇನೆ. 1.5 ವರ್ಷದೊಳಗೆ ಪ್ರತಿ ಸಲ ನಮ್ಮ ತಂದೆ ಮನೆಯವರೆಲ್ಲ ಹೋಗ್ತಾರೆ, ಹೋಗುವಾಗ ಹೇಳುದು ನಿಮ್ಮದೊಂದು ಸತ್ತದಿದೆ, ಅದು ದೈವದ ಕೈಯಲ್ಲಿದೆ ಅಂತ. ಪ್ರತಿ ಸಲ ಬಿಡಿಸುದು ದೈವದ ಕೈಯಿಂದ. ಆಗ ವಂತಿಗೆ ಹಣ ಕೊಡ್ತಾರೆ, ಬಿಡಿಸಿ ಆಗ್ತದೆ. 2 ವರ್ಷ ಹೋದ್ಮೇಲೆ ಮತ್ತೆ ಅದೇ ನಿಮ್ಮದು ಕುಟುಂಬದ ಅದು ಸರಿಯಾಗ್ಲಿಲ್ಲ, ಇನ್ನೊಂದು ದೈವದ ಕೈಯಲ್ಲಿ ಉಂಟಂತ. ಆಯ್ತಾ, ಅದು ಮಾಡಿದ್ರು ಎಷ್ಟೋ ಇದು ಆ ದೈವದ ಕೈಯಲ್ಲಿಟ್ಟು ಈ ದೈವದ ಕೈಯಲ್ಲಿಟ್ಟು ಅದಕ್ಕೆ ಪರಿಹಾರವೇ ಇಲ್ಲ. ಯಾರೋ ಮೊದ್ಲಿನವ್ರು ಎಂತೆಂತ ಮಾತು ಹೇಳಿ ದೈವದಿದ್ರೆ ಎಂತೆಂತ ಮಾಡಿ ಎಂತದಾಗಿರ್ತದೆ, ಅದಕ್ಕೆ ಪರಿಹಾರ ಇಲ್ವಾ? ಅದನ್ನು ಈಗ ನಂತೇಳಿ ನಾವೆಲ್ಲ ಅನುಭವಿಸ್ಬೇಕಾ? ನಮ್ಮ ಮುಂದೆ ಮೊದಲಿನವರು ಮಾಡಿದ ತಪ್ಪಿಗೆ ಪರಿಹಾರವೇ ಇಲ್ಲ ಅಂತೇಳಿ ದೈವಗಳು ನಮ್ಮನ್ನು ಕ್ಷಮಿಸ್ಲಿಕ್ಕೆ ಇರುವಂತದ್ದು, ಶಿಕ್ಷಿಸ್ಲಿಕ್ಕಲ್ಲ. ತಪ್ಪು ಮಾಡಿದವರನ್ನು ಶಿಕ್ಷಿಸ್ತದೆ, ನಮ್ಗೆ ಯಾವ ಶಿಕ್ಷೆ? ಇದು ಇಲ್ಲಿ ದೈವ ಕಟ್ಟು. ನಾನು ಇಲ್ಲಿ ತನಕ ಅವರಲ್ಲಿ ಎದುರು ಮಾತಾಡ್ಲಿಲ್ಲ, ಯಾಕಂತ ಹೇಳಿದ್ರೆ ನಾನೊಂದು ಸಂದರ್ಭಕ್ಕೆ ಕಾಯ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅಲ್ಲಿಗೆ ನಾನು ಇಲ್ಲಿ ತನಕ ಜಸ್ಟ್ ಹೋಗಿ ಬರ್ತಾ ಇದ್ದೇನೆ ಹೊರತು ಅಲ್ಲಿ ಇನ್ವಾಲ್ವ್ ಆಗಿಲ್ಲ. ಅಲ್ಲಿ ಇನ್ವಾಲ್ವ್ ಆಗಿರೋರು ಇರುವ ಕಾರಣ ನಾನು ಮಾತಾಡ್ತಾ ಇಲ್ಲ ಅಲ್ಲಿ ವಿಷಯ. ಮತ್ತೊಂದು ವಿಷಯ ಏನಂತೇಳಿ, ಲಾಸ್ಟ್ ಟೈಮ್ ಇದೆ ದೈವದೊಂದು ಇದಾಯ್ತು, ಯಾವುದು ನಮ್ಮದು ದರ್ಶನ ಆಯ್ತು. ದರ್ಶನದಲ್ಲಿ ಒಂದು ದೇವಿಯ ಒಂದು ದರ್ಶನ ಆಯ್ತು. ಒಂದು ಹುಡುಗಿಗೆ ದರ್ಶನದಲ್ಲಿ ದೈವ ಬಂದು ಹೇಳಿದೆ ಅಂತ ಗೊತ್ತಾ? ನಿನಗೆ ಯಾರದೋ ಒಂದು ಜೊತೆಗೆ ಒಂದು ಇದು ಉಂಟಾ? ಒಂದು ಹುಡುಗಿಗೆ ಅಷ್ಟು ಜನ ಇದ್ದಾರೆ, ಅಷ್ಟು ಕುಟುಂಬದವರು ಕುತ್ಕೊಂಡಾಗ ಕುಟುಂಬದ ಒಂದು ಹುಡುಗಿಗೆ ನಿನ್ಗೆ ಒಂದು ಹುಡುಗಿ ಜೊತೆ ಹುಡುಗನ ಜೊತೆ ಅಂತೇಳಿ ಹೇಳಿದಾಗ ಯಾರು ಹೇಳು ಎಂತ ಪರಿಸ್ಥಿತಿ? ಆದ್ರೆ ಅದನ್ನು ನೋಡಿ ನಾವು ಇದ್ದೇವಲ್ಲ. ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂತ ಹೇಳಿದ್ರೆ ಯಾವಾಗ ಸಹ ಹೋಗದವರು ನಾವು ಒಮ್ಮೆ ಹೋಗಿ ಒಮ್ಮೆ ಇಲ್ಲಿ ತನಕ ಬರೋದವ ಮುಂದೆ ಬಂದ ಅಂತ ಪರಿಸ್ಥಿತಿ ಬೇಡ. ಸ್ವಲ್ಪ ನೋಡ್ಬೇಕು ಎಂತೆಲ್ಲ ಆಗ್ತಿದೆ ಅಂತ. ದೈವ ಹೇಳುದು, ದೈವ ಒಂದು ಹೆಣ್ಣು ಮಕ್ಕಳನ್ನು ರಕ್ಷಿಸ್ಲಿಕ್ಕೆ ಇರುದು. ಒಂದು ಹೆಣ್ಣು ಮಗಳಿಗೆ ಎಂತಾದ್ರೊಬ್ಬ ನೀಚತನ ಮಾಡಿದ್ರೆ ಆ ದೈವ ಅದರಿಂದ ಹೊರಗೆ ತರಲಿಕ್ಕೆ ನೋಡ್ಬೇಕು. ಯಾರಿದ್ದಾರೆ ಹೇಳು, ನನ್ಗೆ ಗೊತ್ತುಂಟು. ಆ ಪಾಪ ಹುಡುಗಿಗೆ ಎಂತ ಗೊತ್ತಿಲ್ಲ, ಅವಳು ಹೇಳ್ತಿದ್ದಾರೆ ಇಲ್ಲ ಹೇಳ್ತಿದ್ದಾಳೆ, ಹೇಳು ಕೊನೆಗೆ ಅವಳೆಂತ ಮಾಡುದು ನನ್ಗೆ ಗೊತ್ತಿಲ್ಲ, ಇರ್ಲಬಹುದು ಅಂತ ಪರಿಸ್ಥಿತಿ. ಇದು ನನ್ನ ಕಣ್ಣೆದುರು ನಮ್ಮ ಕುಟುಂಬದಲ್ಲಿ ಕೊಂಚಾಡಿಯಲ್ಲಿ ನಡೆದದ್ದು. ಇದೆ ಎಂತ ದರ್ಶನ ಇದು? ದೇವಿ ಈ ರೀತಿ ಹೇಳುದಾ? ನನ್ಗೆ ಇದು ತುಂಬಾ ಉಂಟು, ತಲೆಯಲ್ಲಿ ತುಂಬಾ ಉಂಟು, ಎಲ್ಲ ಯೋಚಿಸ್ತಿದ್ದೀನಿ. ಅದಾಯ್ತಾ, ಅದಾಗಿ ನೇಮ ಎಲ್ಲ ಆಯ್ತು, ಇದೆಲ್ಲ ಆಯ್ತು. ನೇಮ ಆಗಿ ಮೊನ್ನೆ ಮತ್ತೊಮ್ಮೆ ಇದಾಯ್ತಂತೆ, ದರ್ಶನ ಆಯ್ತಂತೆ. ಮೊನ್ನೆ ದರ್ಶನ ಆದಾಗ ಮತ್ತೆ ನಾಗದೇವರ ಕಲ್ಲು ಒಂದು ಕಡೆ ಇತ್ತಂತ ಆನ್ಸರ್ ಸಿಕ್ಕಿದೆ. ಈಗ ಮತ್ತೆ ನಿಮ್ಮದು ಕಲ್ಲು ಅಲ್ಲಿಲ್ಲ, ಇನ್ನೊಂದು ಕಡೆಯಲ್ಲಿ ಉಂಟಂತ. ಎಂತ ಪರಿಸ್ಥಿತಿ? ನಾವು ನಾಗದೇವರನ್ನು ಒಂದು ಕಡೆಯಿಂದ ಇಷ್ಟು ದಿವಸ ತನಕ ನಂಬಿ ಪೂಜೆ ಮಾಡಿ ಆರಾಧನೆ ಮಾಡಿ ಮತ್ತೆ ಕೆಲವು ಸಮಯ ಹೋದ್ಮೇಲೆ ಒಮ್ಮೆ ಕೇಳಿದು
ಯಾವುದು ಇದೇ ದೈವದಲ್ಲಿ ಇದೇ ಇದ್ರಲ್ಲಿ ಕೇಳುದು, ಕೇಳಿ ಆದ್ಮೇಲೆ ಇನ್ನೊಂದ್ಸಲ ಆಗುವಾಗ ನಿಮ್ಮದು ಅಲ್ಲಿಲ್ಲ ಇನ್ನೊಂದು ಕಡೆಯಲ್ಲಿ ಉಂಟು, ಯಾರನ್ನ ನಂಬುದು? ನಾನು ಹೇಳ್ತಾ ಇರೋದು ಇದು ಯಾರನ್ನ ನಂಬುದು? ನಾನು ಇನ್ನು ನೆಕ್ಸ್ಟ್ ನಾನು ಹೋಗ್ತೇನೆ, ಯಾಕಂದ್ರೆ ನೆಕ್ಸ್ಟ್ ಮುಂದೆ ಉಂಟಂತೆ, ಮುಂದೆ ನಾವು ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ನಾವು ನೋಡಿ ಪ್ರಶ್ನೆ ಮಾಡದಿದ್ದಾಗೆ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುವಂತ. ನನ್ಗೆ ಅದ್ರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ತಂದೆ ಹೋಗ್ತಾರೆ ಎಲ್ಲರಕ್ಕೆ, ನಾವು ಹೋಗಿ ಉಳಿದ ಸಮಯದಲ್ಲಿ ಕೈ ಮುಗಿದು ಬರ್ತೇನೆ. ಇದಕ್ಕೆ ನಿಲ್ತಾ ಇರ್ಲಿಲ್ಲ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಸಹ ಒಂದು ನೇಮ್ ಆಗ್ತಾ ಇತ್ತು, ಅಲ್ಲಿ ಅವರವರ ನಡುವೆ ಗಲಾಟೆ ಆಗುದು. ಅದು ನಮ್ಗೆ ಅದರ ಒಂದು ಚಾಕರಿ ಮಾಡುವಾಗ ಅದರ ಸೇವೆ ಮಾಡುವಾಗ ಅದನ್ನು ನೋಡಿ ನಮ್ಗೆ ಸರಿ ಆಗುದಿಲ್ಲ. ಅದನ್ನು ಗಲಾಟೆ ಮಾಡ್ಕೊಂಡು ದೈವದ ಇಲ್ಲಿ ಹೇಗಿರ್ಬೇಕು, ಅಲ್ಲಿ ಯಾವುದೇ ನಮ್ಮದು ಮಸ್ಸರೆಲ್ಲ ಬಿಟ್ಟಿರ್ಬೇಕು. ಆದ್ರೆ ಇದಕ್ಕೆ ಪರಿಹಾರವಿಲ್ಲ ಅಂತ ಹೇಳಿದ್ರೆ ಈ ಕುಟುಂಬದವರು, ಈಗ ಅಲ್ಲಿ ಕುಟುಂಬದಲ್ಲಿ ಎಷ್ಟೋ ಮಂದಿ ಕುಟುಂಬದವರಿದ್ದಾರೆ ಮನೆಯವರು, ಈಗ ಬರುವವರು ಕಮ್ಮಿ ಆಗಿದ್ದಾರೆ. ಯಾಕೆ? ಯಾವಾಗಲೂ ನಿಮ್ಮ ಭೂತ ಒಂದು ಅದರ ಕೈಯಲ್ಲುಂಟು, ಇದು ಇದರ ಕೈಯಲ್ಲುಂಟು, ಮಾಡಿದ್ದು ಸರಿಯಾಗ್ಲಿಲ್ಲ, ಅದು ಆ ರೀತಿ ಆಗ್ಬೇಕು, ನಿಮ್ಮ ಅವರು ಅದು ಮಾಡಿದ್ದಾರೆ, ಅದಕ್ಕೆ ಇದು ಪರಿಹಾರ ಮಾಡ್ಬೇಕು. ಓಕೆ, ಪರಿಹಾರ ಮಾಡಿದ ಮೇಲೆ ಸಹ ಮತ್ತೆ ಸರಿಯಾಗ್ಲಿಲ್ಲ, ಇನ್ನು ಆ ರೀತಿ ಆಗ್ಬೇಕು. ನಾಗದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಇಷ್ಟು ದಿವಸ ಎಷ್ಟೋ ಹಿರಿಯರಿಂದ ಆರಾಧನೆ ಮಾಡಿಕೊಂಡು ನಿಮ್ದ ಕಲ್ಲು ಅಲ್ಲೇ ಇಲ್ಲ. ಇದೆಲ್ಲ ಎಂತ ಇದಾಗ್ತಿದೆ? ಯಾಕೆ ಈ ರೀತಿ ಆಗ್ತಿದೆ? ನಾನು ಹೇಳಿದಾಗ ಆ ರೀತಿ ಹೇಳಿದಾಗ ಅಲ್ಲಿ ಇಲ್ಲ ಹೇಳಿದ್ರೆ ಎಲ್ಲಿದೆ ಅಂತ ತೋರಿಸ್ಬೇಕು, ಎಲ್ಲಿದೆ ಅಂತ ತೋರಿಸ್ಬೇಕು. ಬಂದು ಎಲ್ಲಿದೆ ಇಷ್ಟಲ್ಲಿದೆ ಮೊದಲು ಹೇಳ್ತಿದ್ರು, ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ರು, ಅಷ್ಟು ಭಕ್ತಿಪೂರ್ವಕವಾಗಿರ್ತಿದ್ರು ಅವರು, ಎಕ್ಸಾಕ್ಟ್ ಆಗಿ ಹೇಳ್ತಿದ್ರು. ನಾನು ಎಷ್ಟೋ ಪ್ರಶ್ನೆಯಲ್ಲಿ ನೋಡಿದ್ದೇನೆ. ಆದ್ರೆ ಇಲ್ಲಿ ಎಂತ ಒಂದು ಸಿಸ್ಟಮ್ಯಾಟಿಕ್ ಇದ್ದೇವೆ, ಎಂತ ಒಂದು ವ್ಯವಸ್ಥೆಯಲ್ಲಿದ್ದೇವೆ. ಮೊನ್ನೆ ನೇಮ್ ಆಗಿತ್ತು, ಮೊನ್ನೆ ನಮ್ಮ ಇದರಲ್ಲಿ ಎಷ್ಟೋ 7-8 ದೈವ ನೇಮ್ ಆಗಿತ್ತು, 8 ದೈವದ ನೇಮ್ ಆಗಿ ಎಲ್ಲ ಆಗಿ ಮತ್ತೆ ಅದು ಸರಿಯಾಗ್ಲಿಲ್ಲ ಅಂತ ಹೇಳಿದ್ರೆ 8 ದೈವದ ನೇಮ್ ಆಗಿತ್ತು. ನಾನು ಎಲ್ಲದಕ್ಕೂ ನಿಂತು ಬಂದಿದ್ದೇನೆ, ನೋಡಿ ಬಂದಿದ್ದೇನೆ, ಸರಿಯಾಗ್ಲಿಲ್ಲ. ನೆಕ್ಸ್ಟ್ ಇನ್ನು ಮತ್ತೆ ಮಾಡ್ಬೇಕಂತೆ, ಈಗ ಮತ್ತೆ ದರ್ಶನ ಆಗ್ಬೇಕಂತೆ. ಒಮ್ಮೆ ದರ್ಶನ ಆಯ್ತು ಮತ್ತೆ ದರ್ಶನ ಆಗ್ಬೇಕಂತೆ. ಎಂತ ದೈವ ಇದು ಬಿಸ್ನೆಸ್. ಕುಟುಂಬದವರು ಪಾಪ ಒಂದು ಫ್ಯಾಮಿಲಿಗೆ 5,000 ಕೊಡಿ 2,000 ಕೊಡಿ, ಆ ಕುಟುಂಬದವರು ತಪ್ಪಂತ ಹೇಳಲ್ಲ, ಅವರು ಭಕ್ತಿಯಿಂದ ನಂಬ್ತಾ ಇದ್ದಾರೆ. ಇಲ್ಲಿ ಪರಿಹಾರ ಕೊಡ್ಬೇಕಾದವರು ಯಾರು? ಇಲ್ಲಿ ಸಹ ಕುಟುಂಬದವರು ಮಾಡುವ ತಪ್ಪೇನಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ಬೇಕು. ದೈವ ಎದುರು ನಿಂತಾಗ ಪ್ರಶ್ನೆ ಮಾಡ್ಬೇಕು. ನಮ್ಮಲ್ಲಿ ಪ್ರಶ್ನೆ ಆಗ್ತದೆ, ನಮ್ಮಲ್ಲಿ ದೈವದ ಪ್ರಶ್ನೆ ಆಗ್ತದೆ, ನೋಡಿ ಅಲ್ಲಿ ಸರಿ ಬರ್ತದೆ. ಯಾಕಂತ ಹೇಳಿದ್ರೆ ನಾನು ಅಲ್ಲಿ ನಮ್ಮಲ್ಲಿ ಆಗುವ ಎಂತಾರೆ ತಪ್ಪ, ನಾನು ಭಕ್ತಿಯಿಂದ ಅಲ್ಲಿ ಕರೆಕ್ಟ್ ಆಗಿ ದೀಪ ಇಟ್ಟಿದ್ದೇನಾ, ನಾನು ಭಕ್ತಿಯಿಂದ ಕರೆಕ್ಟ್ ಆಗಿ ಆರಾಧನೆ ಮಾಡ್ತಿದ್ದೇನಾ, ನಾನು ಕೇಳ್ತೇನೆ. ತಪ್ಪಿದೆ ಅಂತ ಹೇಳಿದ್ರೆ ಹೇಗೆ ತಪ್ಪಿದೆ, ಯಾವ ತಪ್ಪಿದೆ, ಎಂತ ಆಗಿದೆ ಕೇಳ್ಬೇಕಲ್ಲ. ನಮ್ಮಲ್ಲಿ ಎಷ್ಟು ಪ್ರಶ್ನೆ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಪ್ರಶ್ನೆ ಆಯ್ತು ಇಲ್ಲಿ ತನಕ. ನಮ್ಮಲ್ಲಿ ಹೇಳೋದಿಷ್ಟೇ, ನಿಮ್ಮಲ್ಲಿ ಪೂಜೆ ಮಾಡುವ ದೈವ ಕರೆಕ್ಟ್ ಇದೆ, ನಿಮ್ಮ ಭಕ್ತಿ ಕರೆಕ್ಟ್ ಇದೆ, ನಿಮ್ಮ ಪೂಜೆ ಎಲ್ಲ ಕರೆಕ್ಟ್ ಇದೆ, ನಮ್ಮ ದೈವಸ್ಥಾನ ಆಗ್ಲಿಕ್ಕೆ ಯಾರೋ ಒಬ್ರು ಬರ್ಬೇಕು, ಅದೇ ಬರ್ತಾ ಇದೆ ವಿಷಯ. ಹೊರತು ನಮ್ಮ ಆರಾಧನೆಯಲ್ಲಿ ಹೆಚ್ಚು ಕಮ್ಮಿ ಹೇಳ್ತಾರೆ. ಹೆಚ್ಚು ಕಮ್ಮಿ ಬಂದ್ರೆ ನಾವು ಸರಿತ ನಮ್ಗೆ ಪ್ರಶ್ನೆ ಮಾಡ್ಬೋದಲ್ಲ. ಆದ್ರೆ ಇದು ನಮ್ಮ ಕುಟುಂಬದಲ್ಲಿ ನಡೀತಾ ಇರುವುದು. ಈಗ ನಾವ್ ಹೇಳುದು, ನಾವ್ ಎಲ್ಲಿಯಾದ್ರೂ ಹೋದ್ರೆ ನಾವು ದೈವದ ಕೊಡಿಯಾಡಿಗೆ ಹೋಗಿ ಕೇಳಿದಾಗ ನೀನು ಕುಟುಂಬದಲ್ಲಿ ಹೋಗ್ತೀಯಾ ಕೇಳ್ತಾರೆ. ಕುಟುಂಬದಲ್ಲಿ ಈ ರೀತಿ ಆದ್ರೆ ಇನ್ನು ನಾಗದೇವರಲ್ಲಿ ಹೋಗ್ತೀಯಾ ಕೇಳ್ತಾರೆ. ಇವರ ನಾಗದೇವರು ನಿಮ್ಮದು ಕಲ್ಲು ಅಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ, ಅಲ್ಲಿದೆ ಹೇಳಿದ್ರೆ ಅದೇನಾಗಿದೆ? ಒಬ್ಬೊಬ್ಬರಿಗೆ ಸಮಸ್ಯೆ ಬಂದಾಗ ಒಬ್ಬೊಬ್ರು ಕೇಳ್ಲಿಕ್ಕೆ ಹೋಗ್ತಾರೆ. ಈಗ ನಿಮ್ಗೆ ಸಮಸ್ಯೆ ಬಂದ ನೀವು ಕೇಳ್ಲಿಕ್ಕೆ ಹೋಗ್ತೀರಾ, ಆಗ ನೀವು ಕೇಳ್ಲಿಕ್ಕೆ ಹೋದಾಗ ನಿಮ್ಗೆ ಹೇಳ್ತಾರೆ ಅಲ್ಲಿದೆ ಅಂತ, ಇನ್ನೊಬ್ಬರು ಹೋಗ್ತಾರೆ ಇಲ್ಲಿದೆ. ಪಾಪ ಅವರ ಫುಲ್ ಕನ್ಫ್ಯೂಷನ್. ಅಲ್ಲಿ ಪಾಪ ನಾನು ನೋಡಿದ್ದೇನೆ, ಅಲ್ಲೆಲ್ಲ ಭಕ್ತಿಯಿಂದ ಇರುವವರೇ ಇರುದು. ಇವನು ತುಂಬಾ ದುಡ್ಡಿದ್ದವರ್ಸಲ್ಲ, ಒಂದು ನಮ್ಮ ಮಧ್ಯಮ ವರ್ಗದ ಜನಗಳಿರುದು. ಅವರ ಭಕ್ತಿಗೆ ಇಲ್ಲಿ ಏನಾಗ್ತಿದೆ? ದೈವ ಶಿಕ್ಷಿಸ್ಲಿಕ್ಕೆ ಇರುದಲ್ಲ, ದೈವ ರಕ್ಷಿಸ್ಲಿಕ್ಕೆ ಇರುದು, ಕುಟುಂಬವನ್ನು ಕಾಪಾಡುವಂತ ದೈವಗಳು. ಸತ್ಯವಲ್ಲದು, ಸತ್ಯವಲ್ಲ, ಮತ್ತೆಂತ ಸಲ್ಲದು. ನಮ್ಮನ್ನು ಇದು ಮಾಡ್ಲಿಕ್ಕೆ ಇರುವಂತದಲ್ಲ. ತಪ್ಪು ಮಾಡಿದ್ರೆ ಮಾತ್ರ ನಿಮ್ಮನ್ನು ಶಿಕ್ಷಿಸ್ತದೆ. ಓಕೆ, ಮೊದಲು ಹಿರಿಯವರು ಮಾಡಿ ತಪ್ಪು ಮಾಡಿದಾರ, ಈಗ ನಾವು ಹೋಗಿ ಪಾದದಡಿಗೆ ಬಿದ್ದು ತಪ್ಪು ಮಾಡಿ ದೈವ ನಂಗೆ ಕ್ಷಮಿಸು, ನಮ್ಮನ್ನು ಕ್ಷಮಿಸು ದೈವ, ತಪ್ಪಾಗಿದೆ, ನಮ್ಮ ಹಿರಿಯರು ಮಾಡಿದ್ದು ತಪ್ಪಾಗಿದೆ ಅಂತೇಳಿ ಒಂದು ಕೂಗಿದ್ರೆ ದೈವ ಬಿಡಬಲ್ಲಿ ಅವನದು ಇನ್ನೊಂದು 2 ದಿವಸ ನೋಡುವ. ಎಂತ ಇದು ಇವ ನಮ್ಮ ಇದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದಲ್ಲಿ ರಾಜಕಾರಣಿಯ? ಎಂತ ಒಂದು ಸಿಸ್ಟಮ್ಯಾಟಿಕಲ್ ಇದ್ದೇವೆ. ಇದನ್ನು ಕೇಳ್ಬೇಕು. ನಾನೇ ಕೇಳ್ಬೇಕು. ನಾನು ಈ ಸಲ ಹೇಳ್ತಾ ಇದ್ದೇನೆ, ಈ ಸಲ ನಾನು ಇಲ್ಲೇ ಹೇಳ್ತಿದ್ದೇನೆ. ಏನಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಆದಾಗ ನಾನು ಹೋಗ್ತೇನೆ, ನಾನು ಪ್ರಶ್ನೆ ಮಾಡಿಯೇ ಮಾಡ್ತೇನೆ. ಯಾಕಂತ ಆ ಕುಟುಂಬದಲ್ಲಿ ನಾನು ಹೊಂದಿದ್ದೇನೆ, ನಮ್ಮ ಕುಟುಂಬದ ದೈವಗಳದು ಆರಾಧನೆ ಅವರು ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ನಾನು ಅವರೆಂತಾದ್ರೆ ಕೇಳ್ತಾರಂತ ಬಿಟ್ಟಿದ್ದೇನೆ. ನೆಕ್ಸ್ಟ್ ನಾನು ಹೋಗ್ತೇನೆ. ಯಾಕಂದ್ರೆ ನಮ್ಮ ಕುಟುಂಬದ ದೈವಗಳಿಗೆ ಈಗ ಆಗುವಾಗ ನಾವು ಮೌನ ಇರಬಾರ್ದು, ಅದನ್ನು ಪ್ರಶ್ನೆ ಮಾಡ್ಲೇಬೇಕು, ಮಾಡಿಯೇ ಮಾಡ್ತೇನೆ. ಆಗ ಉತ್ತರ ಅವರು ನಮ್ಗೆ ಕೊಡ್ಬೇಕು. ಇಂತಹ ಪ್ರಶ್ನೆ ನಾವು ಮಾಡುವ ಯಾವಾಗ ಮನಸ್ಥಿತಿಗೆ ಇಳಿದ್ದೇವೆ ಆಗ ನಾಟಕಗಳು ನಿಲ್ತದೆ. ಇಲ್ಲದಿದ್ರೆ ಇದೇ ರೀತಿ ಆಗ್ತಾ ಹೋಗ್ತದೆ. ಇದನ್ನು ಪ್ರಶ್ನೆ ಮಾಡ್ಬೇಕಾದವ್ರಿಗೆ ಪ್ರತಿಯೊಬ್ಬರಲ್ಲಿ ಕೇಳುದಷ್ಟೇ, ಏನಾದ್ರೂ ಹೇಳಿದ್ರೆ ನೀವು ಪ್ರಶ್ನೆ ಮಾಡಿ. ಮತ್ತೆ ದೈವಗಳು ಶಿಕ್ಷಿಸ್ಲಿಕ್ಕೆ ನಿಮ್ಮನ್ನು ಇದು ಮಾಡ್ಲಿಕ್ಕೆ ಇರುವುದಲ್ಲ, ಹೆದರಿಸಿ ಬಿಸ್ನೆಸ್ ಅಲ್ಲ, ಅದು ನಮ್ಮನ್ನು ರಕ್ಷಿಸ್ಲಿಕ್ಕೆ ಇರುವುದು, ಕುಟುಂಬವನ್ನು ಕಾಪಾಡ್ಲಿಕ್ಕೆ ಇರುವುದು. ಅದು ಪ್ರತಿಯೊಬ್ಬರ ತಲೆಯಲ್ಲಿ ಇರ್ಬೇಕು. 100%. ಇಲ್ಲ, 100ಕ್ಕೆ 100. ಈಗ ಶ್ರೀದೇವ್ ಸರ್ ಕೂಡ ಅದೇ ಹೇಳುವಂಥದ್ದು, ದೀಪು ಸರ್ ಕೂಡ ಅದೇ ಹೇಳುವಂಥದ್ದು. ಎಲ್ಲರೂ ಕೂಡ ಅಂದ್ರೆ ಪ್ರಶ್ನೆ ಮಾಡಬೇಕಪ್ಪ. ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಎಗ್ಗಿಲ್ಲದೆ ನಡೀತಾ ಹೋಗ್ತದೆ. ಈ ದಂಧೆ ಉಂಟಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಹೋಗುತ್ತೆ. ನಿಜ, ನಮ್ಮ ಊರಿನ ಒಂದು ದೈವ
ಅಥವಾ ನಮ್ಮ ಮನೆಯ ದೈವ, ಸಾರಿ ನಮ್ಮ ಮನೆಯ ದೈವ, ಅದು ನಮಗೆ ಒಳ್ಳೆದನ್ನೇ ಮಾಡುತ್ತೆ ಹೊರತು ಯಾವುದು ಕೆಟ್ಟದನ್ನ ಮಾಡಲ್ಲ. ಚಾನ್ಸೇ ಇಲ್ಲ ಕೆಟ್ಟದನ್ನ ಮಾಡ್ಲಿಕ್ಕೆ. ಇದು ಕರೆಕ್ಟ್. ಅದು ಅಲ್ಲಿ ಸರಿಯಾಗಿ ಇಲ್ಲಿ ಸರಿ ಮಾಡಿ ಅದು ಮತ್ತೊಮ್ಮೆ ಮಾಡಬೇಕು. ಪ್ರಶ್ನೆ ಮಾಡಿ ಏನಾಯ್ತು, ಮೊನ್ನೆ ಕೊಟ್ಟದ್ದು ಏನಾಯ್ತು ಅನ್ನೋ ಪ್ರಶ್ನೆ. ಮತ್ತೊಂದು ಸರ್, ಅದೊಂದು ನಾನು ಗಮನಿಸಬೇಕು. ಈಗ ಅವರು ಹೇಳಿದ ಕರೆಕ್ಟ್. ನಾವು ನೋಡಿದಾಗ ಈಗಿನ ನಿಯಮಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದಾಗ, ಕೆಲವರಿಗೆ ಬಂದ VIP ಗಳಿಗೆ ಇದು ಮರದ ಚಾರ್ಗಳು, ತುಂಬಾ ಐಷಾರಾಮಿ ಚಾರ್ಗಳನ್ನ ಹಾಕ್ತೀರಿ, ಎದುರಲ್ಲಿ ಟೇಬಲ್ ಅಲ್ಲಿ ಈಗ ಈ ಬಿಸ್ಲರಿ ಬಾಟಲ್ಗಳು ಕೂಡ ರೆಡಿ ಆಗಿದೆ. ಬಿಸ್ಲರಿ ಬಾಟಲ್ಗಳು ಫುಲ್ ರೆಡಿ ಆಗಿದೆ. ಏನು ಇವರು ಆರ್ಕೆಸ್ಟ್ರಾ ನೋಡ್ಲಿಕ್ಕೆ ಬರ್ತಾರಾ, ರಸಮಂಜರಿ ನೋಡ್ಲಿಕ್ಕೆ ಬರ್ತಾರಾ, ನಾಟಕ ನೋಡ್ಲಿಕ್ಕೆ ಬರ್ತಾರ ಗೊತ್ತಿಲ್ಲ. ಅದು VIP ಗಳಿಗೆ ಅಂತೆ, ನಮ್ಮ ಬರುವಂತ ರಾಜಕಾರಣಿಗಳಿಗೆ, VIP ಗಳಿಗೆ ಅಂತದ್ದು ಒಳ್ಳೆ ಸ್ಪಾನ್ಸರ್ ಕೊಟ್ಟವ್ರಿಗೆ ಆ ರೀತಿ. ದೈವಗಳಿಗೆ ಎಸ್, ಶ್ರೀಧರ್ ಹೇಳಿದ ಹಾಗೆ ಒಂದು ಫೈಬರ್ ಚಾರ, ಒಂದು ಪ್ಲಾಸ್ಟಿಕ್ ಚಾರ, ಆ ಒಂದು ಚಾರನ್ನ ಸ್ಟೂಲ್ ಅನ್ನ ದೈವಗಳಿಗೆ ಇಟ್ಟು ಬಿಡ್ತಾರೆ. ಇದು ಈ ಪರಿಸ್ಥಿತಿಯಲ್ಲಿ ನಾವುಗಳಿದೀವಿ. ಇಂತಹ ಪರಿಸ್ಥಿತಿಯಲ್ಲಿ ನಾವುಗಳಿದೀವಿ ಅಂತ ಬಂದ ಯಾಕೆ ಇದನ್ನ ಎಲ್ಲರೂ ಕೂಡ ಬಳಸಿಕೊಂಡು ಹೇಳ್ತಾ ಇದ್ದೀರಿ, ಇದನ್ನ ಯಾಕೆ ಚರ್ಚೆ ಮಾಡ್ತೀರಿ ಮಾಧ್ಯಮದಲ್ಲಿ ಅನ್ನುವಂಥದ್ದು. ನಾವುಗಳು ಚರ್ಚೆ ಮಾಡಿಲ್ಲ ಅಂತ ಬಂದಾಗ ಇವರುಗಳು ಬದಲಾವಣೆ ಆಗಲ್ಲ. ಇದನ್ನ ಬಹಳಷ್ಟು ಕಮಿಟಿಯವರು ನೋಡ್ತಾ ಇದ್ದಾರೆ, ಬಹಳಷ್ಟು ಕ್ಷೇತ್ರದವರು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಗಮನಕ್ಕೆ ಇದು. ಮುಂದೆ ಬರುವಂತಹ ಮುಂದಿನ ವರ್ಷ ತಾವುಗಳು ಯಾವತ್ತೂ ಕೂಡ ಇಂತಹ ತಪ್ಪುಗಳನ್ನ ಮಾಡಲೇಬೇಡಿ, ಯಾವತ್ತೂ ಕೂಡ. ಯಾಕಂದ್ರೆ ದೈವಗಳಿಗೆ ಕೊಡುವಂತಹ ಪ್ಲಾಸ್ಟಿಕ್ ಚಾರ್ಗಳು, ಆ ಸ್ಟೂಲ್ಗಳು, ಬಂದವರಿಗೆ VIP ಗಳಿಗೆ ಆ ಮರದ ಚಾರ್ಗಳು, ಏನ್ ಸಿಂಹಾಸನ ಕೊಡುವಂತ ತಾವುಗಳು, ಆ ಬಿಸ್ಲರಿ ಬಾಟಲ್ಗಳು ಬೇಕಾ? ದೈವಾರಾಧನೆ ಕಾಲದಲ್ಲಿ ಬೇಕಾ ಇದೆಲ್ಲ? ನಿಜವಾಗ್ಲೂ ಒಳ್ಳೇದಾಗುತ್ತಾ? ಜೊತೆಗೆ ಯಾರೆಲ್ಲ ನೋಡಿ ಈ ರೀತಿ ಬಳಸಲಿಕ್ಕೆಲ್ಲ ಬಿಡ್ತೀರಿ, ಕೂದಲೆಲ್ಲ ಬಿಟ್ಟು ಮಾಡ್ಲಿಕ್ಕೆ ಬಿಡ್ತೀರಿ, ನಿಮ್ಗಳಿಗೆ ಬಿಟ್ಟಿರುವಂಥದ್ದು, ನಮ್ಗಳಿಗೆಲ್ಲ ನಿಮ್ಗಳಿಗೆ ಬಿಟ್ಟಿರುವಂಥದ್ದು. ತಮ್ಗಳ ಒಂದು ಕಾರಣಿಕವನ್ನು ತಾವುಗಳು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಗಳಿಗೆ ತಾವುಗಳು ತರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬರ್ತೀನಿ ಸರ್ ಶ್ರೀಧರ್ ಅವರೇ, ಬಿಫೋರ್ ದಟ್ ನಾನು ಮತ್ತಷ್ಟು ಫೋಟೋಗಳನ್ನ, ವಿಡಿಯೋಗಳನ್ನ ಹಾಕಬೇಕು. ಸ್ವಲ್ಪ ಅದರ ಬಗ್ಗೆ ಗಮನವನ್ನ ಕೊಡೋಣ. ಎಸ್, ನೋಡ್ಕೊಂಡು ಬನ್ನಿ. ಎಸ್ ಹಾಕಿ. ನೆಕ್ಸ್ಟ್ ವಿಡಿಯೋ. ಇಷ್ಟಕ್ಕೆ ಮುಗಿದಿಲ್ಲ ಇವುಗಳ ಅವಸ್ಥೆ. ಇಲ್ಲ ನೆಕ್ಸ್ಟ್ ವಿಡಿಯೋ, ನಂಗೆ ಆ ವಿಡಿಯೋಸ್ಗಳು ಬೇಕು, ಸಣ್ಣ ಸಣ್ಣ ವಿಡಿಯೋಸ್ಗಳಿದೆಯಲ್ಲ. ಎಸ್ ನೋಡಿ, ಇದು ಕೊರಗಜ್ಜ. ಅಟ್ ಎ ಟೈಮ್ 3 ಕೊರಗಜ್ಜಗಳು ಕುಣಿಯುವಂಥದ್ದು. ಅಟ್ ಎ ಟೈಮ್ ಕೆಲವು ಕಡೆಗಳಲ್ಲಿ 7. ಅದನ್ನು ಪ್ಲೇ ಮಾಡಿ, ಅದನ್ನೇ ಪ್ಲೇ ಮಾಡಿ. ಫಸ್ಟ್ ಒನ್ ಕೊರಗಜ್ಜ, 3 ಕೊರಗಜ್ಜ. ಎಸ್, ಈ 3 ಕೊರಗಜ್ಜ ಕುಣಿಯುವಂಥದ್ದು. ಅಟ್ ಎ ಟೈಮ್ 7 ಕೊರಗಜ್ಜ ಕುಣಿಯುವಂಥದ್ದು ಕೂಡ ಇದೆ ನಮ್ಮಲ್ಲಿ ಅಲ್ವಾ. 7-9 ಕೊರಗಜ್ಜ ಕುಣಿತಾ ಇದೆ. ಆ ರೀತಿಯ ಪರಿಸ್ಥಿತಿ. ನಂಗೆ ಈ ಬಗ್ಗೆ ಕೇಳಬೇಕು. ಅಟ್ ಎ ಟೈಮ್ 7-9 ಕೊರಗಜ್ಜೆ ಹೇಗೆ ಕುಡಿಯುತ್ತೆ ಅನ್ನೋಂಥದ್ದು. ಹಿಂದುಗಡೆ ಅದು ಗೊತ್ತಿಲ್ಲ ಯಾರು ಅಂತೇಳಿ, ಅವ್ರಗಳಿಗೆ ಮಾಲೆ ಹಾಕಿದ್ದಾರೆ. ಏನಾದ್ರು ಐಡಿಯಾ ಉಂಟಾ ಶ್ರೀಧರ್ ಅವರೇ? ನಂಗೆ ಗೊತ್ತಿಲ್ಲ, ಜಾಸ್ತಿ ಐಡಿಯಾ ಇಲ್ಲ ನಂಗಳಿಗೆ. ಜಾಸ್ತಿ ಅದು ತುಳುಟೆ ಬಾತೀನಿ ದೇಪನಾಗ ಎಂಕ್ ದೈವದ ಕಲೆ ಎಂಕ್ ತುಳುನಾಡಿಗೆ ಮಾತ್ರ ಸೀಮಿತ. ಎಂಕ್ ಘಟ್ಟದ ಮಿತ್ತದ ಕಲೆ ಕನ್ನಡ ಪಾತ್ರದಂಗವೇನು ಅನುಸರಣೆ ಮಾಡ್ತಾರೆ. ಅವು ಖಂಡಿತವಾದ ತಪ್ಪು ಸರ್. ದಾದಪ್ಪನಾಗ ಅವ ನೀರು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತುನಾಗ ಅವನಿಗೆ ನವರಾತ್ರಿದ ವೇಷ ಅಂದೆ ಪನ್ನೊಲಿ ದೇಪನಾಗ ಅವು ಅಲ್ಪತ್ತು ಅಜ್ಜಗ ಅವಮಾನ ಮಾಡ್ತೀನತ್ತು, ತನಿಯಾಗ ಅವಮಾನ ಮಾಡ್ತೀನತ್ತು. ಅಲ್ಪ ಪಿರಾವುಡ್ ಒಂಜಿ 6 ಜನಕ್ಕೆ ಮಾಲೆ ಬಾರ್ದು ಈತ ಕೆಲವೊಂದು ಜನಕ್ಕಳು ಈ ವೇಷಭೂಷಣ ಪರ ತೂನಾಗಿ ಸಬರಿಮಲ ಗುರುಸ್ವಾಮಿ ಲಕ ವೇಷ ಪಾಡೊಂದು, ಮುಂಡಾಸ್ ಕಟ್ಟೊಂದು, ತೆರಿಯ ಕಟ್ಟೊಂದು, ಅವು ಅಕಲೆಗೆ ತಕ್ಕ ಪನ್ಪಿ ಇರೇ ಕರೆಕ್ಟ್ ನಾನು ನೇಮ ಕಟ್ಟನೆ ವಿರೋಧ ಮಲ್ಪುಚ್ಚಿ ಬೇಗ ಪಲ್ಲೆಗೆ ಇನ್ನಿ ಎನ್ನ ಯಾನು ಇಲ್ಲಾಡ ನೇಮ ಕೊರ್ಪಿನ ಎತ್ತ ಕ್ಷೇತ್ರ ನೇಮ ಕೊರ್ಪಿನ ಯಾನು ಸರಿತ್ತು ಆಯ್ಲ ಸರಿಪ್ಪಿ ಬತ್ತಿನ ಎಲ್ಲ ಯಾನೇ ಸರಿಜ್ಜಿನ ಬತ್ತಿನ ಎಲ್ಲ ಬತ್ತಲು ಬೊಂಬರಾಟನೆ ಮಲ್ಪುನು ದೇಗ ಬಣ್ಣಗ ಹಾಗೆ ಯಾನು ಪನ್ನೋಡು ಎನ್ನ ಇಲ್ಲ ಕೊಂಚ ದೈವ ಕಟ್ನೆ ಬಣ್ಣಗ ಎಂಕ್ ಈ ನಿಯಮಡೆ ನೇಮಾವೋಡು 14 ಕಟ್ಲೆ ಸಂಧಿ ಬೀರ ದೈವಗೂ ತಕ್ಕ ಎಂಕಲೆಗ ನಿಯಮಗೂ ತಕ್ಕನೆ ನೇಮಾವೋಡು. ಈ ಜನಕ್ಕಲಿ ತೇನ ಮಲ್ದರ್ ಬಣ್ಣಗ ಇರಗ ಕಾಟು ಪೂ ಒಂಜಿ 15,000-30,000 ಕನ್ಪೇರು ನಮ್ಮ ಇಂಗ್ಲೀಷ್ ಪೂಪರ. ನಮ್ಮ ಕೊಂಚ ಕಾಟು ಪೂ ಕೆಪ್ಪಳ ಪೂ ಒಂಜಿ ನಮ್ಮ ಗುಡ್ಡದ ಕೈತಲತಿನ ನಮ್ಮ ಕುಟುಂಬದ ಕಲೆ ಒಟ್ಟು ಸೇರಿದು ಅರ್ಜೋಲೆಗ ಒಟ್ಟು ಸೇರಿದು ಒಂಜಿ ಮಾಲೆ ಮಲ್ಪನಂಚಿನ ಪುರ್ಸೊತ್ತುಜಿ ಇನ್ನು ಮತ್ತೆ ಅಕ್ಕಳು ಬನ್ನಗನೆ ದೈವ ಕಟ್ಟಿನ ಅಕ್ಕಳು ಬನ್ನನೆ ಬನ್ಪೇರು. ಇನ್ನೇನ ಬೊಂಬೆದಕ್ಕಳು ಪುರ ಬೈದೇರು ನೇಮ ಬಾರಿ ಜಿಗ್ಗಾವೋಡು ಪೊಡಿ ಮಲ್ಪೋಡು ಪೊರೆಡೋಡು ಪತ್ತೋಡು ಪನಿ ಪೆಟ್ಟಿಗೆ ಆಯ್ನ ಮುಲ್ಪ ಪಾಡಿನ ಬಣ್ಣ ಅಂಚಿಡಿ ಪೊರೆಡದು ಪಜೆನ ಒಂಜಿ 2 ಪಜ ಕೊರ್ಪೇರು. ನಮ್ಮ ನಿಜವಾದ ಅವೊಂಜಿ ಗುಲಿಗ ದೈವ ಒಂಜಿ ಪಜ್ಜಿ ಮಡಲ್ನ ಪುರ ಮುಡಿಯೋದು ಪುರ ಮಡಲಿರ್ಲಕ್ಕುನಂಚಿನ ಕ್ರಮ ಇತ್ತೇನ ಮಲ್ತೇರು ಪಜ್ಜೆನು ಕೊರಿರು. ಆ ಪಜ್ಜೆನು ಪತ್ತೊಂದು ತೇತ್ತೊಂದು ಲಕ್ಕಣ ಗಾಯನ ಮೋನದ ಪುರ ಬಣ್ಣ ಪುಂಡು ಲಾಗಿ ಮಿತ್ತಲಾಗಿ ಸಬೇಕಲಾಗಿ ಆ ಕಲ್ಲಿನ ಮುಟ್ಟಿ ಮೊಗಲಿನ ಮುಟ್ಟಿ ಅವತರ ಕೊಟ್ಟಿ ಜನಗಳಿಗೆ ಭಾರಿ ಖುಷಿ ಆಂಡು ನೇಮ ಪಿರಿಂಡು. ಈ 14 ಕಟ್ಲೆ ಪೂರ ಒಡೆ ಪೋಂಡು ಆ 14 ನಿಯಮ ಉಂಡು ದೈವಾರಾಧನೆ ಸಂಧಿ ಉಂಡು ಬೀರ ಉಂಡು ಅಲ್ಲಿ ಇಂಚಿನ ಪೂರ ಆಚರಣೆ ಆನಾಗ ಅಲ್ಪ ತೂಪಿನ ಜನಕಲೆಗಲ ಮುಂಜಾತಿ ವಿಚಾರ ಗೊತ್ತಿಜ್ಜಿ ಆ ಕ್ರಮ ಇಜ್ಜ ಅವು ಎನ್ನಲೆ ಕೂಡ ಒಂಜಿ ಬಾರಿ ಮಲ್ಲ ತಪ್ಪು ದೇಗ ಪನ್ನಾಗ ದೈವ
ದೈವದ ಲಕ್ಕನೆ ಪಡ ಒಂಜಿ ಕೈ ಪತ್ತೊಂದು ನಲಿಪನಂಜಿ ಕೋಲಾಟದ ಲಕ ಅಂಗನವಾಡಿ ಜೋಕುಲು ನಲ್ತಿಲಕ ಅಂಚ ನಲಿಪರ ಬಲ್ಲ ಒಂಜಿ ವೇಳೆ ಮೂಜಿ ದೈವಲ ಒಂಜಿ ಆ ಕಲಕ ಬತ್ತದು ಕೊಡಿಯರಿಗೆ ಬತ್ತ ನಲಿಪನ ಒಂಜಿ ನಿಯಮ ಮತ್ತಂಡ ಆ ರೀತಿದ ನರ್ತನ ಮಲ್ಪರ ಬೆಲೆ ಒಂಜಿ ತುಲೆಗ ಒಂಜಿ ಡೊಂಬಾರಾಟದ ಲಕ ಜೋಜನ ಒಂದು ಅಕಲೆಗ ಸರಿಯಾದು ಆಂಡ ಮುಲ್ಪ ನಮ ಒಂಜಿ ತುಳುನಾಡದ ಒಂಜಿ ಎಂಕಲು ಇನಿ ಶ್ರೀಧರಕ ಬತ್ತರ ಒಂಜಿ ಜೀವಂತವೆತ್ತದ ಒಂಜಿ ಪ್ರಶ್ನೆ ಮಲ್ಪ ಎನ್ಲಾಂಡ ಒಂಜಿ ಪಾತಿರ್ವೆಂದಾಂಡ ಏನು ಸರ್ ಯಾನು ಏತು ಹಿರಿಯರಡೆ ಯಾನು ಕಾಂಟ್ಯಾಕ್ಟ್ ಮಾಡ್ತದೆ ಯಾನು ದೈವದ ಕಥೆನಿಕೆ ಏನುವೆ ಪನ್ಪಿನಾಯ್ಕು ಮಸ್ತ್ ಜನಟಕ್ಕೆ ಏನುವೆ ಸಮ್ಮನ ಸಿಟ್ಟಡಕ್ಕೆ ಏನುವೆ ಮಹೇಂದ್ರನಾಥ್ ಸಾಲುತ್ತೂರು ಸಾರಡೆ ಯಾನು 2 ಗಂಟೆ ಪಾತಿರ್ವೆ ಪಂಡ ಎಂಕ ವಿಚಾರ ಗೊತ್ತು ಬೋಡು ಗೊತ್ತಾಂಡೆ ಆ ವಿಚಾರ ತತ್ತಿ ಪೆಟ್ಟಿಗೆ ಇಂಚ ಹಾಪಿ ಎಸ್ ಕುಡಂಜಿ ವಿಡಿಯೋ ಪಾಡ್ಲೆ ಎಸ್ ನೆಕ್ಸ್ಟ್ ಒನ್ ಎಸ್ ಒಂದು ತೂಲೆ ಒಂದು ನಮ್ಮ ಕಾಂತಾರದ ಎಫೆಕ್ಟ್ ಫುಲ್ ಕಾಂತಾರದ ಎಫೆಕ್ಟ್ ನೋ ಡೌಟ್ ದಯಪಂಡಾಗ ಕಾಂತಾರದ ಒಂಜಿ ವೇಷಭೂಷಣ ಪಾಡ್ದು ಪೊಟ್ಟದೆಪ್ಪುನಂಚಿನ ಸ್ಟೈಲ್ ಕಂಪ್ಲೀಟ್ ಆಗಿ ಒಂದು ಕಾಂತಾರದ ಎಫೆಕ್ಟ್ ವಿಶ್ವವಿಖ್ಯಾತಿ ಪಡೆದುಕೊಂಡಿರುವಂತಹ ಕಾಂತಾರದ ಅವಸ್ಥೆ ನೋಡಿ ಅವ್ಯವಸ್ಥೆ ನೋಡಿ ಯಾವ ರೀತಿ ಇದೆ ಅಂತೇಳಿ. ಸೊ ಈ ರೀತಿ ನೋಡಿ ಅಲ್ಲಿ ರೋಡ್ ಸೈಡಲ್ಲಿ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ನಮ್ಮ ದೈವದ ವೇಷಭೂಷಣವನ್ನು ಹಾಕಿಕೊಂಡು ಈ ರೀತಿ ಬದುಕುವಂತಹ ಪರಿಸ್ಥಿತಿ ನಮ್ಗಳಿಗೆ ಶುರುವಾಗಿದೆ ನೋಡಿ. ಇದೊಂದು ಗಮನಿಸಿ ನೀಟಾಗಿ. ಕೊಡಿಯಡಿ ಎತ್ತ ಸಾಗುತ್ತಿದೆ ಸತ್ಯದ ಆರಾಧನೆ ಅನ್ನೋದು ನೋಡಿ. ಆ ಕೊಡಿಯಡಿ ಯಾವ ರೀತಿ ಇದೆ ಅನ್ನೋದು ಗಮನಿಸಿ ತಾವುಗಳು. ಈ ಡೆಕೋರೇಷನ್ ಮಾಡ್ತಾರಲ್ಲ ಮೆಹಂದಿಗೆ, ಬರ್ಡೇ ಫಂಕ್ಷನ್ಗೆ, ಮ್ಯಾರೇಜ್ ಫಂಕ್ಷನ್ಗಳಿಗೆ, ಆ ರೀತಿಯ ಡೆಕೋರೇಷನ್ಸ್ಗಳು ಅಲ್ಲಿ ಹೂವಿನ ಡೆಕೋರೇಷನ್ಸ್ಗಳನ್ನು ಮಾಡಿದಂತಹ ರೀತಿ ನೋಡಿ. ರೌಂಡ್ ಅಪ್ ಮಾಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದು ಇದು ಕೊಡಿಯಡಿ, ದೈವದ ಕೊಡಿಯಡಿ ಈ ರೀತಿ ಈಗ. ಓಕೆ, ಪ್ಲಾಸ್ಟಿಕ್, ಅದು ಕೂಡ ಪ್ಲಾಸ್ಟಿಕ್, ಕರೆಕ್ಟ್, ಅದು ಕೂಡ ಪ್ಲಾಸ್ಟಿಕ್. ಈಗ ನಾವು ನೋಡಿದ್ದೇವೆ ಕೆಲವು. ಇನ್ನೊಂದು ಇದೆ ಅದೇ ರೀತಿ ಕೊಡಿಯಡಿ, ಅದೇ ರೀತಿ ಇನ್ನೊಂದಿದೆ. ಇದೊಂದು ನೋಡಿ, ಅಲ್ಲಿ ಕೊರಗಜ್ಜ ಕುಣಿತಾ ಇರುವಂತಹ ಸಂದರ್ಭ, ಈ ತರ ಮಕ್ಕಳು ಕೂಡ ಕುಣಿತಾರೆ ನೋಡಿ. ನೋಡಿ, ಇದು ಪರಿಸ್ಥಿತಿ ಸದ್ಯ ನಮ್ಮ ತುಳುನಾಡಿನ ದೈವಗಳ ಪರಿಸ್ಥಿತಿ, ಅದು ಕೂಡ ಕೊರಗಜ್ಜನ ಪರಿಸ್ಥಿತಿ ಯಾವ ರೀತಿ ಬಂದು ನಿಂತಿದೆ ಅನ್ನೋ ತಾವುಗಳು ನೋಡ್ಕೊಂಡು ಬಂದ್ರಿ. ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವುಗಳು ಇದ್ದೀವಿ. ಬಹಳಷ್ಟು ನೋವಾಗುತ್ತೆ ಇದನ್ನೆಲ್ಲ ನೋಡಿದಾಗಲೂ ಕೂಡ. ಆ್ಯಂಡ್ ಬಹಳಷ್ಟು ಕೊರಗಜ್ಜನ ಕಟ್ಟೆ ಕೂಡ ಪ್ಲಾಸ್ಟಿಕ್ ಹೂವಿನಿಂದ ಶೃಂಗಾರಗೊಂಡು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಗೆ ಕೊಡುವಂತಹ ಪರಿಸ್ಥಿತಿ, ಜೊತೆಗೆ ಅಲ್ಲಿ ಆಗ್ತಾ ಇರುವಂತಹ ಒಂದು ದಂಧೆ ಯಾವ ರೀತಿ ಆಗ್ತಾ ಇದೆ ಅಂತ ನಾವುಗಳು ನೋಡ್ತಾ ಇದೀವಿ. ಇದು ಒಂದ್ ಕಡೆ ಆ ಘಟ್ಟದವರು ಮಾಡುವಂಥವ್ರು, ನಮ್ಮ ಕೊರಗಜ್ಜನಿಗೆ ಮಾಡ್ತಾ ಇರುವಂಥ ಅವಮಾನ ಒಂದ್ ಕಡೆ ನಾವು ಊರಿನವರೇ ಮಾಡ್ತಾ ಇದ್ದೀವಿ. ನಮ್ಮ ಊರ್ದಾಗ್ಲೇ ಮಂತದಲ್ಲ ದಾಳ ಮನ್ಪರ್ ನಮ್ಮ ಪರಿಸ್ಥಿತಿ.
ನೆಕ್ಕಿ ಏರ್ ಕಾರಣ ಬನ್ನಾಗ ನೇರವಾದ ಈ ಅಲ್ಪ ಕೊರಗಜ್ಜನ ಕಟ್ಟೆ ಕಟ್ಟೊಂದು ಆಡಳಿತ ಸಮಿತಿ ದಾದೊಂಡು ಅಕುಲ್ ಮಲ್ಪನಂಚಿನ ಮಲ್ಲ ಮಟ್ಟದ ತಪ್ಪು ಅವು ನಿಕಲು ಓಡೆ ಮುಟ್ಟ ಕಾಸದ ಆಸೆಗೆ ಬೋಡದ ಬದುಕುವರ ಓಡೆ ಮುಟ್ಟ ಕಾಸದ ಆಸೆಗೆ ಬೋಡದ ಇಂಚ ಮಲ್ಪುರ ಮನ್ಪುಲೆ ನಿಯತ್ತಾದ ಮನ್ಪುಲೆ ಅಲ್ಪಪುರ ಪೋದು ನಿಕಲ್ಲ ಕಟ್ಟೆನ್ ಪುರ ಬುಡ್ದು ನಮ್ಮ ತರಕುಜಲ್ ಪುರ ಬುಡ್ದು ಬಳಸುನ ದೈವ ಬಳಸುನ ಕ್ರಮ ಇದೇ ಮುಟ್ಟ ನಾರ್ಮಲ್ ಜನಕ್ಲೆ ಬುಡುಪುಜರ್ ಬಂದಾಗ ಏರ ಬೇತಕ್ಲೆ ಕಾಸು ಕೊರಿಯರಿ ಹಾಕಲು ಸೆಲೆಬ್ರಿಟಿ ಬನ್ನ ಪರಿಸ್ಥಿತಿಗೆ ಬೋಡದ ನಿಕಲು ಕೊರ್ಪರ ಬಂದಾಗ ನಿಕಲ ಮನಸ್ಥಿತಿ ನಿಕಲು ಪ್ರಶ್ನೆ ಮಾಡ್ಕೊಡ ಹಾಕೊಂಡು ನಿಕ್ಲೆಗೆ ಕಾಸು ಅವನು ಪುರ ಉಪ್ಪು ಭೇದಭಾವನ ಅಜ್ಜಾಗಿಜ್ಜಿ ಗೊತ್ತಾಡತ್ತೆ ನಿಕಲು ಒಂಜಿ ಗಳಿಗೆ ಮುಟ್ಟ ನಿಕಲು ಅವಿನ ಒಂದು ಮನ್ಪುಲಿ ಅಂಡ ಸತ್ಯದಲ್ಲಿ ನಮ್ಮ ನಾಟಕ ಬರ ನಡಪುಂಚಿ ದೇಪಣಗ ಒಂದು ಬಹುಶಃ ತೊಚ್ಪಾದ ಕೊರ್ಪಂಚಿನ ವಿಧಾನ ಅಂತ ತೋಜುಂಡು ಬೆತ್ತ ದಾಲತ್ ಬಾರಿ ದುರಂತ ನಿಕುಲ್ ಮಲ್ಪಂಚಿನ ವಿಚಾರ ದುಂಬಾಗ ಗೊತ್ತಾವು ನೋಡೋಟ ಒಂಜಿ ವಿಚಾರ ಬಾರಿ ಬೇಜಾರಾಪು ದೇಪಣ ನಮ್ಮಂಚಿನ ಅಜ್ಜೆ ಒಂಜಿ ಕಾಲಘಟ್ಟದ ನಮ್ಮ ಇಲ್ಲದೆದುರು ತುಳಸಿ ಕಟ್ಟೆದೆದುರುಡು ಒಂಜಿ ಮನೆದಿದ್ದು ನಮ್ಮ ಹಸರು ಕೊರದಿತ್ತ ಇತ್ತ ಪರಿಸ್ಥಿತಿ ಅಲ್ಪ ಕಟ್ಟೆ ಬತ್ತದು ಅಡಿಗೆ ಕಂತು ಕೊರಡು ಬಣ್ಣ ಪರಿಸ್ಥಿತಿಗೆ ಬೈದನು ಎನಿವೆ ಅವ್ಳು ಕೊಂಡಲ ಬೇಜಾರಿಜಿ ಅಂಡ ಇಂಚ ನಮ್ಮ ನಂಬಿಕೆನು ಏಪಾಗಲ ಹಾಳು ಮಲ್ಪೊಡ್ಸಿ ಕಳಕಳಿ ವಿನಂತಿ ಲಾಸ್ಟ್ಗೆ ಅದೊಂದು ಕಾಲ್ ದತ್ತುವೆ ಇದು ಕ್ಯಾನ್ ವೈಂಡ್ ಅಪ್ ಮಲ್ಪೆ ಸಮಯದ ಬೋಲ ಮಸ್ತ್ ಉಂಡು ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಕೇನುಂಡೆ ಓಕೆ ನೆಕ್ಸ್ಟ್ ಕಾಲ್ ಅಲ್ಲಿ ಇದ್ದಾರೆ ಹಲೋ ಸರ್ ನಮಸ್ತೆ ನೆಕ್ಸ್ಟ್ ಕಾಲ್ ಅಲ್ಲಿ ಇದ್ದಾರೆ ಹಲೋ ಸರ್ ಕೇಳ್ತಾ ಇದೆಯಾ ಓಕೆ ಕರೆ ಕಟ್ಟಾಗಿದೆ ಕರೆ ಮಾಡಿದಾಗ ತಾವು ದಯಮಾಡಿ ತಾವು ಕೂಡ ಸ್ಪೀಕರ್ ಅಲ್ಲಿ ಮಾತಾಡಿ ನನಗೆ ಮೈಕಲ್ಲಿ ಮಾತಾಡಿ ಇಲ್ಲಿ ಕೇಳಲ್ಲ ಬೊಬ್ಬೆ ಹೊಡಿಬೇಡಿ ಎಸ್ ಸರ್ ಲಾಸ್ಟ್ ವೀಕ್ಷನ್ ಈ ಪರಿಸ್ಥಿತಿಗೆ ನಮ್ಮ ಬತ್ತದ ಉಂತದ ಒಂಜಿ ಕಡೆ ಕೋಪಲ ಬರ್ಬಿಡು ದಾದಾ ಮನ್ಪ ದಾಯ ಕೋಪ ಗೊತ್ತನೆ ಎಂಕ್ ಎಕ್ಕಡಿತ್ತೀನಿ ಕೋಪ ನಮ್ಮ ಘಟ್ಟದ ಕಲಂ ಇತ್ತು ದಯ ಬನ್ನಾಗ ಅಕ್ಲಿ ನಮ್ಮ ನಂಬಿಕೆ ಗೊತ್ತುಚಿ ಅಕ್ಕುಲು ಕಾಸ್ ಮಲ್ಪರ ಜೈ ಇದ್ದೇನೆ ಅಕ್ಲಿಗೆ ನಮ್ಮ ನಟದ ತಿನಿಯರ ಅಬ್ಬಜ ನಟದ ತಿನಿಕಲ ನಟ ತಿನಿಯರ ನಾಲಾಯಕ ಬಂದನೆರಿಯಾ ಸರಿ ಓಕೆ ಇತ್ತ ನಮ್ಮ ಮಕ್ಕಳೇ ಮಂತದಲೆ ನಮ್ಮ ತುಳುನಾಡದಕ್ಲೆ ಮಂತದಲೆ ನಮ್ಮ ಮಕ್ಕಳು ಒಂಜಿ ಮಂತೇರಲಿ ಸೋಷಿಯಲ್ ಮೀಡಿಯಾ ಒಂಜಿ ದೈವವನ್ನು ಬಲಕೆ ಮಲ್ಪಂದೆ ಸೋಷಿಯಲ್ ಮೀಡಿಯಾ ಕಂತೇರಡ ಖಂಡಿತವಾದ ತುಳುನಾಡದ ಒಂಜಿ ನಂಬಳಿಗೆ ಒರಿನು ಪಂಪಿನ ಎಂಕಲ ನಂಜಿ ನಂಬಿಕೆ ದಯಮಾಡಿ ಇನಿ ಕಾಂಡಲಕ್ಕು ತುಂಡಲ್ಲ ಸ್ಟೇಟಸ್ ಇರ್ಲ ದೈವನೇ ಒಂಜಿ 25 ದೈವ ಡಿಜೆ ಬಾಡಿಯರು ಇನ್ಸ್ಟಾರ್ ತುನ್ನಗಳು ಇತ್ತಿನ ಒಂಜಿ ಆ ಪದ್ಯ ನಮೂನೆದ ಪದ್ಯ ಇತ್ತ ಒಡೆ ಮುಟ್ಟ ಮರಳು ಶುರುವಾತನು ಪನ್ನಾಗ ಈ ಕೆಲವೊಂಜಿ ದೈವದೊಟ್ಟಿಗೆ ಅಗ್ಗ ಮಲ್ಪನ ಒಂಜಿ ಫೋಟೋ ಕೊಲ್ಪುರ ಪೊಣ್ಣುಲು ಜಕ್ಕೆಲ್ಲ ಜೈದಿನ ಅಂಚಿನ ಆನುಲ ರೆಂಟ್ ಬತ್ತನಂಚಿನ ಕೊರಗಜ್ಜೆ ಕೈಟ್ ಬತ್ತ ಉನೇನು ನಮ್ಮ ನೀನು ಪಾಂಡಗ ನೆತ್ತ ಮಿತ್ತೊಂಜಿ ಕೇಸ್ ಮಲ್ಪನಂಚಿನ ಕಾನೂನು ಬರೋಡು ಕ್ರಮ ಹೊಡು ಗೊತ್ತಾನೆ ಆಗ ಒಂಜಿ ಪನಿಷ್ಮೆಂಟ್ ಬಂದು ಉಪ್ಪೋಡು ಏರ್ ಬೋಡ್ತಾರೆ ಆಯ್ತು ಯಾನೇ ಬೋಡ್ತಾನ ತಪ್ಪು ಮಲ್ಪನಾಗ ಎನ್ನ ಮಿತ್ತಲು ಒಂಜಿ ಕೇಸ್ ಆವಡು ಅಪಕಾಂಡ ಜನಕ್ಕೂ ಒಂಜಿ ಸರಿಸಾದಿ ಬರ್ಪೆ ಎಂದು ನಮ್ಮ ಕುಲೆ ಒಂಜಿ ಆ ಕೆಲವೊಂಜಿ ಪೋಸ್ಟ್ ಪರ ಪಾಡ್ವೇರು ಎಂಚೆಂಚಿನ ಪರ ಕಮೆಂಟ್ ಪರ ಘಟ್ಟದ ಮಿತ್ತದ ಪರ ಕಮೆಂಟ್ ಮಲ್ಪ ನಮ್ಮ ದೈವ ಕಮೆಂಟ್ ಮಲ್ಪ ನಂಗೆ ಬೇಜಾರಪ್ಪ ನಮ್ಮ ಅರ್ಥ ಮಂತ ನೋಡಿ ಇನ್ನು ನಮ್ಮ ತುಳುವೇರ ಅದು ಇಲ್ಲ ಕಲೆ ಕಷ್ಟದ ಮೆತ್ತದ ಕಲೆ ಪ್ರಶ್ನೆ ಮಲ್ಪನೆ ಇರ್ದು ಜಾಸ್ತಿ ನಮ್ಮ ತುಳುವೇರಿಗೆ ನಮ್ಮ ಮೂಲ ಪ್ರಶ್ನೆ ಮಲ್ಪಡಿ ಇನ್ನು ಯಾಕಂದ್ರೆ ದೀಪಾನ್ಯ ಪನ್ಲೆಕ ಈ ದೈವ ಕಟ್ಟುನ ಕುಲಪುರ ಬತ್ತದ ಆ ಪ್ರಯತ್ನ ಸರಿ ಆಗ್ತದೆ ಒಂದು ಬಿಸ್ನೆಸ್ ಮಲ್ಪಡಿ ಇನ್ನು ಅಕಲೆಗ ಆ ಪೋಟಿಗೆಜ್ಜಿಂದ ಪನ್ನಾಗ ನಮಗೆ ಇನ್ನು ಪ್ರಶ್ನೆ ಮಲ್ಪರಜ್ಜ ಗೊತ್ತಲ್ಲ ನಂಗೆ ಇನ್ನು ಪ್ರಶ್ನೆ ಮಲ್ಪನ ವಿಚಾರ ಗೊತ್ತಿಜ್ ಯಾರ ಒಂಜಿ ಕರೆಗೆ ಪೋತೆ ಒಂಜಿ ಪಂಜುಲಿನ ದರ್ಶನ ಗೊಪ್ಪನ ಒಂಜಿ ಫ್ಯಾಮಿಲಿ ಲೋಕಲೆಲ್ಲ ಎತ್ತುತ್ತೇವೆ ಇತ್ತಿನಾತು ಪುರ ಬಂದಿರ ಪಾತ್ರಿ ಇತ್ತಿನಾತು ಪುರ ಆಗ ಲಾಸ್ಟ್ ಯಾನು ಪಂಜುರುಡು ಒಂಜಿ ಪ್ರಶ್ನೆ ಮಾಡ್ತೆ ಈತ ಪೂರ ಮಲ್ಪಾಡಣ್ಣ ಈ ದೇಗ ಪಂಜುರ್ಲೆ ಇನ್ನಡ ಬಂದಿನ ಬೇತೆ ಕಳ್ಳಾವ ಅಪ್ಪ ಈ ಒಂದು ಈ ಮಲ್ಪಡತ್ತಂದೆ ಕುಳಂಜಿ ಗೋಡಿ ಬೊಪ್ಪ ನಾನು ಇನ್ನೇನು ಕೊಲ್ದಾಗ ಮುಲ್ಪ ಮುಳು ಈ ಕುಟುಂಬದ ಕುಳು ಈ ಕಷ್ಟೋಡು ದರ್ಶನ ಮಧ್ಯರು ಅಡೆಗೆ ಮ್ಯಾಟ್ರ್ ತಿರುಗಿದು ಯಾನ್ ಪನ್ನೆಡೆಗೆ ಬರ್ತಾನೆ ಲಕ್ಷ ಡಾಪಿನೇನು ಒಂಜಿ 100 ರೂಪಾಯಿ ಮುಗಿತು ಪುಂಡು ಇಂಚ ಪಾತೆರ್ನ ಮಾತ್ರ ನಮ್ಮನ್ನತ್ತೆ ಎನ್ನ ಇಲ್ಲದ ಪಂಜುರ್ಲಿನ ಬಗ್ಗೆ ಎಂಕು ಗೊತ್ತುಬೋಡು ಎನ್ನ ಪಂಜುರ್ಲಿ ನಾನು ಎಂಚ ಆರಾಧನೆ ಮಲ್ಪೋಡು ಎನ್ನ ಚೌಂಡಿ ನಾನು ಎಂಚ ಆರಾಧನೆ ಮಲ್ಪೋಡು ಎನ್ನ ರಾವುನಿ ನಾನು ಎಂಚ ಆರಾಧನೆ ಮಲ್ಪೋಡು ಮುಂದತ್ತೆ ಎನ್ನ ದೈವದ ಆರಾಧನೆ ಮಲ್ಪರ ಎನ್ನ ಬರಿತಿಲ್ಲದಾರ ಬರ್ಪಿನ್ ಪೂ ಹಿಡ್ದಿವಾರೆ ಒಂಜಿ ನಮ್ಮ ಒಂಜಿ ಮಂಚ ಒಂಜಿ ಗಿಂಡೆ ನೀರು ದೀಪಿನಾಗ ಅವು ಮನದ ನೀರು ವಿಷ ಪುಂಡಿಗೆ ಅವು ಹಾನಿಗೆ ಮಾತ್ರ ಮನದನಿ ಗೂಚೋಡಿ ನೀ ಆ ಗಿಂಡೆ ನೀರು ದೀಯರಡ ಒಂದು ವರ್ಷ ಕಟ್ಲೆ ಇಟ್ಟು ದೀಪೇರು ನಮ್ಮ ಮಂಚೋಡು ವಿಷವನ್ನು ಕೊಂದು ದೀಲ ಕಾಪುಂಡು ಗೊತ್ತಾನೆ ಈ ವಿಚಾರನ ಪೂರ ಅರ್ಥ ಮಾಡ್ಬೋಡು ಜನಕ್ಕಳು ಆ ಗಿಂಡೆದ ನೀರು ವಿಷ ಹಾಪುಂಡಿಗೆ ಅವು ಆ ಕ್ಷಣಕ್ಕೂ ಮಾತ್ರ ಮನದನೆ ಅವು ಅಶುದ್ಧಾದ ವಿಷ ಅವಿನ ಗೂಚೋಡು ಆನೆ ಈ ಪದ್ಧತಿ ಪುರ ಇನಿ ನಮ್ಮ ಜನಕಲಿಗೂ ಗೊತ್ತಾಯ್ಜಿಂದ ನಮ್ಮನ್ನ ಆರಾಧನೆ ಕಲೆ ವಿಚಾರ ಗೊತ್ತು ಪೂಜಿ ಇನಿ ಈ ಹೆಚ್ಚಿನ ಈ ಸೋಷಿಯಲ್ ಮೀಡಿಯಾ ಪರ ಕಾರಣ ದಾದ ಬಂದಾಗ ಈ ಸಂಸ್ಕಾರ ಯಾಪತಿಗೆ ಜೊತೆಲೆ ಅಪಗ ಈ ಜೋಕ್ಲು ಪರ ಆ ಎಂಕ್ ಲೈಕ್ ತಿಕ್ಕು ಆ ಇನಿ ಮಂತ್ರ ಚಾವದ ನಂಜ್ ವಿಡಿಯೋ ಪಂಡ ಎಂಕ್ ಲೈಕ್ ತಿಕ್ಕು ಕೊರಗಜ್ಜನ ವಿಡಿಯೋ ಪಂಡ ಎಂಕ್ ಲೈಕ್ ತಿಕ್ಕು ಕಮೆಂಟ್ ತಿಕ್ಕು ಎಂಕ್ ಶೇರ್ ಆಪನ ವ್ಯೂಸ್ ಆಪನ ಎಂಕ್ ಫಾಲೋವರ್ಸ್ ಆಪಿರ್ ಬಂಪಿನ ಅಕಲೆ ಗೊಂಜಿ ಮಂಡಿ ಇನಿ ಎಂಕಲೆಗೆ ಕಾಂಡಲಕ್ಕನಾಗ ಎಂಕುಲು ಬಂಪಿನಿ ಎಂಕಲೆಗೆ ಚಿಂತೆಯನ್ನ ಎಂಕುಲು ಆ ದೈವ ಪಂಡ ದಾದ ಜಾರಂದಯನ ಮೂಲ ಕತೆ ದಾದ ಕೊರಗತನಿಯನ ಏತು ವರ್ಷ 13 ಕಾಯನ ಬಿಡ್ದು ಮಾಯ ಸೇರಿದೇರು ಅಪ್ಪಗಂಡ ಕೊರಗಜ್ಜೆ ಪ್ರಾಯದಾರೆಂಚಾಯರು ಅಜ್ಜಾಯರೆಂಚ ತನಿಯೇ ನೀ ಅಜ್ಜದ ಬದಲಾಯೆ ಅಜ್ಜಗ ಮೂರ್ತಿಜ್ಜಿ ಕಲ್ಲು
ಕಲ್ಲಡ ಮಿನಿ ಇನಿ ಮೂರ್ತಿ ಬತ್ತಂಡು ಮೀಸೆನ ಮಂತೇರು ಆ ಬುಲ್ದದ ದಂಟೆನ ಕೊರಿಯರು ದೇಗ ಅಜ್ಜಗ ಬಲಾರ್ಜಿ ಬಂದು ದಂಟೆ ಕೊರಿಯರು ಜನಕಲು ಇಂಚಿತ್ತಿನ ಪದ್ದೆ ಇನ್ನು ನಿಜವಾದ ಮೂಲ ಅಗೇಲು ಕೊರಗಜ್ಜಗ ಪಾಡ್ನ ಕೊರಗತನೆಗ ಪಣ್ಣಂಚಿನ ಅಗೇಲು ಅವು ಏಮೆದ ಕಜಿಪಾವಳು ಇನಿ ಕೋರಿದಿಯೇರು ದಿಯೇರು ನಮೂನೆ 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 ಅಂತ ಪೂರ ಕಾಣತ್ತೀರಿ ಇನಿ ಮಸ್ತ್ ಎಂಕಲ ವಿಚಾರ ಮಸ್ತ್ ಗೊತ್ತು ನಾಲ ಅಂಚ ಮಂತ್ ಪಾಡಿ ಗೊತ್ತೇನೆ ಈ ಪರಿಸ್ಥಿತಿ ಜನಕಲೆ ಪಣ್ಣಿನ ದಾಲ ಗೊತ್ತಜಿ ಬತ್ತೇರು ಒಂಜೀತ ಒಂಜಿ ಕಡಲದ ಪೋದು ಮರವೇನು ಪೆಜ್ಜೇರಿಂಚ ಕಂತರ ಅಪ್ಪಾಯರು ಅಗೆಲ್ಗೆ 10,000 15,000 20,000 30,000 ಮೂಲ ಪೋಪಿನ ಕೈ ಮುಗ್ಗಿ ಆನಿಲ್ಲದ ಒಂಜಿ ಸಂಕ್ರಾಂತಿಗೆ ಬತ್ತುಪ್ಪ ಬರಿತಿಲ್ಲ ಪೋದು ಸಮ ಕೈ ಮುಗ್ಗಿನಂಚಿನ ವಿಚಾರ ಒಂಜಿ ವರ್ಗ ದಯಮಂತ ಕ್ಷಮಿಸಿಡು ಸಮಯದ ಬೋಲೋಡು ಐತೊಟ್ಟಿಗೆ ಎಸ್ ಕುಡಂಜಿ ಪೋಸ್ಟ್ ಇಡ್ತಲೆ ಒಂದೊಂಜಿ ಪೋಸ್ಟ್ ದಯಮಂತ ಎಸ್ ಒಂದು ಗುಳಿಗ ದೈವ ದ ಪನಿಷರ್ ಅವೇ ಸೊ ಇಂಚಿನ ಪರಿಸ್ಥಿತಿ ಉಲ್ಲ ನಮ್ಮ ಗುಳಿಗ ದೈವ ದ ಪನಿಷರ್ ಸೂಪರ್ ಮ್ಯಾನ್ ಸೂಪರ್ ಹೀರೋ ಉಂಡತೆ ಆ ಪರಿಸ್ಥಿತಿ ನಮ್ಮ ದೀವ ಒಂದು ಅಂಚಿನ ತವಿನ ಕಡೆ ಪೋಸ್ಟರ್ ಕೆಲ ವರಂಟ್ ಬತ್ತನ ಫೋಟೋ ಮಸ್ತ್ ಆರಾಧ ಬದ ನಂಚಿನ ಪೋಸ್ಟರ್ ಸುತ್ತೆ ಅಂಚಿನ ಕುಡಂಜಿ ಘಟನೆ ಆಗಿತ್ತಿನ ಇಟ್ಟು ಗಣೇಶ್ ಪನ್ಪುನಾರ್ ಇಂಚಿನ ಕಪ್ಪಟಿ ಜ್ಯೋತಿಷ್ನಕ್ಲೆ ಫೋನ್ ಮತ್ತೆ ರೆಡ್ಡಿ ನೆಡ್ತೇರು ಆ ಒಂಜಿಲ ವಿಡಿಯೋನ ತೂಂದ್ ಬಲೆ ಲಾಸ್ಟ್ಗೆ ಅದು ಅವ್ರದ್ದು ಹೆಸರು ನಿಮ್ಮ ಹೆಸರು ನಿಮ್ದು ಫೋಟೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನೋಡ್ಕೊಂಡು ಬಿಟ್ಟು ಅಂಜನ ಶಾಸ್ತ್ರ ಹಾಕಿ ತಾಂಬೂಲ ಶಾಸ್ತ್ರ ನೋಡ್ಕೊಂಡು ತಿಳಿಸಬೇಕಾಗತ್ತೆ. ಹೆಸರು ಕೂಡ ಕಳಿಸಿಕೊಟ್ಟು ಕಾಲ್ ಮಾಡಿ. ಎಷ್ಟು ಖರ್ಚಾಗ್ತದೆ ಸರ್ ಅದಕ್ಕೆ? ಮೊದಲು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಮಾಡಕ್ಕೆ ಆ ತಾಂಬೂಲ ಪ್ರಶ್ನೆ ಹಾಕಿ ಅಂಜನ ಶಾಸ್ತ್ರ ಹಾಕಬೇಕಂತ ಹೇಳಿದ್ರೆ ಒಂದು 550 ಆಗುತ್ತೆ ಮೊದಲು. 550? ಹೌದು. ಹೆಸರು ಎಲ್ಲ ಡೀಟೇಲ್ ವಾಟ್ಸ್ಆಪ್ ಮಾಡಿ ಒಂದು ಇದು ಕಳಿಸ್ಕೊಡ್ತೇನೆ, ಸ್ಕ್ಯಾನರ್ ಕಳಿಸ್ಕೊಡ್ತೇನೆ. ಸ್ಕ್ಯಾನರ್ ಅದಕ್ಕೆ ತಾವು ಕಳಿಸ್ಕೊಟ್ಟು ಕಾಲ್ ಮಾಡಿ ಸಂಪೂರ್ಣವಾಗಿ ಅದು ಏನ್ ಸಮಸ್ಯೆಗಳು ಆಗ್ತಾ ಇದೆ ಏನಿಲ್ಲ, ಬಟ್ ಆ ಜಾಗ ನಿಮ್ಮಂತ ಆಗುತ್ತೋ ಇಲ್ಲವೋ ಎಲ್ಲಾ ರೀತಿ ನನ್ನ ತಾಂಬೂಲ ಪ್ರಶ್ನೆ ಹಾಕ್ಬಿಟ್ಟು ಅಂಜನ ಶಾಸ್ತ್ರ ಹಾಕಿ ನೋಡ್ಕೊಂಡು ತಿಳಿಸ್ತಾನೆ. ಸರ್ ಇದು ಕೊರಗಜ್ಜನಲ್ಲ, ಕರೆಕ್ಟ್ ಅಲ್ಲ ಸರ್? ಹೌದು ಸ್ವಾಮಿಗಳೇ, ಹೇಳಿ. ನಾವು ಕೊರಗಜ್ಜನ್ ನಂಬ್ತೀವಿ ಸರ್. ಏ ಸ್ವಾಮಿಗಳೇ, ಕೊರಗುರ ನಾವು ಅರ್ಚಕರು ಮಾತಾಡೋದು ಸ್ವಾಮಿಗಳೇ. ಯಾವ್ದು? ಕೊರಗುರಜ್ಜಿನ ನಾವು ಅರ್ಚಕರು ಮಾತಾಡೋದು ಸ್ವಾಮಿಗಳೇ. ನೀವು ಕೊರಗಜ್ಜನ ಅರ್ಚಕರ? ಅರ್ಚಕರು ಮಾತಾಡೋದು, ಕಳಿಸ್ಕೊಡಿ. ಎಲ್ಲಿ ಕುತ್ತಾರಿದ್ದ ಸರ್? ಕುತ್ತಾರ ಕೊರಗಜ್ಜವ ಸರ್? ಹೌದಪ್ಪ. ಹೌದಾ? ಮತ್ತೆಂತ ಕೆಲಸ ನಿಮ್ದು? ಅದುವೇ ಬೇರೆ ಕೆಲಸ ಉಂಟಾ ಸರ್? ಇಲ್ಲಲ್ಲ, ಜ್ಯೋತಿಷ್ಯದ ಮಾತ್ರ? ಇಲ್ಲ ಇಲ್ಲ ಇಲ್ಲ. ಇಂತ ಯಾರಾದ್ರೂ ಕುರಿಗಳು ಸಿಗ್ತಾರೆ ನಿಮಗೆ? ಕುರಿಗಳು ಸಿಗ್ತಾರೆ. ನೀನ್ ಎಂತ ಕೊರಗಜ್ಜನ ಹೆಸರು ಹೊಟ್ಟೆ ಸಂಸ್ಥೆ ಇದ್ಯಾ? ನಾನು ಕೊರಗಜ್ಜ ಕ್ಷೇತ್ರದಿಂದ ಮಾತಾಡ್ತಾ ಇರೋದು, ಗೊತ್ತಾ ನಿಂಗೆ? ಮಾತಾಡ ಮಗನೇ. ಕೊರಗಜ್ಜ ಕ್ಷೇತ್ರ ಹಣ ಹಾಕ್ಬೇಕು 500. ನೀನು ಕೊರಗಜ್ಜನ ಈ ಗೌಟ ಬೇವುಡ ಮಾರ, ನೀನ್ ಎಂತ ಅರ್ಚಕ ಮಾರ ನೀನು? ಮಾತಾಡ. ನೀವು ಯಾವ ತರ ಮಾತಾಡ್ತೀರಾ, ನಾವು ಅದೇ ತರ ಮಾತಾಡ್ತೀವಿ. ಆಯ್ತು, ನೀನು ಮಾತಾಡು. ನಿನ್ನ ನಂಬರ್ಗೆ ಈಗ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ನಾವು. ಕೊರಗಜ್ಜನ ಹೆಸರು ರೆಕಾರ್ಡ್ ಉಂಟು ನಮ್ಮ ಎಲ್ಲರ. 1 ನಿಮಿಷ ರೆಕಾರ್ಡ್ ಮಾಡಿದ್ದೀವಿ. ಕೊರಗಜ್ಜನ ಹೆಸರು ಹೇಳಿದಿ, ಕೊರಗಜ್ಜನ ಅರ್ಚಕ ಹೇಳಿದಿ ನೀನು. ಈಗ ನೋಡಿ, ಕೊರಗಜ್ಜ ಕ್ಷೇತ್ರ ಕೊರಗಜ್ಜ ಕೋಲ ಕಟ್ಟೋರು ಬಂದು ನಾವು ಅದು ಅವರೇ ನಾವು ಮಾತಾಡೋದು. ಈಗ ನಮ್ದು ಕೊರಗಜ್ಜಗಳು ನಮ್ಮ ಯಾವ ಜಾತಿ ಕಾಸ್ಟ್ ಗೊತ್ತಾ ನಿಮ್ಗೆ? ಹೇಳಿ. ಕೊರಗಜ್ಜ ಕಟ್ಟೋರು. ಈಗ ನಾವು ಹೋಗಿ ನಿನ್ನ ಮೇಲೆ ಇದರ ಮೇಲೆ ನಿನ್ನ ಸ್ಕ್ರೀನ್ ಶಾಟ್ ಎಲ್ಲ ತೆಗೆದು ಕಂಪ್ಲೇಂಟ್ ಮಾಡ್ತೀವಿ. ಸರಿ ಆಯ್ತಪ್ಪ, ಅದೇನು ಇವಾಗ ತೆಗಿಬೇಕಾ? ಇವಾಗ ಏನ್ ತೆಗಿಬೇಕದು? ಇದು ಸ್ಕ್ರೀನ್ ಶಾಟ್ ರೆಕಾರ್ಡ್ ಉಂಟು, ನಿಮ್ದು ಎಲ್ಲ ರೆಕಾರ್ಡ್ ಉಂಟು. ಯಾಕ್ರಿ ಈಗ ಕೊರಗಜ್ಜನ ಹೆಸರು ಹಾಗೆ ಹಾಳು ಮಾಡ್ತಿದ್ರಿ ಮಾರ ನೀವೆಲ್ಲ? ಕೊರಗಜ್ಜನ ಹೆಸರು ಯಾರು ಹಾಳು ಮಾಡ್ತಾರೆ? ಈಗ ನೀನು ಹೇಳಿದ್ದು ಕೊರಗಜ್ಜನ ನೀನು. ಆಯ್ತು, 1 ನಿಮಿಷ ಕೇಳಿ, ಸಮಾಧಾನ ಕೂಲ್ ಆಗಿ ಕೇಳಿ. ಯಾಕಂದ್ರೆ ಅಷ್ಟು ಗಡಬಡಿ ಮಾಡ್ಲಕ್ ಹೋಗ್ಬೇಡಿ. ನಾವು ಕೊರಗಜ್ಜನ ಕೆಲಸ ಮಾಡುವ. 1 ನಿಮಿಷ ಕೇಳಿ, ಸಮಾಧಾನವಾಗಿ ಕೇಳಿ. ಇವಾಗ ತಮ್ದು ಯಾವ ಊರು ಅಂತ ಹೇಳಿದ್ರಲ್ಲ? ನಂದು ಮಂಗಳೂರೇ, ಕುತ್ತಾರ ಕೊರಗಜ್ಜ ಕ್ಷೇತ್ರವೇ ಆದಿ ಸ್ಥಳ. ಮಂಗಳೂರಲ್ಲಿ ಎಲ್ಲಿ ಇರ್ತೀರಾ? ಮಂಗಳೂರಲ್ಲಿ ಇರ್ತೀನಿ, ಕುತ್ತಾರಲ್ಲಿ ಇದ್ದೀನಿ. ಹೌದಾ? ಸರಿ ಆಯ್ತಪ್ಪ, ಆಯ್ತು ಓಕೆ. ಅದು ವಿಡಿಯೋ ಇದೆಯಲ್ಲ, ನಾವು ಡಿಲೀಟ್ ಮಾಡ್ಬಿಡ್ತೀವಿ, ತೆಗಿತೀವಿ. ಆಯ್ತಾ? ಕೇಳಿ, ಏನೋ ಒಂದು ನಮ್ಮಿಂದ ಒಂದು ಕ್ಷಮೆ ಇರ್ಲಿ ನಿಮ್ಮ ಹತ್ರ. ಇದೊಂದು ಎಷ್ಟಕ್ಕೆ ಬಿಟ್ಬಿಡಿ, ತೆಗೆದು ಬಿಡ್ತೀವಿ. ಆಯ್ತಾ? ಎಂತ ಗೊತ್ತಾ, ಅದು ತಪ್ಪು ರೀ. ನೀವು ಹಾಗೆಲ್ಲ ಆಯ್ತು, ತಪ್ಪಾಯ್ತು. ಎಷ್ಟಕ್ಕೆ ಮುಗಿಸ್ಬಿಡಿ. 1 ನಿಮಿಷ. ಮಂಗಳೂರು ಸ್ಟೇಷನ್ ಅಲ್ಲಿ 2 FIR ಆಗಿದೆ ನಿನ್ನೆ. ಪಂಡಿತ್ ಅಂತ ಹೇಳಿ ಮತ್ತೊಬ್ಬ, ಒಂದು ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನಾವು. ನೀವೆಂತ ಒಂದು ಫೋಟೋ ಕಳಿಸಿ, ಈ ಒಂದು ಪಡಿಸಿ. ನಾನು ಕೊರಗಜ್ಜನ ಅರ್ಚಕ. ನೀವ್ ಹೇಗ್ರಿ ಅರ್ಚಕ ಆಗುದು? ನಮ್ಮ ಕೆಲಸ ಮಾಡೋರು, ನಾವು ಅವರ ಕೆಲಸ ಮಾಡೋ ಅರ್ಚಕ ಯಾರು ಇರುದು ಗೊತ್ತಾ ನಿಮಗೆ? ಕೊರಗಜ್ಜಂದು ಓಕೆ, ನಮ್ಮ ಕಾಸ್ಟ್ನವ್ರು. ನೀವ್ ಹೇಗೆ ಆಗ್ತೀರಿ? ಒಂದು ನಿಮಿಷ. ಆಯ್ತು, ನಮ್ಮಿಂದ ಏನೋ ಒಂದು ತಪ್ಪಾಗಿದ್ದು ಹಾಕಿದ್ದು ಇವಾಗ ತೆಗೆದು ಬಿಡ್ತೇವೆ. ಇಷ್ಟಕ್ಕೆ ಮುಗಿಸಿಬಿಡಿ. ಏನಿಲ್ಲ. 1 ನಿಮಿಷ. ನಿಮ್ಮ ಇಂಥದ್ದು ಬೇಕು ಹಾಗೆ ಹೇಳಿದ್ರಿ, ಅದು ಸಹ ರೆಕಾರ್ಡ್ ಮಾಡಿ ನಿಮಗೆ ರೆಕಾರ್ಡ್ ಸೆಂಡ್ ಮಾಡಿದ್ರಿ. ನೀವು ಹಾಗೆ ಹೇಳಿದ್ರಿ, ಇಲ್ಲಿ ಕೊರಗಜ್ಜ ಕ್ಷೇತ್ರ ಕಾಸರಗೋಡು ಕೇರಳ ಅಂತ ಹೇಳಿದ್ರಿ. ಆಮೇಲೆ ಕೇರಳ ಇಲ್ಲಿ ಅಂತ ಹೇಳುವಾಗ ಮೈಸೂರು ಕೊಳ್ಳೆಗಾಲ ಕೇರಳ, ಕೊಳ್ಳೆಗಾಲ ಇಲ್ಲಿ, ಮೈಸೂರಲ್ಲಿ ಕೇರಳ ಇಲ್ಲಿ.
ನೋಡಿ ನಮ್ಮ ಕಡೆ ತಪ್ಪಾಗಿದೆ ಆಯ್ತಾ. ಎಂತ ತಪ್ಪ್ರಿ? ಯಾಕ್ರಿ? ಒಂದು ಕೆಲಸ ಮಾಡಿ, ಯಾವ್ದಾದ್ರು ಒಂದು ಕೆಲಸ ಮಾಡಿರಿ ಮಾರ, ದುಡೀರಿ. ಆಯ್ತು. ನಾವು ನಮ್ಮ ದೈವಗಳದ ಹೆಸರಾಕಿ ನೀವು ಯಾಕೆ ಹೀಗೆ ಮಾಡ್ತೀರಾ ನೀವು? ಇಲ್ಲ ಸರ್, ಇನ್ನೊಂದು ತಪ್ಪಾಗಿದೆ, ಕ್ಷಮಿಸಿಬಿಡಿ. ಈಗ ನೋಡಿ FIR ಆದ್ರೆ ನಿಮ್ಗೆ ಬೇಲ್ ಇಲ್ಲದು, ನಮ್ಮ ಧಾರ್ಮಿಕತೆ ನಮಗೆ ಧಕ್ಕೆ ಆಗಿದೆ ಅಂತ ನಾವು ಕೇಸ್ ಮಾಡ್ತೀವಿ. ನಿಮಗೆ ನೀವು ಹೋಗಿ ಕೋರ್ಟಿಗೆ ಅಲಿದಾಡಿರಿ, FIR ಆಗಿ ಕೇಸ್ ಆಗ್ಲಿ, 1 ಲಕ್ಷ 2 ಲಕ್ಷ ಖರ್ಚು ಮಾಡ್ಕೊಳ್ಳಿ ನೀವು. ಸರ್ ನಮ್ಮ ಕಡೆ ತಪ್ಪಾಗಿದೆ, ದಯವಿಟ್ಟು ಆಯ್ತಾ. ತಪ್ಪಾಗಿದೆಲ್ಲ, ನೀವು ಇದಕ್ಕೆ ಪರಿಹಾರ ಮಾಡ್ಲೇಬೇಕು. ನೀವು ಇದಕ್ಕೆ ನಾವು ಬಿಡುದಿಲ್ಲ, ನಾವು ತಪ್ಪಾಗಿದೆ, ಆ ವಿಡಿಯೋ ತೆಗಿತೇವೆ ಆಯ್ತಾ. ವೀಡು ಎಂತರಿ? ಕೊರಗಜ್ಜ ಕ್ಷೇತ್ರ, ಕೊರಗಜ್ಜ ನಮ್ಮ ಗಂಡ ಹೆಂಡತಿರಿ ಜಗಳ, ಜಾಮೀನು, ಅವನ ಎಂತರಿ ಇದು ಎಲ್ಲ? ಇದು ಮೂಢನಂಬಿಕೆ ಒಂದು ಆಕ್ಟ್ ಬಂದಿದೆ, ಅದು ಗೊತ್ತಾ ನಿಮಗೆ? ಅದು ಹೌದೌದು ಸರ್, ಇಂಥದ್ದು ಮೂಢನಂಬಿಕೆ ಇದು ಒಂದು ಆಕ್ಟ್ ಆಗಿದೆ. ಯಡಿಯೂರಪ್ಪ CM ಆಗಿರುವಾಗ ಒಂದು ಇದು ಆಗಿದೆ ಆಕ್ಟ್ ಅಲ್ಲಿ. ಅದಕ್ಕೆ ನಾನು ಬೇಲಿಲ್ಲ ನಿಮಗೆ. ಈಗ ಕೊರಗಜ್ಜೆ ಒಂದು ವಿಷಯ ಇದೆ, ನಾವು ಎಲ್ಲ ಕೊರಗಜ್ಜೆ ಕ್ಷೇತ್ರದ ಕೆಲಸ ಮಾಡೋರು ಎಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಏನಾಗ್ತದ್ರಿ ನಿಮಗೆ? ಇಲ್ಲ ಸರ್, ಟಿವಿಯಲ್ಲಿ ಪೇಪರ್ ಅಲ್ಲಿ ಎಲ್ಲ ನಿಮ್ಮ ಜ್ಯೋತಿಷ್ಯ ಪರ್ಮನೆಂಟ್ ಬಂದಾಗ್ತದೆ. ಹೌದು ಸರ್, ಮತ್ತೆ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಆ ಕೊರಗಜ್ಜೆ ದಯವಿಟ್ಟು ಕ್ಷಮೆ ಇರಲಿ ಸರ್. ನೋಡಿ ನಿಮ್ಮನ್ನು ನೋಡಿ, ಒಂದು ನಿಮಿಷ ಇಲ್ಲಿ ಕೊರಗಜ್ಜಂದು ಹೆಸರು ಹೇಳಿ ನೀವು ನೋಡಿ, ನಾನು ಕೊರಗಜ್ಜರ ಜಾಗದ ಹತ್ರ ಇರ್ತೀನಿ, ನೀವು ರಕ್ತಕಾರಿ ಸಾಯ್ತೀರಿ ನೀವೆಲ್ಲ. ಕೊರಗಜ್ಜನ ಹೆಸರು ಹೇಳಿ ಹಣ ಮಾಡಿ ಇದ್ರೆ ಸರ್, ನಮ್ಮ ಕಡೆ ಕೊರಗಜ್ಜ ಹೇಳಿದ್ರೆ ನೀವು ನೋಡಿ ಇದರ ರಿಸಲ್ಟ್ 1 ತಿಂಗಳವರೆಗೆ ನಿಮಗೆ ನಾನು ತೋರಿಸ್ಬೇಕಾ ನಾವು? ಇಲ್ಲ ಸರ್, ಏನೋ ಸರ್ ತಪ್ಪಾಗಿದೆ ಸರ್, ದಯವಿಟ್ಟು ಕ್ಷಮೆ ಇರಲಿ. ಇನ್ನೊಂದು ನೆಕ್ಸ್ಟ್ ಟೈಮ್ ಈ ತರ ಯಾವ್ದು ಕೆಲಸ ಮಾಡಲ್ಲ. ನೀವು ಸ್ಟೈಲ್ ಅಲ್ಲಿ ಮಾರ ವಿಡಿಯೋ ಮಾಡಿ ಎಲ್ಲ ಆಗ್ತಿದ್ದೀರಲ್ಲ, ನಿಮ್ಗೆ ಮಾನ ಮರ್ಯಾದೆ ಉಂಟಾರಿ ನಿಮಗೆ? ಇಲ್ಲ ಸರ್, ಇನ್ನೊಂದು ತಪ್ಪಾಗಿದೆ ಸರ್, ಇದೆ ಲಾಸ್ಟ್. ಎಷ್ಟು ಹಣ ಮಾಡ್ತೀರಿ ದಿನದಲ್ಲಿ? ಒಂದು 5 ಮಂದಿ ಸಿಕ್ಕಿದ್ರೆ 550 505 ಆಯ್ತಲ್ಲ ರೀ, 2000 ಆಯ್ತಲ್ಲ. ಇವತ್ತನ್ನು ಹಾಕಿದೆ ಸರ್ ಅಷ್ಟೇ. ಎಂತ ರೀ ವಿಡಿಯೋ ಯಾವಾಗದು ನೋಡಿ, ಸುಳ್ಳು ಬಿಡ್ತಿದ್ದೀರಿ. ವಿಡಿಯೋನ ತೋರಿಸ್ಬೇಕಾ ಯಾವಾಗದಂತ? ಇಲ್ಲ ಸರ್, ಇಲ್ಲ ಸರ್, ದಯವಿಟ್ಟು ಕ್ಷಮೆ ಇರಲಿ ಸರ್, ಕೊರಗಜ್ಜನ ಕಡೆ ಕ್ಷಮೆ ಇರಲಿ. ತಿಳಿದು ತಪ್ಪು ಮಾಡಿದ್ದೇವೆ ಆಯ್ತಾ, ನಮ್ಮ ಕಡೆಯಿಂದ ತಪ್ಪು ಆಗಿದೆ. ಇಲ್ಲ ರೀ, ಕೊರಗಜ್ಜನ ನಿಮಗೆ ಪವರ್ ಗೊತ್ತಿಲ್ಲ ನಿಮಗೆ. ಇಲ್ಲ, ನಾವು ಅದರ ಕೆಲಸ ಮಾಡುವವರು, ಡೈಲಿ ಕೊರಗಜ್ಜನ 1 ರೂಪಾಯಿ ಹಣ ತೆಗೆದ ಕೆಲಸ ಮಾಡುವವರು ನಾವೆಲ್ಲ. ಓಕೆ ಸರ್, ಓಕೆ. ಇದು ಮತ್ತೊಬ್ಬ ನಕಲಿ ಜ್ಯೋತಿಷಿ. ಇದು ಗಣೇಶ್ ಕಲ್ಲಡ್ಕ ನನ್ನ ಸೈಡಲ್ಲಿ ಕಾಣ್ತಾ ಇದೆ ನೋಡಿ, ಅವರ ಫೋಟೋ, ಅವರು ಮಾತಾಡೋದು ಗಣೇಶ್ ಕಲ್ಲಡ್ಕ ಅವರು. ಮತ್ತೊಬ್ಬ ನಕಲಿ ಜ್ಯೋತಿಷಿ ಯಾರು ಈ ರೀತಿ ಮಾತಾಡಿದಾನಲ್ಲ, ಸೊ ಅವನಿಗೆ ನಮ್ಮ ಗಣೇಶ್ ಕಲ್ಲಡ್ಕ ಅವರು ಕರೆ ಮಾಡಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಣೇಶ್ ಕಲ್ಲಡ್ಕ ಅವರು ಕುತ್ತಾರು ಕೊರಗಜ್ಜನಲ್ಲಿ ಅಲ್ಲಿ ಸೇವೆ ಮಾಡ್ತಾ ಇರುವಂತಹ ವ್ಯಕ್ತಿ ಅವರು ಈ ರೀತಿ ಕರೆ ಮಾಡಿ ಅವ್ರಿಗೆ ಸರಿಯಾಗಿರುವಂಥ ಪಾಠವನ್ನು ಕಲಿಸಿದ್ದಾರೆ. ಗಮನಿಸಿ, ಫಸ್ಟ್ ಮಾತಾಡಿದಾಗ ಆತ ಕೊರಗಜ್ಜನ ಅರ್ಚಕ ಆ ರೀತಿ ಅಂಜನ ಪ್ರಶ್ನೆ ಏನೇನು ಪ್ರಶ್ನೆ ಇಡ್ತಾನೆ ಅಂತ ಆತ ಕೊನೆಯದಾಗಿ ಪಾಪ ಗಣೇಶ್ ಅವರು ಮಾತಾಡಿದಾಗ ಅವ ಲಿಟ್ರರಿ ಗಣೇಶ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾನೆ. ಅವ ಲಿಟ್ರರಿ ಕಾಲಿಗೆ ಬೀಳ್ತಾನೆ ಆ ವ್ಯಕ್ತಿ. ಪಾಪ ಅವನ ದಮ್ ಏನಿತ್ತು ನೋಡಿ, ಈ ರೇಂಜಲ್ಲಿ ಇತ್ತು, ದಮ್ ಸುದೀಪ್ ತರ ಮಾತಾಡ್ತಿದ್ದ. ಬಟ್ ಅವ ಲಾಸ್ಟಿಗೆ ಕೊನೆಯದಾಗಿ ಮಾತಾಡಿದ ಯಾವ ರೀತಿ ಅಂದ್ರೆ ಟೆನ್ನಿಸ್ ಕೃಷ್ಣ ತರ ಮಾತಾಡ್ತಿದ್ದವ. ಸೊ ಆ ರೀತಿಯ ಸ್ಥಿತಿಗಳು ಇವೆ ಇವರುಗಳಲ್ಲಿ. ಏನಂತ ಹೇಳಿದ್ರೆ ಈ ರೀತಿಯ ಪರಿಸ್ಥಿತಿಗಳಿವೆ. ಎಷ್ಟು ಅಹಂಕಾರಿಗಳು ಅಂತ ಹೇಳಿದ್ರೆ ನಮ್ಮ ದೈವದ ವಿಚಾರವನ್ನ ಹಿಡಿದುಕೊಂಡು ಈ ರೀತಿ ಮಾಡ್ತಾರೆ ಅಂತ ಬಂದಾಗ, ಅಂದ್ರೆ ದೈವದ ಬಗ್ಗೆ ಅವಹೇಳನ, ದೈವದ ಕಂಪ್ಲೀಟ್ ಆಗಿ ಅವರ ದಂಧೆಗೆ ಬಳಸ್ಕೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ನಮ್ಮಲ್ಲಿ ಒಂದು ತುಳು ಲ್ಯಾಂಗ್ವೇಜ್ಲೆ ಬೆಂದು ತಿನ್ನೋಡಿಯಾ ಅಂತ ಹೇಳಿ, ಈ ರೀತಿ ಬದುಕೋರೆ ಬಲ್ಲಿ ಅಂತ ಹೇಳಿ, ಬೆಂದು ತಿನ್ನೋಡಿಯಾ ಅಂತ ಹೇಳಿ, ಬೆಂದು ತಿನ್ಬೇಕು ಇವರೆಲ್ಲ. ಆದ್ರೆ ಈ ರೀತಿ ಬದುಕಲಿಕ್ಕೆ ಯಾವತ್ತು ಕೂಡ ಆಗ್ಬಾರ್ದು. ಅಂಡ್ ಇವ್ರುಗಳಿಗೆ ಈ ರೀತಿ ಬದುಕ್ತಾರೆ ಅಂತ ಹೇಳುವಾಗ ಅಜ್ಜ ಒಂದಲ್ಲ ಒಂದಿನ ಇವ್ರುಗಳಿಗೆ ತೋರಿಸಿಕೊಡ್ತಾನೆ. ಬಹುಶಃ ಇದೆಲ್ಲ ತೋರಿಸಿಕೊಡುವಂಥದ್ದು. ನೋ ಡೌಟ್. ಯಾವ ರೀತಿ ನೋಡಿ, ಶ್ರೀಧರ್ ಅವರು ಮಾತಾಡಿದ್ರು, ಗಣೇಶ್ ಅವರು ಮಾತಾಡಿದ್ರು, ಶ್ರೀನಿವಾಸ್ ಅವರು ಮಾತಾಡಿದ್ರು, ದೀಪ ಅವರು ಮಾತಾಡ್ತಾರೆ. ದೈವಗಳು ತೋರಿಸಿಕೊಡುವಂಥದ್ದು ಇದೇ ರೀತಿ. ನೇರವಾಗಿ ದೈವಗಳೇ ಬಂದು, ದೀಪ ಅವರು ಹೇಳಿದಾಗೆ ದೈವಗಳೇ ಬಂದು ಶಿಕ್ಷೆ ಕೊಡಲ್ಲ. ದೈವಗಳೇ ಬಂದು ಯಾವತ್ತು ಕೂಡ ಯಾರನ್ನು ಕೂಡ ದಂಡಿಸೋಲ್ಲ, ಯಾರಿಗೂ ಕೂಡ ಶಿಕ್ಷೆ ಕೊಡಲ್ಲ. ಯಾಕಂದ್ರೆ ದೈವಗಳ ಶಕ್ತಿ ಅಂಥದ್ದು, ಒಂದು ಪೆಟ್ಟು ಕೊಟ್ಟು ಅಂತ ಹೇಳಿದ್ರೆ ನಮ್ಗಳಿಗೆ ಅದೆಲ್ಲ ಆಗಲ್ಲ, ಅದೆಲ್ಲ ಸಾಧ್ಯವೇ ಇಲ್ಲ. ಸೊ ಹಾಗಿದ್ದಾಗ ಏನೋ ದೈವಗಳು ಆವಾಗ ಗೋಚರವಾಗಿರುತ್ತೆ. ಇಂಥವ್ರು ಬರ್ತಾರೆ, ಕೆಲವರುಗಳು ಬುದ್ಧಿ ಕಲಿಸ್ತಾರೆ. ಸೊ ಇದೇ ದೈವ ಕೊಡುವಂತಹ ಬುದ್ಧಿ. ನೋಡೋಣ ಒಂದು ವಿಚಾರಗಳಲ್ಲಿ. ಐ ಆಮ್ ವೆರಿ ಸಾರಿ, ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಆದಷ್ಟು ನಾನು 9 ಗಂಟೆ ತನಕ ಈ ಕಾರ್ಯಕ್ರಮ ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಯಾಕಂದ್ರೆ ಬಹಳಷ್ಟು ವಿಡಿಯೋಗಳು, ಬಹಳಷ್ಟು ಆಡಿಯೋಗಳು, ಬಹಳಷ್ಟು ವಿಚಾರಗಳು, ಬಹಳಷ್ಟು ಸಮಯಗಳಿಂದ ಇತ್ರಿ. ನನಗೆ ನೋವಾಯ್ತು. ಬಹಳಷ್ಟು ಬಾರಿ ಮಾತಾಡಿದೀವಿ, ಏನಪ್ಪ ಇವ್ರುಗಳು ಇದೇ ಕತೆ ಅನ್ನೋಂಥದ್ದು. ಅಂದ್ರೆ ಮತ್ತೆ ಇಂಥ ವಿಡಿಯೋಗಳನ್ನ, ಮತ್ತೆ ಇಂಥ ಆಡಿಯೋಗಳನ್ನ ನೋಡಿದಾಗ ಹಿಂಸೆ ಆಗ್ತಾ ಇತ್ತು. ಇನ್ನು ಈ ರೀತಿ ಕಾಂಜಿ ಪಿಂಜಿಗಳಿಗೆ, ಈ ನಕಲಿಗಳಿಗೆ, ಈ ಕಪಟಿಗಳಿಗೆ ಮಾತಾಡದಿದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಘಟ್ಟದವ್ರಿಗೆ ಬಿಡಿ, ನಮ್ಮಂತವ್ರಿಗೆ ಕೂಡ ಬುದ್ಧಿ ಬರಲ್ಲ. ಸೊ ಅದಕ್ಕೋಸ್ಕರ ಬುದ್ಧಿ ಬರಬೇಕು. ದಾಟ್ಸ್ ವೈ ಇವತ್ತಿನ ಪ್ರೈಮ್ ಟೈಮ್ ವಿಚಾರದಲ್ಲಿ ನಾವು ಇದನ್ನ ಮಾತಾಡ್ತಿದ್ದೀವಿ. ಕೊನೆಯದಾಗಿ ದೀಪು ಶೆಟ್ಟಿಗರ್ ಅವರು, ಎಸ್ ಸರ್, ಏನ್ ಹೇಳ್ತೀರಿ? ನಾನು ಹೇಳೋದಿಷ್ಟೇ, ದೈವ ಕಟ್ಟುವವರಿದ್ದಾರೆ, ಅವರ ಸಮುದಾಯ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟವರಿದ್ದಾರೆ.
ದಯವಿಟ್ಟು ಒಂದು ಕಾನೂನು ಏನಾದ್ರೂ ಒಂದು ತಂದು ಏನ್ ಮಾಡ್ಬೇಕು ಅದ್ರ ಕಡೆಗೆ ಗಮನ ಕೊಡಿ. ಇದಕ್ಕೊಂದು ಫುಲ್ ಸ್ಟಾಪ್ ಆಗ್ಬೇಕು. ಹೌದಪ್ಪ. ಯಾಕಂತ ಹೇಳಿದ್ರೆ ಇದು ವರ್ಷ ನಾವು ನೆಕ್ಸ್ಟ್ ಮತ್ತೊಂದು ಸ್ಟಾರ್ಟ್ ಆಗ್ತದೆ. ನಾವು ಸಾಮಾನ್ಯ ಜನರು ಅದ್ರ ಬಗ್ಗೆ ಧ್ವನಿ ಎತ್ತೇವೆ. ಇವರು ಅದ್ರ ಬಗ್ಗೆ ಒಂದು ಕಠಿಣವಾದ ಒಂದು ನಿರ್ಧಾರವನ್ನು ತಂದು ಒಂದು ಕಾನೂನನ್ನು ತಂದು ಅದಕ್ಕೊಂದು ಶಿಕ್ಷೆ ಆಗುವ ರೀತಿ ಮಾಡ್ಬೇಕು. ನಮ್ಮ ಜನಗಳಿಗೆ ಯಾವಾಗ ಶಿಕ್ಷೆ ಆಗ್ತದ ಆಗ ಸರಿ ಆಗ್ತದೆ. ತಲೆ ಹೊಡೆದ್ರೆ ಹೆಲ್ಮೆಟ್ ಹಾಕುವವರಿಲ್ಲ ನಮ್ಮಲ್ಲಿ, ಪೊಲೀಸರನ್ನು ನೋಡಿದ್ರೆ ಹೆಲ್ಮೆಟ್ ಹಾಕುವವರಿದ್ದಾರೆ. ಸೊ ಇಲ್ಲಿ ಜನರಿಗೆ ಇರುವುದು ಕಾನೂನಿನ ಭಯ. ಆ ಕಾನೂನಿನ ಭಯ ಬರ್ಬೇಕು. ದೈವಗಳು ನೀವು ಘಟ್ಟದವರು ಮಾಡಿದ್ರೆ ದೈವಗಳು ಅವರಿಗೆ ಶಿಕ್ಷೆ ಕೊಡುದಿಲ್ಲ. ಯಾಕಂದ್ರೆ ದೈವಗಳನ್ನೇ ಶಿಕ್ಷಿಸ್ಲಿಕ್ಕೆ ಇರುದಲ್ಲ, ಅವರಿಗೆ ಪಾಪ ಗೊತ್ತಿಲ್ಲ. ಆದ್ರೆ ಗೊತ್ತಿದ್ದವರು ಮಾಡ್ತಿದ್ದಾರಲ್ಲ, ಅದನ್ನು ಸರಿ ಮಾಡ್ಲಿಕ್ಕೆ, ಆ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ನಮ್ಮವರ ನಡುವೆ ಪ್ರಯತ್ನ ಆಗ್ಬೇಕು. ನಮ್ಮಲ್ಲಿ ಪ್ರಯತ್ನ ಆಗುದಿಲ್ಲ ಅಂತ ಹೇಳಿ ನಮ್ಗೆ ಗೊತ್ತಲ್ಲ, 2-3 ಟೀಮ್ಸ್ ಇದೆ, ಅದು ನಮ್ಗೆ ಗೊತ್ತು. ಅದು ಒಗ್ಗಟ್ಟಾಗುದಿಲ್ಲ. ಅವರು ಒಗ್ಗಟ್ಟಾಗುವಂತಂದ್ರೆ ಇದು ಸರಿ ಆಗುದಿಲ್ಲ. ಎಲ್ಲವನ್ನು ಬಿಟ್ಟು ನಾವು ಈಗ ಸಹ ದೈವದ ಯಾರೇ ಬರ್ಲಿ ಅವರನ್ನು ನೋಡಿದ ಗೌರವದಿಂದ ಕೈ ಮುಗಿತೇವೆ. ಯಾಕಂತ ಹೇಳಿದ್ರೆ ಅಷ್ಟು ನಮ್ಗೆ ಒಂದು ದೈವದ ಒಬ್ಬ ಮನುಷ್ಯನಿಗೆ ಇದು ಬರ್ತದೆ ಅಂತ ಹೇಳಿದ್ರೆ ಅಷ್ಟು ನಾವು ಗೌರವದಿಂದ ಅವರನ್ನು ಕಾಣ್ತೇವೆ. ಅಷ್ಟು ಆ ಒಂದು ದೈವದ ಇದ್ರಲ್ಲಿ ನಾವು ಭಕ್ತಿಯಿಂದ ಇರ್ತೇವೆ. ಅದಕ್ಕೆ ಕಾರಣ ನಮ್ಮ ಒಂದು ನಂಬಿಕೆ. ಆ ನಂಬಿಕೆಗೆ ಈ ರೀತಿ ಬೇರೆ ಕಡೆ ಘಾಸಿ ಆದಾಗ ಇವರು ಮೌನ ಇದ್ರೆ ನಾಳೆ ಆ ನಂಬಿಕೆ ಹೋದ್ರೆ ಮತ್ತೆ ಇವರಿಗೆ ಕಷ್ಟ ಇದೆ. ಜನಗಳ ನಂಬಿಕೆ ಹೋದ್ರೆ ಇವರಿಗೆ ಕಷ್ಟ ಇದೆ. ಸೊ ನಂಬಿಕೆಯನ್ನು ಉಳಿಸ್ಬೇಕು. ಸತ್ಯೋಲ ನಮ್ಮನ್ನು ಕಾಪೋಡು ಅಂತ ಹೇಳ್ತಾರೆ. ಸತ್ಯೋಲ ನಮ್ಮನ್ನು ಏಪ ಕಾಪುಂಡು. ನಾವು ಸರಿದ್ರೆ ಮಾತ್ರ ಸತ್ಯೋಲ ನಮ್ಮನ್ನು ಕಾಪುಂಡು. ಇದನ್ನ ತೊಟ್ಟು ದೊಂಕುಂಡು. ನಾಳೆ ಅದೇ ಪರಿಸ್ಥಿತಿ ಬರ್ಬಹುದು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಒಗ್ಗಟ್ಟಾಗಿ ಇದಕ್ಕೊಂದು ಏನ್ ಮಾಡ್ಬೇಕು ದಯವಿಟ್ಟು ಮಾಡಿ. ನಿಮ್ಮ ಜೊತೆ ನಾವು ಖಂಡಿತ ಇದ್ದೇವೆ. ಎಂತ ದೊಡ್ಡ ವಿಷಯ ಆದ್ರೂ ಕೂಡ ನೀವು ಒಗ್ಗಟ್ಟಾಗಿ ಇದಕ್ಕೊಂದು ನಿರ್ಧಾರ ತೆಗೆದುಕೊಂಡು ನಿಮ್ಮ ಜೊತೆ ನಾವಿದ್ದೇವೆ. ಆದಷ್ಟು ಬೇಗ ಮಾಡ್ತೀವಿ ಎಂಬಂತ ಒಂದು ನಂಬಿಕೆಯಿಂದ ನಿಮ್ಮಲ್ಲಿ ಕೈ ಮುಗಿದು ನಾವು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಮಾಡಿ. ಓಕೆ, ಎಸ್ ಸರ್, ಎಸ್. ಇದು ಸದ್ಯ ನಮ್ಮ ತುಳುನಾಡಿನ ಪರಿಸ್ಥಿತಿ, ನಮ್ಮ ತುಳುನಾಡಿನ ಶಕ್ತಿ, ವಾಣಿಜ್ಯದ ಶಕ್ತಿ, ಕೊರಗಜ್ಜನ ವಿಚಾರದಲ್ಲಿ ಆಗ್ತಾ ಇರುವಂತಹ ಒಂದು ದಂಧೆಗಳು ಬಹಳಷ್ಟು ಜೋರು ನಡೀತಾ ಇದೆ. ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ ಎಲ್ಲವೂ ಕೂಡ ಮಾಡಿಕೊಡ್ತೀವಿ ಅನ್ನೋದು, 3 ಗಂಟೆಗಳಲ್ಲಿ ಎಲ್ಲವೂ ಕೂಡ ಪರಿಹಾರ ಮಾಡಿಕೊಡ್ತೀವಿ ಅನ್ನೋದು, ದೈವದ ಕೊಡಿಯಡಿ ಎಲ್ಲಿ ಬಂದು ತಲುಪ್ತಾ ಇದೆ ಅನ್ನೋದು ಒಂದು ಕಡೆ ಘಟ್ಟದ ಮೇಲಿರುವಂಥವರು, ಉತ್ತರ ಭಾಗದಲ್ಲಿರುವಂಥವರು. ಸೊ ಅವರು ಮಾಡ್ತಾ ಇರುವಂತಹ ಈ ಒಂದು ದಂಧೆ ಕೊತ್ತಾರು ಕೊರಗಜ್ಜ, ಹಗಲು ಸೇವೆ ಅಲ್ಲ ಹಗಲು ಸೇವೆ, ಇಂತಹ ಒಂದು ಏನು ಸ್ವಲ್ಪವೂ ಕೂಡ ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಮಾಡ್ತಾ ಇರುವಂತಹ ಪಕ್ಕಾ ದಂಧೆ, ಅಪ್ಪಟ ದಂಧೆ, ನೀಚ ದಂಧೆ, ನೋಡೋಟ ಒಂದು ವಿಚಾರಗಳಲ್ಲಿ ಇವ್ರುಗಳು ಒಂದ್ ಕಡೆ ಆದ್ರೆ ನಮ್ಮವರೇ ಇಲ್ಲಿಯವರೇ ಅಲ್ಲಿ ಹೋಗಿ ಕೋಲ ಕಟ್ಟಿ, ಅಲ್ಲಿ ಹೋಗಿ ನೇಮ ಕಟ್ಟಿ, ಸರಿ ಕಟ್ಟಿ, ನೋ ಇಶ್ಯೂಸ್, ನೇಮ ಕಟ್ಟಿ ತಮ್ಮ ಹೊಟ್ಟೆಪಾಡು ನಾನು ಪ್ರಶ್ನೆನೇ ಮಾಡಲ್ಲ ಯಾವತ್ತೂ ಕೂಡ. ಎಲ್ಲದೂ ಕೂಡ ಗೌರವ ಇದೆ ನಮ್ಗಳಿಗೆ, ನಿಮ್ಗಳ ಮೇಲೆ ಗೌರವ ಇದೆ. ಯಾಕಂದ್ರೆ ನೀವುಗಳು ಸಾಕ್ಷಾತ್ ನಮ್ಗಳಿಗೆ ಅಜ್ಜನ ರೀತಿಯಲ್ಲಿ ಕಾಣುವಂಥ ದೇವರುಗಳು. ನಾವು ನಿಮ್ಮನ್ನ ಕೈ ಮುಗಿತೀವಿ, ಬೇರೆ ಏನಿಲ್ಲ. ನಿಮ್ಗಳನ್ನ ಪ್ರತಿಯೊಬ್ಬರನ್ನ ನೋಡೋದಾಗ ನಾವು ಕೈ ಮುಗಿತೀವಿ, ಕಾಲಿಗೆ ಬಿಡ್ತೀವಿ. ಯಾಕಂದ್ರೆ ಬಿಕಾಸ್ ನೀವುಗಳು ಅಜ್ಜನ ರೂಪದಲ್ಲಿ ನಾವು ನೋಡುವಂತಹ ದೇವರುಗಳು. ಹಾಗಿದ್ದಾಗ ನೀವುಗಳು ಅಲ್ಲಿ ಕೋಲ ಕಟ್ತೀರಿ, ನೇಮ ಕಟ್ತೀರಿ, ನನ್ನ ಆಕ್ಷೇಪ ಏನಿಲ್ಲ. ಆದರೆ ನನ್ನ ಆಕ್ಷೇಪ ಇರುವಂಥದ್ದು ಇಂತಹ ವಿಚಾರಗಳು ಆದಾಗ, ಈ ರೀತಿ ಅವಹೇಳನಗಳಾದಾಗ, ಈ ರೀತಿ ಯಾರೋ ಒಂದು ವಶೀಕರಣವನ್ನು ಮಾಡ್ತೀವಿ, ಸ್ತ್ರೀ ಪುರುಷ ವಶೀಕರಣ ಮಾಡ್ತೀವಿ, ಈ ರೀತಿ ಮಾಡ್ತೀವಿ ಅಂತ ಬಂದಾಗ ಅದರ ಬಗ್ಗೆ ಧ್ವನಿ ಎತ್ತಿ, ಅಟ್ಲೀಸ್ಟ್ ಅದರ ಬಗ್ಗೆ ಧ್ವನಿ ಎತ್ತಿ. ಸೊ ಅದೇ ಮಾಡಲ್ಲ, ಆವಾಗ ನಾವುಗಳು ನಂಬಿಕೆಯನ್ನು ಕಳೆದುಕೊಳ್ತೀವಿ. ಮತ್ತು ನಮ್ಮವರೇ ಆ ರೀತಿ ನಮ್ಮ ದೇವಸ್ಥಾನಗಳಲ್ಲಿ, ತುಳುನಾಡಿನ ದೇವಸ್ಥಾನಗಳಲ್ಲಿ ಆ ರೀತಿ ದೈವದ ಪೋಸ್ಟರ್ಗಳನ್ನು ಎದುರಲ್ಲಿ ಇಟ್ಕೊಂಡು ಆ ರೀತಿ ಬಳಸುವಂತಹ ಕ್ರಮಗಳು, ನಮ್ಮ ನಂಬಿಕೆಗಳನ್ನು ನಾವುಗಳು ಘಾಸಿ ಮಾಡುವಂಥ ವಿಚಾರಗಳು, ಇದೆಲ್ಲವೂ ಕೂಡ ಬಹಳಷ್ಟು ನೋವು ತರುತ್ತೆ. ಆ್ಯಂಡ್ ಸ್ವಲ್ಪ ಅದು ಕೂಡ ಬದಲಾಗಲೇಬೇಕು. ಇಲ್ಲದಿದ್ರೆ ಆ ಕಾಲಕ್ಕೆ ದೈವದ ಇರುವಿಕೆಯನ್ನು, ದೈವದ ಕಾರಣಿಕವನ್ನು ದೈವಗಳು ತೋರಿಸ್ತಾ ಇರುತ್ತೆ. ಬೇರೆ ಏನಿಲ್ಲ, ನಾವುಗಳು ಇಷ್ಟೇ ಇರುವಂಥದ್ದು, ನಾವುಗಳು ಪ್ರಾಮಾಣಿಕವಾಗಿ ದೈವವನ್ನು ನಂಬ್ತೀವಿ, ದೈವಗಳಿಗೆ ಬಿಟ್ಟದ್ದು ಅನ್ನುವಂಥದ್ದು ಅಷ್ಟೇ ವಿಚಾರ. ಆತೆ ಬಂದ್ಬಂದು ದೈವಲ್ಲ ದೈವಲ್ ತೂವನ್ವಾನ್. ಆ್ಯಂಡ್ ನಂಬಿಕೆನ ಒರಿಪಾಲೆ ಕಳಕಳಿಯ ವಿನಂತಿ ಮಾತಾಡಲ್ಲ. ಒಂದು ಈ ಪೊರ್ತದ ವಿಶೇಷ ಇನ್ನಿತ ಕಾರ್ಯಕ್ರಮ ನೆಗ್ಲೊಟ್ಟಿಗೆ ದೀಪ ಶೆಟ್ಟಿಗಾರ್ ಸರ್ ಅಂಡ್ ಶ್ರೀಧರ್ ಕಬತ್ತರ್ ಸರ್, ಬೋತ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಬಹಳಷ್ಟು ಜನರು ಕರೆಯನ್ನು ಮಾಡ್ತಾ ಇದ್ರಿ, ಈಗಲೂ ಕೂಡ ಕರೆಗಳು ಬರ್ತಾನೆ ಇದೆ. ಆ್ಯಂಡ್ ವೆರಿ ವೆರಿ ಸಾರಿ, ಸಮಯದ ಅಭಾವ ತುಂಬಾ ಇದೆ. ಸೊ ಹಾಗಿದ್ದಾಗ ಕರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗಿಲ್ಲ, ಕ್ಷಮೆ ಇರಲಿ. ಬಹಳಷ್ಟು ವಿಡಿಯೋಗಳು, ಬಹಳಷ್ಟು ಆಡಿಯೋಗಳು, ಯಾಕಂದರೆ ಅದನ್ನು ತೋರಿಸೋಣ, ಬಹಳಷ್ಟು ಸಮಯಗಳಿಂದ ತಲೆಯಲ್ಲಿ ಕುಳಿತಾ ಇತ್ತು, ಬಹಳಷ್ಟು ನೋವಿತ್ತು. ಸೊ ದ್ಯಾಟ್ಸ್ ವೈ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಇವತ್ತಿನ ವಿಶೇಷ. ನಿರಂತರ ಬದಲಾಗಬೇಕು, ನಾವುಗಳು ಬದಲಾಗಿ, ಇಲ್ಲದ್ರೆ ಕಷ್ಟ ಇದೆ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.